ರಾಮ 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 ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸೊ ಲಾಸ್ಟ್ ಇವತ್ತು ಮಹಾಜನ ಅವರ ಪಟ್ಟಿಯಲ್ಲಿ 12ನೇವರು ಯಮರಾಜರು. ಹರೇ ಕೃಷ್ಣ ಪ್ರಭುಜಿ. ಪ್ರಣಾಮ್ ಪ್ರಭು. ಹರೇ ಕೃಷ್ಣ ಮಾತಾಜಿ. ಇವತ್ತು 12 ಲಾಸ್ಟ್ ಅಲ್ಲ ಪ್ರಭು? ಆ ಮಾತಾಜಿ PPT ಶೇರ್ ಮಾಡಿದ್ದಾರೆ. ನಾನು ಕನ್ನಡ ಏನು ಟ್ರಾನ್ಸ್ಲೇಟ್ ಮಾಡ್ಲಿಲ್ಲ, ಯಾರಿಗೂ ಕೂಡ ಹೇಳಲಿಕ್ಕೂ ಆಗ್ಲಿಲ್ಲ. ಇಂಗ್ಲಿಷ್ ತೋರ್ ನೋಡೋಣ, ಅದರಲ್ಲೇ ಮ್ಯಾನೇಜ್ ಮಾಡೋಣ. ಸೊ ಎಲ್ಲರಿಗೂ ಕಾಣುತ್ತೆ ಅನ್ಕೊಳ್ತೇನೆ. ಕಾಣಿಸ್ತದೆ ಪ್ರಭುಜಿ. ಕಾಣಿಸ್ತದೆ. ಕಾಣಿಸ್ತಾ ಇದೆ ಪ್ರಭುಜಿ. ಯಮರಾಜರು ಮಹಾಜನರಲ್ಲಿ ಒಬ್ಬರು. ಸೊ ಅವರ ಇದು ಇಲ್ಲಿ ನೋಡಿದ್ರೆ ಅವ್ರದ್ದು ಆಕಾರ ನೋಡಿದ್ರೆ ಒಂದು ಇದರಲ್ಲಿ ಕಪ್ಪದಾಗಿ ಆಗಿದೆ ಆಕಾರ. ಅವ್ರದ್ದು ಸ್ವರೂಪ ಕಾಣ್ತಾ ಇದೆ ಹಾಗೆ. ಯಾಕಂದ್ರೆ ಅವರು ಮೃತ್ಯು ಮತ್ತೆ ಈ ಧರ್ಮ ಅಧರ್ಮ ಇದನ್ನೆಲ್ಲಾನು ನಿರ್ಣಯಿಸುವ ಒಂದು ಹೊಣೆಗಾರಿಕೆಯನ್ನು ಅವರು ಜವಾಬ್ದಾರಿಯನ್ನು ಸ್ವೀಕರಿಸಿದ್ದಾರೆ. ಸೊ ಅದರಲ್ಲಿ ತುಂಬಾ ಒಂದು ಏನ್ ಹೇಳೋದು, ಶಿಸ್ತಿನಿಂದ, ತುಂಬಾ ಒಂದು ಪ್ರಾಮಾಣಿಕದಿಂದ ಅವರು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಸೊ ಆ ರೀತಿ ತುಂಬಾ ಕ್ರೂರವಾಗಿ ಅನ್ಸುತ್ತೆ ಒಂದೊಂದ್ಸಲ. ಯಾಕೆ ನಮ್ಗೆ ಕಷ್ಟ ಬಂದಾಗ ಅನ್ಸುತ್ತೆ, ಅಯ್ಯೋ ಯಾಕಪ್ಪ ಈ ತರ ಕಷ್ಟ ಬಂತು, ಯಾಕೆ ಈ ರೀತಿ ಶಿಕ್ಷೆ ಬಂತು. ಸೊ ಹಾಗೆ ಆ ಒಂದು ಅಧಿಕಾರಿ ಅವರು ಅವ್ರನ್ನ ಕಾರ್ಯನಿರ್ವಹಣೆ ಮಾಡೋದ್ರಲ್ಲಿ ಅವರು ಪಕ್ಷಪಾತವಿಲ್ಲದೆ ಅವ್ರು ಮಾಡ್ತಾರೆ. ಯಮರಾಜರು ಹಾಗೆ ಒಂದು ಕ್ರೂರ ತರ ಅನ್ಸುತ್ತೆ. ಸೊ ಹಾಗಾಗಿ ಅವ್ರ ಚಿತ್ರೀಕರಣ ಒಂದೊಂದ್ಸಲ ಒಮ್ಮೆ ಒಂದು ಕಪ್ಪು ಇದಾಗಿ ಕೊಟ್ಟಿರೋದು ಆ ರೀತಿ. ಕೋಣದ ಮೇಲೆ ಕೂತು ಅವರು ಕೊಡ್ತಾ ಇದ್ದಾರೆ ಯಮರಾಜರಿಗೆ. ಅವರ ವಾಹನ ಅದು ಕೋಣ, ಎಮ್ಮೆ ಅದರ ವಾಹನ. ಸೊ ಅವರು ಮೃತ್ಯುವಿನ ದೇವತೆ ಒಂದ್ ರೀತಿ ಅಂತ ಹೇಳ್ಬೋದು. ಮೃತ್ಯು, ಲಾರ್ಡ್ ಆಫ್ ಡೆತ್. ಮತ್ತೆ ನ್ಯಾಯ, ಭಗವಂತನ ಮಾಡಿರುವ ಕರ್ಮ ಸಿದ್ಧಾಂತ, ಕರ್ಮ, ವಿಕರ್ಮ, ಅಕರ್ಮ ಅಂತ ನಾವು ಕೇಳ್ತೇವೆ. ಸೊ ನಮ್ಮ ಪ್ರತಿಯೊಂದು ಚಟುವಟಿಕೆ ಇದಕ್ಕೆ ಕೊನೆಯಾಗಿ ನ್ಯಾಯಾಧೀಶ ಅಂದ್ರೆ ಅಧಿಕಾರಿ ಅಂದ್ರೆ ಯಮರಾಜ. ಸೊ ಬಹಳ ಜನ ಇದ್ದಾರೆ ನಮ್ಮ ಇದನ್ನು ನೋಡೋದಕ್ಕೆ. ಈ ಭಗವಂತನ ಪರವಾಗಿ ದೇವತೆಗಳು, ಸೂರ್ಯ, ಚಂದ್ರ, ಗಾಳಿ ಅಂದ್ರೆ ವಾಯುದೇವರು, ಸೊ ಇವರೆಲ್ಲರೂ ಇದರ ಪ್ರಕೃತಿಯ ಬೇರೆ ಬೇರೆ ವಸ್ತುಗಳ ನಿರ್ದೇಶಕರು. ಸೊ ಅವರು ಕೂಡ ಇದನ್ನು ವೀಕ್ಷಿಸ್ತಾ ಇದ್ದಾರೆ. ಅವರು ಕೂಡ ಸಾಕ್ಷಿಗಳಾಗಿದ್ದಾರೆ. ಸಾಕ್ಷಿ ಬೇಕು. ಸಾಕ್ಷಿ ಇಲ್ಲದೆ ಯಾವುದು ಕೂಡ ನಾವು ಒಪ್ಪೋದಿಲ್ಲ. ನಾವು ಹೇಳ್ತೇವೆ ಇಲ್ಲ ನಾನು ಮಾಡ್ಲಿಲ್ಲ ಅಂತ ಹೇಳ್ಬಿಡ್ತೀವಿ, ಯಾರು ನೋಡ್ಲಿಲ್ಲ ಅಂತ ಹೇಳ್ಬಿಡ್ತೀವಿ. ಸೊ ನಾವು ತಪ್ಪಿಸ್ಕೊಂಡ್ಬಿಡ್ತೀವಿ. ಆದ್ರೆ ಭಗವಂತನು ಮಾಡಿರೋದು ಬಹಳಷ್ಟು ಸಾಕ್ಷಿಗಳಿದ್ದಾರೆ. ಅವನ ಪ್ರತಿನಿಧಿಗಳಾದ ದೇವತೆಗಳಿದ್ದಾರೆ, ಅವರೆಲ್ಲರೂ ಸಾಕ್ಷಿಗಳೇ.
ಇವರೆಲ್ಲ ಸಾಕ್ಷಿಗಳಿದ್ರು ಅಂತಿಮ ಸಾಕ್ಷಿ ನಮ್ಮೊಟ್ಟಿಗೆ ಪರಮಾತ್ಮನಾಗಿ ಕೃಷ್ಣ ಭಗವಂತನೂ ಇದ್ದಾನೆ ಖುದ್ದಾಗಿ ಸಾಕ್ಷಿ. ಆದ್ರೆ ಈ ಭೌತಿಕ ಜಗತ್ತಿನಲ್ಲಿ ಅದರ ಏನ್ ಹೇಳೋದು, ಅಲ್ಲಿ ನ್ಯಾಯಾಧೀಶ ಅಂತ ಯಾರು ಇದು ಮಾಡ್ತಾರೆ ಅದು ಯಮರಾಜರಿಗೆ ಕೊಟ್ಟಿದ್ದಾರೆ. ಸೊ ನಮ್ಮ ಮರಣ ಸಮಯ ಆದ್ಮೇಲೆ ಸೊ ನಮ್ಮನ್ನೆಲ್ಲ ಕರೆದುಕೊಂಡು ಹೋಗ್ತಾರೆ. ಕರೆದುಕೊಂಡು ಹೋಗಿ ಅಲ್ಲಿ ಫುಲ್ ಅಕೌಂಟ್ಸ್ ಇಟ್ಟಿದ್ದಾರೆ. ಅಲ್ಲಿ ಎಲ್ಲ ಪ್ರತಿಯೊಂದು ಕೂಡ ಒಂದೊಂದು ಪಾಯಿಂಟ್, ನಾವ್ ಏನೇನ್ ಮಾಡಿದ್ವಿ, ಏನೇನು ಯಾರಿಗೆ ಏನು ಎಷ್ಟು ಒಳ್ಳೇದ್ ಮಾಡಿದ್ವೋ, ಎಷ್ಟು ಹಿಂಸೆ ಕೊಟ್ವೋ, ಸೊ ಎಲ್ಲವೂ ಕೂಡ ಫುಲ್ A to Z ಪ್ರತಿಯೊಂದು ಕೂಡ ಅಕೌಂಟಿಂಗ್ ಇದೆ, ಅಕೌಂಟಿಂಗ್ ಸಿಸ್ಟಮ್ ಇದೆ. ಚಿತ್ರಗುಪ್ತ ಅಂತ ಇವರ ಯಮರಾಜರ ಸೆಕ್ರೆಟರಿ, ಅವರು ಆಪ್ತ ಸಹಾಯಕರು, ಅವರು ಎಲ್ಲ ಇಟ್ಟಿದ್ದಾರೆ. ಸೊ ನಮ್ಮದು ಆಗ ಪಟ್ಟಿ ಓದ್ತಾರಲ್ಲಿ ಯಮರಾಜನ ಮುಂದೆ. ಸೊ ನಮ್ಗೆಲ್ಲ ಸಾಕ್ಷಿಗಳು ಇದ್ದಾರೆ, ಒಬ್ಬೊಬ್ರು ಅಲ್ಲ, ಕಂಪ್ಲೀಟ್ ಏನು ಈ ವ್ಯವಸ್ಥೆಯಲ್ಲಿ ನಮ್ಮ ಈ ಇದರಲ್ಲಿ ಕಾರ್ಯಾಲಯ ನ್ಯಾಯಾಲಯದಲ್ಲಿ ತಪ್ಪಿಸ್ಕೊಂಡು ಮಾಡ್ಬೋದು ನಾವು. ಅಯ್ಯೋ ಸಾಕ್ಷಿ ಇಲ್ಲ ಸಾಕ್ಷಿಗಾರರನ್ನೇ ನಾವು ಅವ್ರಿಗೆ ಹೋಗಿ ಅವ್ರಿಗೆ ಸ್ವಲ್ಪ ಹಣ ಕೊಟ್ಬಿಟ್ರೆ ಇದು ಮಾಡಿದ್ರೆ ಅವ್ರ ಸಾಕ್ಷಿ ಚೇಂಜ್ ಮಾಡ್ಬಿಡ್ತಾರೆ. ಎಷ್ಟು ಜನ ಹೇಳ್ತಾರೆ, ಕಂಪ್ಲೇಂಟ್ ಕೊಟ್ಟಿರ್ತಾರೆ, ಇವರು ಈ ತರ ತಪ್ಪು ಮಾಡಿದ್ದಾರೆ ಅಂತ. ಆದ್ರೆ ಮತ್ತೆ ಇನ್ನೊಂದ್ಸಲ ಹೋದ್ರೆ ಕೋರ್ಟಲ್ಲಿ ಕಚೇರಿಗೆ ಹೋದ್ರೆ ಸ್ವಲ್ಪ ದಿವಸ ನಂತರ ಅಲ್ಲಿ ಆಗ್ಲಿ ಅವ್ರ ಸಾಕ್ಷಿದಾರರನ್ನೇ ಅವ್ರು ಕೊಂಡ್ಕೊಂಡ್ಬಿಡ್ತಾರೆ. ಹೀಗೆಲ್ಲ ನಡೀತಾ ಇದೆ. ಇದು ನಮ್ಮ ಇಲ್ಲಿ ಇರುವ ನ್ಯಾಯಾಧೀಶರು ಹಾಗೆ. ಆದ್ರೆ ಭಗವಂತನ ಇದರಲ್ಲಿ ನಾವು ಹೋಗಿ ಯಮರಾಜನ್ನ ಡ್ರೈವ್ ಮಾಡಕ್ ಆಗೋದಿಲ್ಲ. ಇಲ್ಲ ಚಿತ್ರಗುಪ್ತ ಹೋಗಿ ನಾವು ಸ್ವಲ್ಪ ಹಣ ಇಟ್ಕೊ, ನೀವು ನಿಮ್ಗೊಂದು ಇಷ್ಟು ಕೊಡ್ತೇನೆ, ಅಷ್ಟು ಕೊಡ್ತೇನೆ, ನಿಮ್ಗೊಂದು ಫ್ಲಾಟ್ ಕೊಡ್ತೇನೆ, ನಿಮ್ಗೊಂದು ಅಲ್ಲೊಂದು ಇದು ಮಾಡ್ತೇನೆ, ಅಲ್ಲೊಂದು ಕೆಲಸ ಕೊಡಿಸ್ತೇನೆ, ಆತರ ಹೇಳಿ ಅವ್ರನ್ನ ನಾವು ಮಾಡಕ್ಕಾಗಲ್ಲ. ಸೊ ನಾವು ಬರ್ದದ್ದು ಎಲ್ಲ ಸಾಕ್ಷಿ ಸಂಪೂರ್ಣ ಸಾಕ್ಷಿಗಳಿವೆ, ಅದರ ಇದಿದೆ. ಕೊನೆಗೆ ಅಲ್ಲಿ ಅದೇ ಇವರು ಯಮರಾಜರು ಕೊಡೋರು ಇವರಿದ್ದಾರೆ, ನಿರ್ದೇಶಕರಿದ್ದಾರೆ. ಅವರ ಸ್ಥಳ, ಅವರ ಹೆಸರು, ಅವರಿರೋ ಇದು ಸ್ಥಳ ಯಮಲೋಕ ಸಂಯಮನಿಪುರಿ ಅಂತ. ಅಲ್ಲಿಂದ ಅವರು ಇದೆಲ್ಲವನ್ನು ಈ ರೀತಿ ನಿರ್ಣಯ ಮಾಡೋದು. ಸೊ ಯಮರಾಜರು ಅವರು ಈ ದೇವತೆಗಳಲ್ಲಿ ತುಂಬಾ ಮುಖ್ಯ ವ್ಯಕ್ತಿ. ಹಲವು ದೇವತೆಗಳಿದ್ದಾರೆ, ಅದರಲ್ಲೂ ಕೂಡ ದೇವತೆಗಳು, ಉಪದೇವತೆಗಳು ಎಲ್ಲ ಬರ್ತಾರೆ. ಸೊ ಇವರ ಸ್ಥಾನ ಬಹಳ ಮೇಲಿದೆ, ಇವರ ಪದವಿ ಬಹಳ ಮೇಲಿದೆ. ಪ್ರತಿಯೊಬ್ಬ ಜೀವಿಯು ತಮ್ಮ ಕರ್ಮ ಫಲವನ್ನು ಅನುಭವಿಸುವ ಒಂದು ಇದನ್ನು ತೀರ್ಪನ್ನು ಅದನ್ನು ಹೇಗೆ ಯಾವಾಗ ಮಾಡ್ಬೇಕು ಅನ್ನೋದನ್ನು ನಿರ್ಣಯ ಮಾಡೋರು ಯಮರಾಜ. ಅವರನ್ನ ಲೋಕಪಾಲಕ ಅಂತ ಕೂಡ ಹೇಳ್ತಾರೆ. ಲೋಕಪಾಲಕರಂದ್ರೆ ಈ ಬ್ರಹ್ಮಾಂಡದ ಪಾಲಕರು, ಬ್ರಹ್ಮಾಂಡದ ರಕ್ಷಕರು ಅಂತ ಕೂಡ ಹೇಳೋದು ಇದನ್ನ. ದಕ್ಷಿಣ ದಿಕ್ಕಿನಲ್ಲಿ ಇವರ ಹೊಣೆಗಾರಿಕೆ ಅಂತ ಹೇಳ್ತಾರೆ. ಪೂರ್ವ ದಿಕ್ಕಿನಲ್ಲೊಬ್ರು, ಪಶ್ಚಿಮ ದಿಕ್ಕಿನಲ್ಲೊಬ್ರು, ಉತ್ತರ ದಿಕ್ಕಿನಲ್ಲೊಬ್ರು, ದಕ್ಷಿಣ ದಿಕ್ಕಿನಲ್ಲೊಬ್ರು, ಮತ್ತೆ ನಾರ್ತ್ ಈಸ್ಟ್, ನಾರ್ತ್ ವೆಸ್ಟ್, 10 ದಿಕ್ಕುಗಳು ಒಂದ್ಸಲ ಹೇಳೋ ತರ ಇದೆ, ಮೇಲೆ ಕೆಳಗೆ, ಸೊ ಈ ರೀತಿಯಲ್ಲಿ ಹೇಳ್ತಾರೆ. ಸೊ ಈ ರೀತಿ ಹೇಳೋದು, ಇವರು ಆ ದಕ್ಷಿಣ ದಿಕ್ಕಿಗೆ ಇವರು ಕಾರ್ಯನಿರ್ವಹಣೆ ಮಾಡುವುದು ಅಂತ ಕೂಡ ಇದ್ರ ಬಗ್ಗೆ ಹೇಳಲಾಗಿದೆ. ಸೊ ಇವರ ಬಗ್ಗೆ ಹೇಳೋದು, ಇವರು ಏಕ ಸಮಯದಲ್ಲಿ ಅವರು ದೊಡ್ಡ ದೇವತೆ ಕೂಡ, ಈ ರೀತಿ ಒಂದು ತುಂಬಾ ಜವಾಬ್ದಾರಿ ಉಳ್ಳ ದೇವತೆ ಕೂಡ, ಜೊತೆಗೆ ಅವರು ಶುದ್ಧ ಭಕ್ತರು. ಎಷ್ಟೋ ದೇವತೆಗಳಿದ್ದಾರೆ, ಅವರು ಆ ಹೊಣೆಗಾರಿಕೆ ಸ್ವೀಕರಿಸಿದ್ದಾರೆ, ಆ ಜವಾಬ್ದಾರಿ ಸ್ವೀಕರಿಸಿದ್ದಾರೆ, ಅದು ಶುದ್ಧ ಭಕ್ತರು ಇಲ್ಲದೆ ಇರ್ಬೋದು. ಆಕ್ಚುಲಿ ದೇವತೆಗಳಂದ್ರೆ ಎಲ್ಲ ಶುದ್ಧ ಭಕ್ತರೇ. ವಿಷ್ಣು ಭಕ್ತ ಭವೇ ದೈವ ಆಸುರಸ್ತದ್ ವಿಪರ್ಯಯ ಅಂತ ಹೇಳ್ತಾರೆ. ದೇವತೆ ಅಂದ್ರೆ ಅವರ ಅರ್ಥ ಏನು ಅಂದ್ರೆ, ದೇವತೆ ಅಂದ್ರೆ ಯಾರು ವಿಷ್ಣುವಿನ ಭಕ್ತನೋ ಅವರು ದೇವತೆಗಳು. ನಾವು ಕೂಡ ಯಾರಾದ್ರೂ ನಾವು ಮನುಷ್ಯರು, ನಾವು ಕೃಷ್ಣನ ಭಕ್ತರಾದ್ರೆ, ನಾವು ಭಕ್ತಿ ಆರಂಭಿಸಿದ್ರೆ ನಮ್ಮನ್ನು ಕೂಡ ದೇವತೆಯ ಗುಂಪಿನಲ್ಲಿ ಸೇರಿಸು. ಆದ್ರೆ ವಿಷ್ಣು ಭಕ್ತನಿಲ್ದೆ ಏನು, ವಿಷ್ಣು ಭಕ್ತ ಭವೇ ದೈವ ಅಸುರಸ್ ತದ್ ವಿಪರ್ಯಯ. ಕೃಷ್ಣ ಭಕ್ತಿ ಇಲ್ಲದೆ ಅವರು ನಾನು ಈ ಒಂದು ದೇವತೆಯ ಭಕ್ತ, ನಾನು ಆ ದೇವಿಯ ಭಕ್ತ, ನಾನು ಆ ಭೂತದ ಭಕ್ತ, ದೈವದ ಭಕ್ತ ಅಂತ ಹೇಳಿದ್ರೆ ಶಾಸ್ತ್ರ ಪ್ರಕಾರ ಏನದು ಅಸುರಸ್ ತದ್ ವಿಪರ್ಯಯ. ಆ ವ್ಯಕ್ತಿ ದೇವತೆ ಅಲ್ಲ, ಆ ವ್ಯಕ್ತಿ ಅಸುರ. ಸೊ ಇದು ಆಕ್ಚುಲಿ ಇದು ವೈಷ್ಣವ ಅವೈಷ್ಣವನ ಏನು ವ್ಯಕ್ತಿ, ಇದು ಏನ್ ಹೇಳ್ತಾರೆ, ಏನ್ ವೈಷ್ಣವ ಅಂದ್ರೇನು, ಅವೈಷ್ಣವ ಅಂದ್ರೆ. ಹಾಗೆ ಭಕ್ತನು ಅಂದ್ರೆ ಏನು, ಅಭಕ್ತನ ಅಂದ್ರೆ ಏನು, ಸುರ ಅಂದ್ರೆ ಏನು, ಅಸುರನ್ ಅಂದ್ರೆ ಏನು, ದೇವತೆ ಏನು, ಅಸುರ ಏನು, ಇದು ಒಂದು ಕಡೆ ಕೊಟ್ಟ ಅರ್ಥ ಕೊಟ್ಟದೇನಂದ್ರೆ, ದೇವತೆಗಳಲ್ಲೂ ಕೂಡ ಅವರು ಕೃಷ್ಣನ ಭಕ್ತರು, ಆದರೂ ಕೂಡ ಅವ್ರು ಶುದ್ಧ ಭಕ್ತರಿಲ್ಲದೆ ಇರಬಹುದು. ಯಾಕಂದ್ರೆ ಭಕ್ತಿ ನಾವು ಯಾರು ಕೃಷ್ಣನ ನಾಮವನ್ನು ಹೇಳ್ತಾರೆ ಒಂದ್ಸಲ ಅವರೆಲ್ಲರೂ ಭಕ್ತರೇ.
ಚೈತನ್ಯ ಮಹಾಪ್ರಭು ಕೇಳಿದಾಗ ಹೇಳಿದ್ದು ಯಾರು ಭಕ್ತರು ಅಂತ ಕೇಳಿದಾಗ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಎಷ್ಟೋ ಜನ ಸೇರಿದಾಗ ಯಾರು ಕೃಷ್ಣನ ಹೆಸರು ಹೇಳ್ತಾರೆ ಅವರು ಕೃಷ್ಣನ ಭಕ್ತರು. ಸೊ ನಾವ್ ಎಷ್ಟೋ ಜನ ಹೋಗ್ತೀವಿ, ಹೊರಗೆ ಹೋಗ್ತೇವೆ, ಜನರಿಗೆ ಕೇಳ್ತೀವಿ, ಭೇಟಿ ಮಾಡ್ತೀವಿ, ಅವ್ರ ಬಾಯಲ್ಲಿ ಕೃಷ್ಣ ಅಂತ ಬರೋದಿಲ್ಲ, ವಿಷ್ಣು ನಾರಾಯಣ ಅಂತ ಬರೋದಿಲ್ಲ ಅವರು. ಯಾಕಂದ್ರೆ ಆ ಕೃಷ್ಣ ನಾಮ ಬರೋಬೇಕಂದ್ರೂ ಕೂಡ ಅವರು ಸ್ವಲ್ಪ ಅದು ಅವ್ರಿಗೆ ಪುಣ್ಯ ಇರ್ಬೇಕು, ಮತ್ತೆ ಆ ನಂಬಿಕೆ ಇರ್ಬೇಕು. ಅವ್ರು ಅವಾಗ ಅವ್ರು ಕೃಷ್ಣ ಅಂತ ಹೇಳ್ತಿಲ್ಲ, ಯಾಕೆ ಹೇಳ್ತಾರೋ. ಸೊ ಅದಕ್ಕೆ ಒಂದ್ ಕಡೆ ಹೇಳೋದು ಕೃಷ್ಣ ನಾಮವನ್ನು ಯಾರು ಹೇಳ್ತಾರೆ ಅವ್ರು ಭಕ್ತರು ಅಂತ. ಆದ್ರೂ ಕೂಡ ಬೇರೆ ಬೇರೆ ಮಟ್ಟದ ಭಕ್ತರಿದ್ದಾರೆ. ಇವರು ಯಮರಾಜರು ಹೇಳ್ತಾ ಇರೋದು ಭಾಗವತೋತ್ತಮ ಉತ್ತಮ ಭಕ್ತರು. ಅವರು ದೇವತೆಗಳಲ್ಲೂ ಕೂಡ ಕೆಲವು ಭಕ್ತರು, ಕೆಲವು ಇವರು ಸಕಾಮ ಭಕ್ತರು, ನಿಷ್ಕಾಮ ಭಕ್ತರು. ಸಕಾಮ ಭಕ್ತರು ಅಂದ್ರೆ ನಾವು ಭಕ್ತಿ ಮಾಡ್ತಾ ಇದ್ದೇವೆ, ಆದ್ರೆ ಭೌತಿಕ ಇಚ್ಛೆಗಳು ನಮ್ಮಲ್ಲಿ ಹಾಗೆ ಇದೆ. ಆದ್ರೆ ನಿಜವಾದ ಭಕ್ತಿ ಅಂದ್ರೆ ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮ ಜನಾವೃತಂ ಅನುಕೂಲ್ಯೇನ ಕೃಷ್ಣಾನುಶೀಲನಂ ಭಕ್ತಿರ್ ಉತ್ತಮ. ಸೊ ಏನು ಅನನ್ಯ ಭಕ್ತಿ? ಶುದ್ಧ ಭಕ್ತಿ. ಶುದ್ಧ ಭಕ್ತಿ ಅಂದ್ರೆ ಅನ್ಯ ಅಭಿಲಾಷಿತ ಶೂನ್ಯಂ, ನನಗೆ ಬೇರೆ ಯಾವ ಅಭಿಲಾಷೆಯೂ ಇಲ್ಲ. ಅಭಿಲಾಷೆ ಇರ್ಬೇಕು, ಅಭಿಲಾಷೆ ಇಲ್ಲದೆ ನಾವೇನು ಮಾಯಾವಾದಿಗಳು ಇವತ್ತರ ನಾವೇನು ಕಲ್ಲು ಮಣ್ಣ, ನಾವು ಇದೇ ನಮ್ಗೆ ಆಸೆಗಳಿದೆ. ಆದ್ರೆ ನಮ್ಮ ಆಸೆ ಕೃಷ್ಣನ ಬಿಟ್ಟು ಇಲ್ಲ. ಕೃಷ್ಣನ ಶುದ್ಧ ಭಕ್ತರು ಆಚಾರ್ಯರು ಬಿಟ್ಟು ಇಲ್ಲ ನಮ್ಗೆ. ಕೃಷ್ಣನ ಭಕ್ತರ ಇಚ್ಛೆ ಇಲ್ಲದೆ ಇಲ್ಲ ನಮಗೆ ಅದರಲ್ಲಿ ಆಸೆ ಇಲ್ಲ ನಮ್ಗೆ. ಕೃಷ್ಣನಿಗೆ ತೃಪ್ತಿ ಆಗುತ್ತೆ, ಆಚಾರ್ಯರಿಗೆ ತೃಪ್ತಿ ಆಗುತ್ತೆ, ವೈಷ್ಣವರಿಗೆ ತೃಪ್ತಿ ಆಗುತ್ತೆ, ನಮ್ಮ ಹಿರಿಯ ಭಕ್ತರಿಗೆ. ಹಾಗಾಗಿ ನಮಗೆ ಅದು ತೃಪ್ತಿ, ನಮಗೆ ಇಲ್ಲ ಅಂದ್ರೆ ನಮ್ಗೆ ತೃಪ್ತಿ ಇಲ್ಲ. ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತ. ಯಾವುದು ಕೂಡ ನಾವು ಯಾವುದೋ ಒಂದು ಭೌತಿಕ ಜ್ಞಾನವನ್ನು ಪಡಿಬೇಕೋ, ಇಲ್ಲ ನಮ್ಮ ಒಂದು ಕೀರ್ತಿಯನ್ನು ಬೆಳೆಸ್ಬೇಕು, ನಾನು ಇಷ್ಟು ತಿಳ್ಕೊಂಡಿದ್ದೀನಿ, ಇಷ್ಟು ಅರ್ಥ ಮಾಡ್ಕೊಂಡಿದ್ದೀನಿ ಅಂತಾನೋ, ಇಲ್ಲ ಅಂದ್ರೆ ಏನೋ ಒಂದು ಮಾಡೋ ಒಂದು ಇದರಿಂದ ಒಂದು ಪ್ರತಿಫಲವನ್ನು ಆಕಾಂಕ್ಷಿಸ್ತಿದ್ದೇವೆ, ಬಯಸ್ತಾ ಇದ್ದೇವೆ ನಾವು. ಈ ತರ ಒಂದು ಸ್ಥಾನವನ್ನು, ಒಂದು ಪದವಿಯನ್ನು, ಇನ್ನೊಂದು ರೀತಿ ಜನರ ಬೆಂಬಲವನ್ನು, ಹೆಸರು, ಕೀರ್ತಿಯನ್ನು. ಸೊ ಬೇರೆ ಬೇರೆ ರೀತಿಯ ನಮಗೆ ಇಚ್ಛೆಗಳಿದೆ, ಭೌತಿಕ ಇಚ್ಛೆಗಳು. ಸೊ ನಿಜವಾದ ಶುದ್ಧ ಭಕ್ತರಂದ್ರೆ ಆ ಇಚ್ಛೆಗಳು ಇಲ್ಲ. ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದನಾವೃತಂ ಆನುಕೂಲ್ಯೇನ ಕೃಷ್ಣಾನುಶೀಲನಂ. ಅನುಕೂಲವಾಗಿ, ಪ್ರತಿಕೂಲ ಅನುಕೂಲ. ಸೊ ಒಂದೊಂದ್ಸಲ ನಮ್ಮ ಚಟುವಟಿಕೆಗಳು ಅದು ನಮ್ಮ ಹಿರಿಯ ಭಕ್ತರಿಗೆ ಸಂತೋಷ ಮಾಡೋದಿಲ್ಲ, ಶಿಲ ಪ್ರಭುಪಾದ ಆಚಾರ್ಯರಿಗೆ ಸಂತೋಷ ಮಾಡೋದಿಲ್ಲ, ನಮ್ಮ ಗುರು ಮಹಾರಾಜರಿಗೆ ಸಂತೋಷ ಮಾಡೋದಿಲ್ಲ, ಕೃಷ್ಣ ಸಂತೋಷ ಮಾಡೋದಿಲ್ಲ. ಸೊ ಇದಕ್ಕೆ ಈ ರೀತಿ ಮಾಡ್ತೀವಿ ನಾವು. ಅದು ಶುದ್ಧ ಭಕ್ತಿಗೆ ಬರೋದಿಲ್ಲ. ಅದಕ್ಕೆ ಆನುಕೂಲ್ಯೇನ ಕೃಷ್ಣ ಅನುಶೀಲನ. ನಮ್ಮ ಭಕ್ತಿಯ ಚಟುವಟಿಕೆಗಳು ಅದು ಇದಾಗಿದೆ. ಸೊ ನಾವೆಲ್ಲರೂ ಕೂಡ ಶುದ್ಧ ಭಕ್ತರಲ್ಲ, ನಾವೆಲ್ಲರೂ ಕೂಡ ಏನ್ ಹೇಳೋದು, ಮಿಥ್ಯಾಚಾರಿಗಳೇ. ಮಿಥ್ಯಾಚಾರಿಗಳಂದ್ರೆ ಸ್ವಲ್ಪ ಕೃಷ್ಣನಿಗೆ, ಸ್ವಲ್ಪ ನನಗೆ. ಸೊ ನಾವು ಮಾಡೋ ಭಕ್ತಿಯಲ್ಲಿ ನನಗೇನಿದೆ. ಸೊ ನಾವೆಲ್ಲರೂ ಶುದ್ಧ ಭಕ್ತರಲ್ಲ. ನಾವೆಲ್ಲರೂ ಈಗ ಮಿಶ್ರಿತ ಭಕ್ತರು, ನಾವು ಬೆರಕೆ ಸಕಾಮ ಭಕ್ತರು ಅಂತ ಹೇಳ್ತಾರೆ. ಸೊ ನಾವೆಲ್ಲ ಹಾಗೆ ನಮ್ಮಲ್ಲೇ ಅಲ್ಲ, ದೇವತೆಗಳಲ್ಲೂ ಕೂಡ ಹಾಗೆ. ದೇವತೆಗಳು ನಮಗಿಂತ ತುಂಬಾ ಮೇಲಿದ್ದಾರೆ. ನಾವು ಮನುಷ್ಯ ಭೂಲೋಕದಲ್ಲಿ ಇರೋ ಜೀವಿಗಳು. ಈಗ ನಾವು ನಿನ್ನೆ ಮೊನ್ನೆ ಭಕ್ತಿಯನ್ನು ಶುರು ಮಾಡಿದ್ದೇವೆ. ನಿನ್ನೆ ಮೊನ್ನೆ ನಾವು ಜಪಮಣಿಯನ್ನು ಇಟ್ಕೊಂಡು ಹರೇ ಕೃಷ್ಣ ಅಂತ ಹೇಳ್ತಾ ಇದ್ದೇವೆ, ಭಗವದ್ಗೀತೆಯನ್ನು ಓದ್ತಾ ಇದ್ದೇವೆ ನಾವು. ಆದ್ರೆ ದೇವತೆಗಳು ಅಂದ್ರೆ ಅವರು ಎಷ್ಟೋ ಜನ್ಮಗಳಿಂದಾನೇ ಅವ್ರು ಭಕ್ತರಿರ್ತಾರೆ, ತುಂಬಾ ಮಹಾತ್ಮರು ಇರ್ತಾರೆ. ಸೊ ಅದರಲ್ಲೂ ಕೂಡ ಹೇಳ್ತಾರೆ, ಎಷ್ಟು ಸ್ವಲ್ಪ ಬಹಳ ಜನ ಸಕಾಮ ಭಕ್ತರು ಅಂತ ಕೇಳ್ತಾರೆ. ಅಂದ್ರೆ ಅವ್ರಿಗಿನ ಇಚ್ಛೆ ಇದೆ ಅವ್ರಿಗೆ. ಆದ್ರೆ ಯಮರಾಜರು ಆ ರೀತಿ ಸಕಾಮ ಭಕ್ತರಲ್ಲ. ಅವ್ರು ಹೇಳ್ತಾರೆ, ಅವರು ತುಂಬಾ ದೊಡ್ಡ ದೇವತೆ, ಹಾಗೆ ಅವರು ನಿಷ್ಕಾಮ ಭಕ್ತರು, ಶುದ್ಧ ಭಕ್ತರು. ಅದಕ್ಕೆ ಅವ್ರ ಬಗ್ಗೆ ಹೇಳ್ತಾರೆ, ಅವರ ಸ್ಥಾನ ಬೇರೆ ಇವರು ದೇವತೆಗಳೊಟ್ಟಿಗೆ ನೀವು ಇವರು ಒಬ್ರು ದೇವತೆ ಅಂತ ಹೇಳೋದಲ್ಲ. ಸಾವಿರಾರು ದೇವತೆಗಳಿದ್ದಾರೆ, ಅವರ ಸಂಖ್ಯೆ ಎಷ್ಟೋ ಇದೆ, ಕೋಟಿ ದೇವತೆಗಳಿದ್ದಾರೆ. ಸೊ ಅದರಲ್ಲಿ ಯಮರಾಜರು ಒಬ್ಬರು ಅಂತ ಲೆಕ್ಕಿಸ್ಬಾರ್ದು. ಯಮರಾಜರು ಅವರೆಲ್ಲರಲ್ಲೂ ಕೂಡ ಅವರು ತುಂಬಾ ಭಿನ್ನರಾಗಿ ವಿಶೇಷ ಸ್ಥಾನದಲ್ಲಿದ್ದು, ಅವರು ಶ್ರೀಕೃಷ್ಣನ ಶುದ್ಧ ಭಕ್ತರು, ಶುದ್ಧ. ಅದಕ್ಕೆ ಅವ್ರನ್ನ ಇಲ್ಲಿ ಅವ್ರ ಸ್ಥಾನ ಹೇಳ್ತಾರೆ. ಅವ್ರ ಸ್ಥಾನವನ್ನು ಏನು, ಅವ್ರ ಸ್ಥಾನ ಭೌತಿಕವಾಗಿ ಅವ್ರಿಗೆ ಹೊಣೆಗಾರಿಕೆ ಇದೆ, ಜವಾಬ್ದಾರಿ ಇದೆ. ನ್ಯಾಯಾಧೀಶರಾಗಿ ನಮ್ಮ ಪ್ರತಿಯೊಬ್ಬರ ಕರ್ಮವನ್ನು ಅವರು ಇದು ಮಾಡ್ತಾ ಇದ್ದಾರೆ. ಜೊತೆಗೆ ಅವರು ಭಗವಂತನ ಶುದ್ಧ ಭಕ್ತರು. ಸೊ ಇದು ಸ್ವಲ್ಪ ಅವ್ರು ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ, ಅದಕ್ಕೆ ನಾನು ಸ್ಲೈಡ್ ನ ತೋರಿಸೋದಿಲ್ಲ, ಮುಂದೆ ಹೋಗ್ತೀನಿ ನಾನು. ಸೊ ಯಮರಾಜರು ಈಗ ಯಮರಾಜರ ತಂದೆ ತಾಯಿ ಯಾರು ಯಮರಾಜರ ತಂದೆ? ಸೂರ್ಯದೇವರು. ಆಕ್ಚುಲಿ ಸೂರ್ಯದೇವರಿಗೆ 2 ಹೆಂಡತಿಯರು ಅನ್ಕೊಳ್ತೇನೆ ನಾನು. ನನಗೆ ಇಷ್ಟು ನೆನಪಿದ್ದಾಗೆ. ಇಲ್ಲ, ಬಹಳ ಜನ ಇದ್ದಾರ ಸೂರ್ಯದೇವರಿಗೆ? ಹೌದು, ಇಬ್ರು, ಸಂಜ್ಞಾದೇವಿ ಮತ್ತೆ
ಛಾಯಾದೇವಿ. ಛಾಯಾದೇವಿ. ಓಕೆ, ಅದು ಮೋಸ್ಟ್ಲಿ ಮುಂದೆ ಯಾರು ಅವ್ರು ಮುರಳೀಧರ್ ಪ್ರಭು ಏನು ಹೇಳಿದ್ರ ಸ್ಟೋರಿ ಇಲ್ಲ, ಗೊತ್ತಿಲ್ಲ, ನೆನಪಿಲ್ಲ. ನನಗ್ ತಿಳಿದಿರೋ ಮಟ್ಟಿಗೆ ಮೊದಲಿಗೆ ಸಂಧ್ಯಾದೇವಿ ಅವರು ಇರ್ತಾರೆ. ಮತ್ತೆ ಆದ್ರೆ ಅವರು ಒಂದು ಸಮಯದಲ್ಲಿ ಆ ಸೂರ್ಯನ ಪ್ರಭಾವವನ್ನು ತಡಿಲಾರ್ದವರು ಅವರು ಅವರ ಒಂದು ಪ್ರತಿಬಿಂಬ, ಒಂದು ನೆರಳು, ವಿಸ್ತರಣೆಯನ್ನು ಅವ್ರ ನೆರಳನ್ನು ಮಾಡಿ ಛಾಯಾದೇವಿ. ಛಾಯಾದೇವಿ ಅವರ ಒಂದು ವಿಸ್ತರಣೆನೆ. ಮೊದಲು ಗೊತ್ತಾಗೋದು ಇಲ್ಲ ಯಾರಿಗೆ, ಇವರಿಗೆ ಸೂರ್ಯದೇವರಿಗೆ. ಅವ್ರು ನನ್ನ ಮೊದಲ ಹೆಂಡತಿ ಸನ್ಯಾನೇ ಅನ್ಕೊಳ್ತಾರೆ. ಆದ್ರೆ ಅವ್ರು ಹೇಳ್ತಾರೆ ಅವ್ರು ಆ ಬಿಸಿಯನ್ನು ತಡಿಲಿಕ್ಕೆ ಆಗಿಲ್ಲ ಅವ್ರಿಗೆ, ಹಾಗೆ ಅವರು ಕಾಡಿಗೆ ಹೋಗ್ಬಿಡ್ತಾರೆ ತಪಸ್ಸಿಗೆ. ಸೊ ಹಾಗೆ ಅವರ ಮಕ್ಕಳು, ಆ ಮೊದಲ ಯಾರು ಹೆಂಡತಿ ಮಕ್ಕಳು ಯಾರು, ಸೂರ್ಯ ಸಂಧ್ಯಾ. ಮತ್ತೆ ಯಮಯಮಿ. ಯಮುನಾ ದೇವಿ. ಆಕ್ಚುಲಿ ಯಮುನಾ ದೇವಿ ಯಮುನೆ, ನಾವು ಗಂಗೆ ಚ ಯಮುನೆ ಚೈವ, ಶ್ರೀಕೃಷ್ಣನ ಇಲ್ಲಿ ಲೀಲೆಗಳು, ದಿವ್ಯ ಲೀಲೆ ವೃಂದಾವನ, ಅಲ್ಲಿ ಯಮುನಾ ನದಿ ಹರಿತಾ ಇರೋದು, ಆ ಯಮುನಾ ದೇವಿ, ಆ ದೇವತೆ. ಸೊ ಅವರು ಯಮರಾಜರ ತಂಗಿ, ಅವಳಿ ಜವಳಿ ಅನ್ಕೊಳ್ತಾರೆ ಮೋಸ್ಟಿನ. ಸೊ ಇವರು ಒಂದು, ಮತ್ತೆ ಇನ್ನೊಂದು ಇದರಲ್ಲಿ ಅವರಲ್ಲಿ ಶನಿ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ, ಶನಿ ಕೂಡ ಇವ್ರ ತಮ್ಮ ಅಂತ ಹೇಳ್ತಾ ಇದ್ದಾರೆ. ಛಾಯಾದೇವಿ. ಅದು ಛಾಯಾದೇವಿ ಮಗ ಮಾತಾಜಿ ಅವರು. ಏನಿವೆ ಇದು ಸ್ವಲ್ಪ ನೋಡಿ ಯಾರು ನೋಡಿ, ಅಂದ್ರೆ ಸೂರ್ಯ ಶನಿ ಮಹಾರಾಜರು ಛಾಯಾದೇವಿಯ ಮಗ. ಛಾಯಾದೇವಿ ಮಗ. ಸೊ ಸಂಧ್ಯಾದೇವಿ ಮಗ ಸೂರ್ಯ. ಸೊ ಸೂರ್ಯ ಯಾರ ಮಗ? ಸಂಧ್ಯಾದೇವಿ. ಸಂಧ್ಯಾ. ಸಂಧ್ಯಾದೇವಿ ಮಗ. ಸೂರ್ಯದೇವ ಯಾರು? ಸೂರ್ಯದೇವ ನಮ್ಮ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾರೆ, ಹಿಮಂ ವಿವಸ್ವಾನ್ ಮನವೇ ಪ್ರಾಹ ಮನೋರಿಕ್ಷ್ವಾಕವೇ ಅಬ್ರವೀತ್. ಸೊ ಕೃಷ್ಣ ಹೇಳಿದ್ದು, ನಾನು ಈ ಗೀತೆಯನ್ನು ಅರ್ಜುನ ನಿನಗೆ ಹೇಳೋ ಮುಂಚೆ ನಾನು ಹೇಳಿದ್ದು ಸೂರ್ಯದೇವ ವಿವಸ್ವಾನಿಗೆ. ಸೊ ಅದೇ ವಿವಸ್ವಾನ್ ಅಂದ್ರೆ ಈ ಯಮರಾಜರ ತಂದೆ ಅವರು. ಸೊ ಅವರ ಮಗ ಇದು ಯಮರಾಜ. ನೋಡಿ ಅವರ ಸೊ ಹಾಗೆ ಹೇಳ್ತಾರೆ, ಅವರು ಅಂತಹದ್ದು ದೊಡ್ಡ ವ್ಯಕ್ತಿ. ಸೂರ್ಯದೇವ ಕೂಡ ಸಾಮಾನ್ಯ ವ್ಯಕ್ತಿ ಅಲ್ಲ. ಕೃಷ್ಣನೇ ಭಗವದ್ಗೀತೆಯನ್ನು ಅವ್ರು ಬೋಧನೆ ಮಾಡಿದ್ದು. ಇನ್ನ ಯಾವ ತರ ಅರ್ಜುನನ ಅರ್ಹತೆಗಳು ಗೊತ್ತು ನಮ್ಗೆ. ಯಾಕೆ ಅರ್ಜುನನಿಗೆ ಕೃಷ್ಣ ಹೇಳಿದ್ದು? ಎಷ್ಟೋ ಜನ ಇದ್ರು, ಆದ್ರೆ ಕೃಷ್ಣ ಅರ್ಜುನನಿಗೆ ಯಾಕೆ ಹೇಳೋದು? ಯಾಕಂದ್ರೆ ಅವರು ಒಂದು ಭಕ್ತರಲ್ಲೂ ಕೂಡ ವಿಶೇಷ ಭಕ್ತರು, ಕೃಷ್ಣನಿಗೆ ತುಂಬಾ ಆತ್ಮೀಯವಾದ ಭಕ್ತರು. ಹಾಗೆ ಹಿಂದೆ ಕೃಷ್ಣ ವಿವಸ್ವಾನ್ ಸೂರ್ಯದೇವನಿಗೆ ಹೇಳಿದ್ದಾರೆ ಅಂದ್ರೆ ಸೂರ್ಯದೇವ ಕೂಡ ಕೃಷ್ಣನಿಗೆ ತುಂಬಾ ಆತ್ಮೀಯ. ಸೊ ಅಂತ ಒಂದು ಮಹಾನ್ ವ್ಯಕ್ತಿಯ ಮಗನಾಗಿ ಹೇಳ್ತಾರೆ. ಅವರಾಗಿಯೇ ಇವರು ಕೂಡ ಎಲ್ಲ ಅದರ ದಿವ್ಯ ಗುಣಗಳನ್ನು ಪಡೆದವರು ಅಂತ ಹೇಳ್ತಾರೆ. ಸೊ ಯಮರಾಜರ ಕರ್ತವ್ಯಗಳೇನು? ಯಮರಾಜರ ಕರ್ತವ್ಯಗಳೇನು ಅಂದ್ರೆ ಧರ್ಮವನ್ನು ಅವರು ರಕ್ಷಣೆ ಮಾಡ್ಬೇಕು, ಎಲ್ಲರೂ ಅದನ್ನ ಪಾಲನೆ ಮಾಡ್ತಾರ ಅಂತ ನೋಡ್ಬೇಕು. ಸೊ ಅಧರ್ಮ ಆದಾಗ ಅದನ್ನ ಸರಿಪಡಿಸ್ಬೇಕು. ಇದೆಲ್ಲವೂ ಕೂಡ ಅವರ ಹೊಣೆಗಾರಿಕೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನ ವಿಶೇಷವಾಗಿ ಅವ್ರು ಹೇಗ್ ಮಾಡ್ತಾರೆ ಅಂದ್ರೆ, ಅವರು ನಾವು ಆತ್ಮಗಳು, ನಾವು ಜೀವಾತ್ಮ ಬೇರೆ ಬೇರೆ ದೇಹಗಳಲ್ಲಿ ಸಿಕ್ಕಿ ಬಿದ್ದಿದ್ದೇವೆ. ವಿಶೇಷವಾಗಿ ಈ ತರ ಮನುಷ್ಯರ ದೇಹ, ಈ ರೀತಿ ಮನುಷ್ಯ ಮತ್ತೆ ದೇವತೆಗಳು, ಈ ರೀತಿಯ ಮೇಲ್ವರ್ಗದ ಜೀವಿಗಳಲ್ಲಿ ನಮಗೆ ಭಗವಂತನು ನಮಗೆ ಒಂದು ಸ್ವತಂತ್ರವನ್ನು ಕೊಟ್ಟಿದ್ದಾನೆ, ಫ್ರೀ ವಿಲ್. ಬೇರೆ ಜಂತು ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ ಭಗವಂತನು ಆ ರೀತಿಯ ಒಂದು ಸ್ವತಂತ್ರ ಕೊಟ್ಟಿಲ್ಲ. ಇವಾಗ ಒಂದು ಏನ್ ಹೇಳೋದು, ಒಂದು ಸಿಂಹನೋ ಹುಲಿನೋ ಅದು ನೋಡಿದ್ರೆ ಒಂದು ಯಾವುದೋ ಒಂದು ಸಾಧು ಪ್ರಾಣಿಯನ್ನು ಅದು ಹೋಗಿ ಅದನ್ನ ಕೊಂದು ತಿನ್ಬಿಡುತ್ತೆ, ಯಾಕಂದ್ರೆ ಅದರ ಸ್ವಭಾವ ಆಗಿ. ಸೊ ಭಗವಂತನು ಅದಕ್ಕೆ ಇಚ್ಛೆ ಹೇಗೆ ಮಾಡಿದ್ದಾನೆ ಅಂದ್ರೆ, ಅದು ಇಚ್ಛೆ ಇರೋದ್ರಿಂದ ಆ ರೀತಿ ಅದಕ್ಕೆ ಒಂದು ಬಲಾತ್ಕಾರವಾದ ಒಂದು ರಜೋಗುಣವನ್ನು ತುಂಬಿ ಭಗವಂತನು ಅದರ ಚಟುವಟಿಕೆ ಆಗುತ್ತೆ. ಅದಕ್ಕೆ ಪಾಪ ಇಲ್ಲ. ಆದ್ರೆ ಮನುಷ್ಯನ ಯೋಚನೆ ಮಾಡ್ಬೋದು. ಮನುಷ್ಯನು ಇದು ಮಾಡ್ಬೇಕಾ, ಇದು ಮಾಡಬಾರ್ದಾ, ಇದು ಒಳ್ಳೆಯದಾ, ಇದು ಕೆಟ್ಟದ್ದಾ? ಸೊ ಆ ಸ್ವತಂತ್ರ ಭಗವಂತನು ನಮಗೆ ಮೇಲ್ಮಟ್ಟದ ಜೀವಿಗಳು, ಮನುಷ್ಯರು, ದೇವತೆಗಳು, ಗಂಧರ್ವರು, ಚಾರಣರು, ಈ ರೀತಿ ಮೇಲ್ಮಟ್ಟದ ಜೀವಿಗಳೇ ಕೊಟ್ಟಿದ್ದಾನೆ. ಸೊ ಅವರಿಗೆ ಯಮರಾಜರು ನಿರ್ದೇಶನ ಮಾಡ್ತಾರೆ. ಅವ್ರು ಸರಿ ಮಾಡ್ತಾ ಇದ್ದಾರಾ, ತಪ್ಪು ಮಾಡ್ತಾ ಇದ್ದಾರಾ, ಅವ್ರು ಪುಣ್ಯ ಕಾರ್ಯ ಮಾಡ್ತಾ ಇದ್ದಾರಾ, ಪಾಪ ಕಾರ್ಯ ಮಾಡ್ತಾ ಇದ್ದಾರಾ, ಅದನ್ನು ಅವರು ನಿರ್ಣಯ ಮಾಡ್ತಾರೆ. ಸೊ ನಾವ್ ಹೇಳ್ಬೋದು, ನಾವು ನಂಬೋದಿಲ್ಲ, ಯಾರಿದ್ದಾರೆ ಅನ್ನೋದು ಇಲ್ಲ. ಭಗವಂತನ ನಾವು ನಂಬ್ತೀವೋ ನಂಬೋದಿಲ್ಲ, ಯಮರಾಜರಿದ್ದಾರೆ, ಯಮರಾಜರ ಸಾಕ್ಷಿಗಳಿದ್ದಾರೆ. ಸೊ ಇದೆಲ್ಲವೂ ಇದೆ. ಇದು ಯಾವಾಗ ಮಾಡ್ತಾರೆ? ನಮ್ಮ ಮೃತ್ಯುವಿನ ನಂತರ ಎಲ್ಲವನ್ನು ಅದರ ನಿರ್ದೇಶನ ನಡೆಯುತ್ತೆ. ಸೊ ಎಲ್ಲಿ ಹೋಗ್ಬೇಕು ನಾವು? ಮತ್ತೆ ಸ್ವರ್ಗಕ್ಕೆ ಹೋಗ್ತೇವ ನಾವು, ನರಕಕ್ಕೆ ಹೋಗ್ತೇವ ನಾವು ಮನುಷ್ಯರಾಗೇ ಹುಟ್ಟುತ್ತೇವ? ಯಾಕಂದ್ರೆ ಕೆಲವು ಧರ್ಮಗಳಲ್ಲಿ ಹೇಳ್ತಾರೆ, ಬೇರೆ ಧರ್ಮಗಳಿದೆ, ನಮ್ಮ ಸನಾತನ ಧರ್ಮ ಅಲ್ಲ, ಬೇರೆ ಧರ್ಮಗಳು, ಅಲ್ಲಿ ಹೇಳ್ತಾರೆ ನಾವು ಸದಾ ನಾವು ಮನುಷ್ಯರಾಗೇ ಇರ್ತೇವೆ ಅಂತ ಹೇಳ್ತಾರೆ. ನಾವು ಮನುಷ್ಯ ಆತ್ಮಗಳು ನಾವು ಬೇರೆ, ಪ್ರಾಣಿಗಳ ಆತ್ಮಗಳು ಬೇರೆ ಅಂತ ಕೂಡ ಅವರೊಂದು ತಪ್ಪು ಸಿದ್ಧಾಂತ, ಅಪಸಿದ್ಧಾಂತವನ್ನು ಬೆಳೆಸ್ಕೊಂಡಿದ್ದಾರೆ. ಕೆಲವೊಮ್ಮೆ ಹೇಳೋದವರು ಬೇರೆ ಪ್ರಾಣಿಗಳಲ್ಲಿ ಆತ್ಮನೇ ಇಲ್ಲ, ಕೇವಲ ಮನುಷ್ಯರು ಮಾತ್ರ ಆತ್ಮ ಇದೆ. ಇಲ್ಲ, ಅದೆಲ್ಲ ತಪ್ಪು ಗ್ರಹಿಕೆ, ಅದೆಲ್ಲ ಸರಿಯಾದ
ಆ ಅರ್ಥ ಮಾಡ್ಕೊಂಡಿರೋದಲ್ಲ, ಅದು ಧರ್ಮದಲ್ಲಿ ಅದೊಂದು ಹೇಳೋದು ಧರ್ಮಭಾಸ, ಎಲ್ಲ ಸರಿಯಾದ ಧರ್ಮವಿಲ್ಲದೆ ಇರೋದಂಥದ್ದು. ಅದು ಅಜ್ಞಾನದಲ್ಲಿ ಆ ರೀತಿ ವ್ಯಕ್ತಿಗಳು ಅನ್ಕೊಳ್ತಾರೆ. ಇಲ್ಲ, ಪ್ರಾಣಿಯಲ್ಲೂ ಆತ್ಮ ಇದೆ, ನಮ್ಮ ಮನುಷ್ಯರಲ್ಲೂ ಆತ್ಮ ಇದೆ. ಆದರೆ ಮನುಷ್ಯರಲ್ಲಿ ನಮಗೆ ಭಗವಂತ ಬುದ್ಧಿ ಕೊಟ್ಟಿದ್ದಾನೆ, ಒಂದು ಚಿಂತನೆ ಕೊಟ್ಟಿದ್ದಾನೆ, ಒಳ್ಳೇದು ಕೆಟ್ಟದ್ದು ಅಂತ ಇದು ಮಾಡುವ ಒಂದು ಶಕ್ತಿ ಕೊಟ್ಟಿದ್ದಾನೆ. ಹಾಗೆ ನಮಗೆ ಇಲ್ಲಿ ನಮಗೆ ಇದಿದೆ. ಯಮರಾಜರು ನೋಡ್ತಾರೆ ನಾವು ಸರಿ ಮಾಡ್ತಾ ಇದ್ದೇವೆ, ತಪ್ಪು ಮಾಡ್ತಾ ಇದ್ದೇವೆ ಮತ್ತೆ ಹೇಳ್ತಾರೆ ಅವರದ್ದು ಯಾವತ್ತೂ ಕೂಡ ತಪ್ಪೇ ಆಗೋದಿಲ್ಲ. ಯಮರಾಜರದ್ದು ನಾವು ಇಲ್ಲಿ ನ್ಯಾಯಾಲಯದಲ್ಲಿ ಹೇಳ್ತೀವಿ, ಅಯ್ಯೋ ನಾವು ಇದು ಎಕ್ಸ್ಪೆಕ್ಟೇ ಮಾಡ್ಲಿಲ್ಲ, ಇದು ಜಡ್ಜ್ಮೆಂಟ್ ಈ ರೀತಿ ತೀರ್ಪು ಬರುತ್ತೆ ಅಂತ ಅನ್ಕೊಳ್ಳೇ ಇಲ್ಲ ನಾವು. ಎಲ್ಲ ಸಾಕ್ಷಿಗಳು ಇದೆ, ಆ ವ್ಯಕ್ತಿ ಅವನಿಗೆ ಅಲ್ಲಿ ಶಿಕ್ಷೆ ಆಗ್ಬೇಕಾಗಿತ್ತೋ, ಇಲ್ಲಾಂದ್ರೆ ಈ ವ್ಯಕ್ತಿ ನಿರಪರಾಧಿ ಅಂತಾನೋ, ಆದ್ರೂ ಒಮ್ಮೊಮ್ಮೆ ಬದಲಾಗ್ಬಿಡುತ್ತೆ. ಆದ್ರೆ ಯಮರಾಜರ ಇದರಲ್ಲಿ ಯಾರು ಬದಲು ಮಾಡಕ್ಕೆ, ನಾವು ಇಲ್ಲಿರುವ ನಮ್ಮ ಇದಕ್ಕೆ ನಾವು ಕಣ್ಣು ಮುಚ್ಚಬಹುದು, ನಾವು ಮುಚ್ಚಿಬಿಟ್ಟು ನಾವು ಇನ್ನೊಂದಿನ ಮಾಡ್ಬೋದು. ಆ ತಕ್ಕಡಿ ನೋಡ್ತೀವಲ್ಲ ತೀರ್ಪಿನಲ್ಲಿ, ಅದು ಆಕ್ಚುಲಿ ಬ್ಯಾಲೆನ್ಸ್ ಇಲ್ಲ, ಅದು ಇವಾಗ ಇರೋದೆಲ್ಲ ಇಂಬ್ಯಾಲೆನ್ಸ್. ಯಾಕಂದ್ರೆ ಎಲ್ಲ ನೀವು ಒಂದು ಇನ್ಫ್ಲೂಯೆನ್ಸ್ ಇಂದ, ಒಂದು ಹಣದಿಂದ ತೀರ್ಪನ್ನು ಕೊಂಡ್ಕೊಳ್ಬಹುದು. ಆದರೆ ಯಮರಾಜರ ಇದರಲ್ಲಿ ನಾವು ಕೊಂಡ್ಕೊಳ್ಬೇಕು ಪರ್ಫೆಕ್ಟ್. ಸೊ ಅದು ಇಲ್ಲಿ ತೋರಿಸ್ತಾ ಇದ್ದಾರೆ, ಯಮರಾಜರು ಕೂತಿದ್ದಾರೆ, ಯಮದೂತರಿದ್ದಾರೆ, ಒಬ್ಬ ವ್ಯಕ್ತಿ ನಮ್ಮನ್ನು ಎಷ್ಟು ಸಲ ಹೋಗಿ ಬಂದಿದ್ದೇವೋ ಗೊತ್ತಿಲ್ಲ ನಮಗೆ. ಇಲ್ಲಿ ನಾವು ಹೇಳ್ತೇವೆ, ಇಲ್ಲ ನಾನು ಯಾವತ್ತು ಕೋರ್ಟ್ಗೆ ಹೋಗಿಲ್ಲ, ಕಚೇರಿಗೆ ಹೋಗಿಲ್ಲ, ನಾನು ತುಂಬಾ ಪ್ರಾಮಾಣಿಕ ವ್ಯಕ್ತಿ, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ ನಾನು. ಸೊ ನಾವ್ ಇಲ್ಲಿ ಹೋಗದೆ ಇರ್ಬೋದು, ನಮ್ಮ ಭೂಲೋಕದಲ್ಲೋ, ನಮ್ಮ ಭಾರತದಲ್ಲೋ, ನಮ್ಮ ಬೆಂಗಳೂರಲ್ಲೋ, ಮಂಗಳೂರಲ್ಲೋ ನಾವು ತುಂಬಾ ನಾನು ಒಂದು ಒಳ್ಳೆ ವ್ಯಕ್ತಿ ಅಂತ ಇರ್ಬೋದು. ಆದ್ರೆ ನಾವೆಲ್ಲರೂ ಕೂಡ ಯಮರಾಜನ ಕೋರ್ಟ್ಗೆ ನಾವು ಒಂದು ಸಲ, ಎರಡು ಸಲ ಅಲ್ಲ, ಸಾವಿರಾರು ಲಕ್ಷಾಂತರ ಸಲ ಹೋಗ್ಬಿಟ್ಟಿದ್ದೇವೆ. ಸೊ ನಾವೆಲ್ಲರೂ ಕೂಡ ಕ್ರಿಮಿನಲ್ಸ್, ನಾವೆಲ್ಲರೂ ಕೂಡ ಖೈದಿಗಳು. ಈಗ ನಾವು ದೊಡ್ಡದಾಗಿ ನಾನು ತುಂಬಾ ಒಂದು ಪ್ರಾಮಾಣಿಕ ವ್ಯಕ್ತಿ, ನಾನು ಹೀಗೆ, ನಾನು ಹಾಗೆ ಅಂತ ನಾವು ಎಷ್ಟು ನಮ್ಮ ಬಗ್ಗೆ ಯಾರಾದ್ರೂ ಕೇಳಿದ್ರೆ ನಮಗೆ ಅದು ಮುಗಿಯೋದೇ ಇಲ್ಲ, ಅದು ಪಟ್ಟಿ ಮುಗಿಯೋದೇ ಇಲ್ಲ. ನಾವು ಗಂಟೆ ಕಾಲ ನಮ್ಮ ಬಗ್ಗೆ ನಾವು ಹೇಳ್ತೇವೆ ನಾವು. ಆದರೆ ಎಲ್ಲರೂ ನಾವೆಲ್ಲರೂ ಕೂಡ ಯಮರಾಜರ ಜೈಲಿಗೆ, ಅವರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಶಿಕ್ಷೆ ಪಡೆದು ಬಂದ ವ್ಯಕ್ತಿಗಳೇ ನಾವೆಲ್ಲರೂ. ಮತ್ತೆ ಬಂದಿದ್ದೀವಿ, ಇನ್ನೊಂದು ಚಾನ್ಸ್ ಕೊಟ್ಟಿದ್ದಾರೆ ಇಲ್ಲಿ ಈ ಜನ್ಮದಲ್ಲಿ ನಮಗೆ. ಓಕೆ, ಈ ಜನ್ಮದಲ್ಲಿ ನೀವು ಯಮರಾಜರ ತನ ಹೋಗ್ತೀರಾ, ಇಲ್ಲ ಅಂದ್ರೆ ಈ ಸಲ ಏನೋ ಚಾನ್ಸ್ ತಗೊಂಡು ವೈಕುಂಠ ಹೋಗ್ತೀರಾ ಅಂತ ಇನ್ನೊಂದು ಚಾನ್ಸ್ ಕೊಟ್ಟಿದ್ದಾರೆ ನಮ್ಗೆ. ಇಲ್ಲಾಂದ್ರೆ ಎಲ್ಲರೂ ಕೂಡ ನಾವು ಯಮರಾಜರ ಈ ಕಚೇರಿಗೆ, ನ್ಯಾಯಾಲಯಕ್ಕೆ ಅದು ಎಷ್ಟು ಸಲ ಹೋಗಿದೆ ಗೊತ್ತಿಲ್ಲ ನಮ್ಗೆ. ಅನಾದಿ ಕರ್ಮ ಫಲೆ ಪಡಿ ಭವಾರ್ಣವೇ ಜಲೆ, ಅನಾದಿ. ಅದು ಎಷ್ಟು 84 ಲಕ್ಷವಾ ಪ್ರಭುಜಿ? 84 ಲಕ್ಷ ಜೀವರಾಶಿ ದಾಟಿ ಬಂದದಲ್ಲ ನಾವು. ಅದು ಮಾಡಿ ಬಂದಿದ್ದೇವೆ. ಆದ್ರೆ ಯಮರಾಜ ಹೋಗಿರ್ಬಹುದಲ್ಲ ಪ್ರಭುಜಿ? ಅದು ಕೂಡ ಯಮರಾಜ ನಾವು ಮಾಡಿ ಅದು 1 ಸಲ, 2 ಸಲ, 4 ಸಲ, 10 ಸಲ, 1000 ಸಲ, ಅದೆಷ್ಟಾಯ್ತು ಅದು ಕೃಷ್ಣನಿಗೆ ಗೊತ್ತು. ಕೃಷ್ಣ ಯಾವ ರೀತಿ ನಾನು ತಪ್ಪುಗಳು ಮಾಡಿದ ಕೃಷ್ಣನಿಗೆ ಮತ್ತೆ ಕೇಳೋಣ ನಾವು. ಪ್ರಭುಜಿ ಆಗೆಲ್ಲ ನಾವು ಆ ಕೋರ್ಟಿಗೆ ಹೋಗಿರ್ಬೋದಲ್ಲ ಪ್ರಭುಜಿ? ಎಲ್ಲಿ ಮಾತಾಜಿ? ಆಗ 84 ಲಕ್ಷ ಜೀವರಾಶಿ ದಾಟಿ ಬರುವಾಗ ನಾವು ಆ ಕೋರ್ಟಿಗೆ ಒಮ್ಮೆ ಹಾಜರಿ ಆಗಿರ್ಬೋದು. ಒಮ್ಮೆ ಅಲ್ಲ, ನಾವು 1000 ಲಕ್ಷ ಬಾರಿ ಹೋಗಿ ಬಂದಿದ್ದೇವೆ. ಹೇಳ್ತಾರಲ್ಲ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಈ ಕ್ರಿಮಿನಲ್ಗಳು, ಇವರು 4 ದಿವಸ ಇವ್ರಿಗೆ ಬಿಟ್ರೆ ಮತ್ತೆ ಅದೇ ಕೆಲಸ ಮಾಡೋದು. ನಾವೆಲ್ಲರೂ ಅದೇ ನಾಯಿ ಬಾಲ ಡೊಂಕು ಅಂತ ನಾವು ಪ್ರತಿಯೊಬ್ಬರು ಮಾಡಿರೋದು ಅದೇ. ಪ್ರತಿಯೊಬ್ಬರು ಕೂಡ ಯಮರಾಜನ ಕಚೇರಿಗೆ 1 ಸಲ, 2 ಸಲ ಅಲ್ಲ, 100,000 ಸಲ, ಅದಕ್ಕೂ ಲೆಕ್ಕ ಇಲ್ಲ, ಅಸಂಖ್ಯ ಬಾರಿ ಹೋಗಿ ಬಂದಿದ್ದೇವೆ. ಸೊ ನಾವೆಲ್ಲರೂ ಕೂಡ ಸಾಮಾನ್ಯ ಕ್ರಿಮಿನಲ್ಸ್ ಅಲ್ಲ, ನಾವು ದೊಡ್ಡ ಕ್ರಿಮಿನಲ್ಸ್. ನಾವೆಲ್ಲ ನಾವು ಭೌತಿಕ ಜಗತ್ತಿನಲ್ಲಿ ಇದ್ದೇವೆ ನಾವು ಅಂದ್ರೆ, ಈ ದೇಹ ನಮ್ಗೆ ಪಂಚಭೂತ ದೇಹ ಸಿಕ್ಕಿದೆ ಅಂದ್ರೆ ಇದು ಸಾಕ್ಷಿ. ಜೈಲಲ್ಲಿ ಏನ್ ಕೊಡ್ತಾರೆ ನಿಮ್ಗೆ? ಒಂದು ಬಟ್ಟೆ ಕೊಡ್ತಾರೆ, ಹುಡುಗರಿಗೆ ಕೊಡ್ತಾರೆ. ಏನ್ ಬಟ್ಟೆ ಕೊಡ್ತಾರೆ? ಅಲ್ಲಿ ನಂಬರ್ ಹಾಕ್ತಾರೆ, ಈ ಕೈದಿ ಇದು ಮಾಡ್ದ ಅಂತ, ಅದಕ್ಕೆ ಒಂದು ಸಪರೇಟ್ ಸ್ಪೆಷಲ್ ಡ್ರೆಸ್ ಕೊಡ್ತಾರೆ. ಹಾಗೆ ನಾವು ಭೌತಿಕ ಜಗತ್ತಲ್ಲಿ ಇದ್ದೇವೆ ಅಂದ್ರೆ ಇದು ಸ್ಪೆಷಲ್ ಡ್ರೆಸ್ ಇದೆ ನಮಗೆ. ನಾವು ಆ ಸ್ಪೆಷಲ್ ಡ್ರೆಸ್ ಮೇಲೆ ನಾನೀಗ ಒಂದು ಕಾವಿ ಬಟ್ಟೆ ಹಾಕೊಂಡಿರ್ಬೋದು, ಇಲ್ಲ ಇನ್ನೊಬ್ಬರು ಸ್ಪೆಷಲ್ ಡ್ರೆಸ್ ಮೇಲೆ ಒಂದು ಬಿಳಿ ಬಟ್ಟೆ ಹಾಕೊಂಡಿರ್ಬೋದು ಅಷ್ಟೇ. ಆದ್ರೆ ಒಳಗೇನು ಇದು ಬಟ್ಟೆ, ಒಳಗಿನ ಬಟ್ಟೆ ಇದು ಪಂಚಭೂತ ಬಟ್ಟೆ, ಇದು ಭೂಮಿ, ನೀರು, ಗಾಳಿ, ಆಕಾಶ ತುಂಬಿದ ಬಟ್ಟೆ. ಇದು ಸಾಕ್ಷಿ ನಾವೆಲ್ಲರೂ ಕೂಡ ಅಪರಾಧಿಗಳು ಅಂತ, ನಾವೆಲ್ಲರೂ ಕೂಡ ಖೈದಿಗಳು ಅಂತ. ಅದು 1 ಸಲ 2 ಸಲ ಅಲ್ಲ, 1000 ಸಲ ನಾವು ಮಾಡಿ ಬಂದಿದ್ದೇವೆ. ನಾವ್ ಯಾವಾಗವರೆಗೂ ಮಾಡ್ತೇವೆ ಅವಾಗವರೆಗೂ ನಾವು ಇದು ಪುನರಪಿ ಜನನಂ ಪುನರಪಿ ಮರಣಂ. ಸೊ ಇದೆಲ್ಲವೂ ಇದೆ. ಇದೆಲ್ಲ ನಾವು ಕೃಷ್ಣ ಹತ್ರ ಹೋಗೋಣ ಮೊದಲು, ಈಗ ಆಮೇಲೆ ಕೇಳೋಣ ಕೃಷ್ಣ ಎಷ್ಟು ಬಾರಿ ಹೋಗಿದ್ದೆ ನಾನು ಯಮರಾಜನ ಹತ್ರ ಅಂತ. ಎಕ್ಸಾಕ್ಟ್ ನಿಮ್ಗೆ ಅದು ಕೂಡ ಕೌಂಟ್ ಸಿಗುತ್ತೆ. ನಾವು ಇದೆಲ್ಲ ಮರ್ತು ಬಿಟ್ಟಿದ್ದೇವೆ ಅಷ್ಟೇ. ನಾವು ಆಕ್ಚುಲಿ ನಮಗೆ ಶಾಸ್ತ್ರ ಚಕ್ಷುಷ, ಶಾಸ್ತ್ರದಿಂದ ನೋಡ್ಬೇಕು ನಾವು. ನಮಗೆ ನಮ್ಮ ನಂಬಿಕೆಯಲ್ಲಿ ನಾನು ನಂಬೋದಿಲ್ಲ, ಇದನ್ನೆಲ್ಲ ನಂಬೇಡಿ. ನಿಮಗೆ ನಂಬಿಲ್ಲ ಅಂದ್ರೆ ನೀವು ಕಂಟಿನ್ಯೂ ಆಗಿ, ಯಾಕೆ ಜೈಲಲ್ಲಿರೋ ವ್ಯಕ್ತಿಗಳು ಅವರು ಇಲ್ಲ, ನನಗೆ ರಾಷ್ಟ್ರ ಇಲ್ಲ, ದೇಶ ಇಲ್ಲ,
ಸರ್ಕಾರ ಎಲ್ಲ ಅವ್ರು ಹೇಳ್ಬೋದು, ಅವ್ರು ಏನ್ ಬೇಕಾದ್ರೆ ಹೇಳ್ಬೋದು, ಆದ್ರೆ ಏನ್ ಮಾಡ್ಬೇಕು ಅವ್ರು ಜೈಲಲ್ಲೇ ಇರ್ಬೇಕು. ಹಾಗೆ ನಾವು ಕೂಡ ಯಾವಾಗಲೂ ಇದನ್ನು ನಂಬೋದಿಲ್ಲ, ಇದನ್ನು ಹೇಗೆ ಹೊರಗೆ ಬರೋ ಒಂದು ವಿಧಾನ ತಗೊಳ್ಳೋದಿಲ್ಲ. ನಾವು ಜೈಲಲ್ಲೇ ಈ ಅಂಧಕಾರದ ಬ್ರಹ್ಮಾಂಡದಲ್ಲೇ ಇರ್ಬೇಕಾಗತ್ತೆ ನಾವು. ಆದ್ರೆ ನಾವು ಶಾಸ್ತ್ರದಲ್ಲಿ ಕೇಳ್ತಾ ಇರೋದು ಈ ತರ ಯಮರಾಜರಿದ್ದಾರೆ, ಅವರ ಕಾನೂನು ಇದೆ, ಅವರ ನಿರ್ದೇಶನಗಳಿದೆ. ನಾವು ಕೃಷ್ಣ ಭಕ್ತಿ ಮಾಡಿದ್ರೆ ಹೊರಗೆ ಬರ್ಬೋದು. ಸೊ ನಾವು ಮಾಡಿದಾಗ ಮಾಡ್ತಾ ಮಾಡ್ತಾ ನಮ್ಗೆ ಅದ್ರ ಇದು ಕೂಡ ಗೊತ್ತಾಗುತ್ತೆ. ಹೌದು ಅಲ್ವಾ, ಹೌದು ನಾನು ಎಷ್ಟು ದೊಡ್ಡ ಕ್ರಿಮಿನಲ್ ಅಂತ ನಮ್ಗೆ ಗೊತ್ತಾಗುತ್ತೆ. ಮೊದ್ಲು ಗೊತ್ತಾಗ್ಬೇಕಲ್ರ, ನಾನು ಅಪರಾಧ ಮಾಡಿ ತಪ್ಪು ಮಾಡಿ ನನ್ಗೆ ಗೊತ್ತಾಗ್ಬೇಕಲ್ವ. ಅವಾಗ ನಾನು ಅದನ್ನು ತಿದ್ದುಕೊಳ್ಳಕ್ ಪ್ರಯತ್ನ ಮಾಡ್ತೇನೆ. ನಾನು ಇಲ್ಲ ನಾನು ಎಲ್ಲ ಸರಿನೇ ನಾನು ಅಂದ್ರೆ ನಾನಕ್ಕೆ ತಿದ್ದುಕೊಳ್ಳಕ್ ಪ್ರಯತ್ನ ಮಾಡ್ತೇನೆ ನಾನು. ಸೊ ನಾವು ಭಕ್ತಿ ಮಾಡುವಾಗ ಏನಾಗುತ್ತೆ, ಕೃಷ್ಣ ನಮ್ಗೆ ತೋರಿಸ್ತಾನೆ, ನೋಡು ನೀನು ಹೀಗೆ ಒಳ್ಳೆ ವ್ಯಕ್ತಿ ಅನ್ಕೊಂಡಿದ್ಯಾ, ನೀನ್ ಎಷ್ಟು ಒಳ್ಳೆ ವ್ಯಕ್ತಿ ಅಂತ ನೋಡು ಅಂತ ಕೃಷ್ಣನು ನಮಗೆ ತೋರಿಸ್ತಾನೆ. ನಮ್ಮ ವ್ಯಕ್ತಿತ್ವವನ್ನು ಕೃಷ್ಣ ತೋರಿಸ್ತಾನೆ. ಸೊ ಹಾಗೆ ನಾವೆಲ್ಲರೂ ಕೂಡ ನಂಬರ್ 1 ಕ್ರಿಮಿನಲ್. ನಾವು ಇಲ್ಲಿದ್ದೇವೆ, ಈ ದೇಹ ಸಿಕ್ಕಿದೆ ನಾವು ನಂಬರ್ 1 ಕ್ರಿಮಿನಲ್. ಸೊ ಅದಕ್ಕೆ ಯಮರಾಜರ ದೂತರಿದ್ದಾರೆ, ಯಮದೂತರಿದ್ದಾರೆ. ಯಮರಾಜರು ನೇರವಾಗಿ ಬರೋ ಅವಶ್ಯಕತೆ ಇಲ್ಲ. ಇವಾಗ ಏನಾದ್ರು ಕಚೇರಿ, ನ್ಯಾಯಾಲಯಕ್ಕೆ, ಪೊಲೀಸ್ ಸ್ಟೇಷನ್ ಹೋಗ್ಬೇಕಂದ್ರೆ ಅಲ್ಲಿ ಇವ್ರು ಬರ್ತಾರ, ಕಮಿಷನರ್ ಬರ್ತಾರ, ಇಲ್ಲಾಂದ್ರೆ ಅವ್ರ ಜಡ್ಜ್ ಬರ್ತಾರ, ಚೀಫ್ ಜಸ್ಟಿಸ್ ಬರ್ತಾರ. ಅವ್ರು ಬರೋದ್ ಅಗತ್ಯ ಇಲ್ಲ. ಅವ್ರು ಯಾರು ಚಿಕ್ಕ ಅವರ ಪ್ರತಿನಿಧಿಗಳಿದ್ದಾರೆ, ಪೊಲೀಸ್ ಕಾನ್ಸ್ಟೇಬಲ್ ಇದ್ದಾರೆ, ಒಂದು ನೈಟ್ ಒಂದು ಪರ್ಟಿಕ್ಯುಲರ್ ಏರಿಯಾಗೋ ಅದಕ್ಕೋ ಅಂತ ಇದ್ದಾರೆ, ಅವ್ರು ಕಳಿಸ್ತಾರೆ. ಅದೇ ರೀತಿಯಲ್ಲಿ ಯಮದ ರಾಜರಿಗೆ ಯಮದೂತರು ಅಂತ ಕಾನ್ಸ್ಟೇಬಲ್ಸ್, ಅವರ ಪ್ರತಿನಿಧಿಗಳಿದ್ದಾರೆ. ಸೊ ಅವ್ರು ಎಲ್ಲೆಡೆ ತಿರುಗ್ತಾ ಇರ್ತಾರೋ, ಎಲ್ಲ ಲೋಕಗಳು, ಎಲ್ಲ ಮನುಷ್ಯರ ಇದು, ದೇವತೆಗಳ ಇದು, ವಿಶೇಷವಾಗಿ ಮನುಷ್ಯರೆಲ್ಲ ಜಾಸ್ತಿ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಸ್ವಲ್ಪ ಹೆಚ್ಚು ಅಪರಾಧಿಗಳು ನಾವು. ಸೊ ಅವ್ರು ಇಲ್ಲೆಲ್ಲ ಇರ್ತಾರೋ, ಹೋಗ್ತಾ ಇರ್ತಾರೆ, ಅವರ ಸಂಚಾರ ನಡೀತಾ ಇರುತ್ತೆ. ಆಕ್ಚುಲಿ ಹೇಳ್ತಾರೆ, ನಾವು ಒಂದೊಂದ್ಸಲ ಸಾಯುವ ಸಮಯದಲ್ಲಿ ಸ್ವಲ್ಪ ವ್ಯಕ್ತಿಗಳು ತುಂಬಾ ಭಯದಿಂದ, ಗಾಬರಿಯಿಂದ ಸಾಯ್ತಾರೆ. ನಿಮ್ಗೆ ಅನುಭವ ಇರ್ಬೋದು. ಸಾಯೋ ಕ್ಷಣ ಆತರ ಗಾಬರಿ, ಒಂದು ಭಯ. ಯಾಕೆ ಅಂದ್ರೆ ಅವಾಗ ಕಾಣ್ತಾರಂತೆ ನಮ್ಗೆ ಯಮದೂತರು ಕೂಡ ಕಾಣ್ತಾರೆ. ಯಾವಾಗ ಕಾಣ್ತಾರೆ? ನಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗುವಾಗ ಕಾಣ್ತಾರೆ. ಈಗ ನಮ್ಗೆ ಕಾಣೋದಿಲ್ಲ. ನಮ್ಗೆ ಯಮದೂತರಿಲ್ಲ, ಯಮರಾಜನಿಲ್ಲ, ಯಾರು ಇಲ್ಲ, ನಾನ್ ಮಾಡಿದ್ದೆ ಇದು, ನಾನು ಹೇಳಿದ್ದೆ ಸರಿ ನಾವು ಹೇಳ್ತೀವಿ. ಆದ್ರೆ ಇದ್ದಾರೆ ಅವರು. ಮರಣದ ಸಮಯದಲ್ಲಿ ಯಮದೂತರು ಕಾಣಿಸ್ಕೊಳ್ತಾರೆ. ಯಮದೂತರು ಬಂದು ಕಾಣಿಸ್ಕೊಂಡು ಅಲ್ಲಿ ನಮ್ಮಿಂದ ಎಳ್ಕೊಂಡು ಹೋಗ್ತಾರೆ ಅವ್ರನ್ನ. ನಮ್ಮನ್ನ ನಾವು ಇಲ್ಲ, ಇನ್ನು ನಮ್ಗೆ ಬಿಟ್ಬಿಡಿ, ನಮ್ಗೆ ಆಗೋದಿಲ್ಲ, ಯಾರು ಬಿಡೋದಿಲ್ಲ. ಅವ್ರನ್ನೆಲ್ಲರೂ ಕೂಡ ಎಳ್ಕೊಂಡು ಹೋಗೋದೇ ಅವ್ರು ಯಮದೂತರು. ಸೊ ಯಮದೂತರಿದ್ದಾರೆ, ಅವರ ಯಮರಾಜರ ನಿರ್ದೇಶನ ಪಾಲನೆ ಮಾಡುವರು. ಓಕೆ, ಸೊ ಹೀಗೆ ನಡೀತಾ ಇದೆ. ಆದ್ರೆ ಭಾಗವತದಲ್ಲಿ ನಮ್ಗೆ ವಿವರಣೆ ಕೊಟ್ಟಿದ್ದಾರೆ 6ನೇ ಸ್ಕಂದದಲ್ಲಿ ಅಜಾಮಿಳನ ಕತೆ. ಸೊ ಅಜಾಮಿಳನ ಕತೆ ಈಗ ಏನ್ ಮಾಡಿದ್ರು, ಯಮದೂತರು ಬಂದ್ರು. ಅಜಾಮಿಳ ಒಂದು ಒಳ್ಳೆ ವ್ಯಕ್ತಿ. ಮೊದಲಿಗೆ ಅವ್ರ ತಂದೆ ತಾಯಿ ಆ ರೀತಿ ಒಂದು ಬೆಳೆಸಿದ್ರು, ಆ ರೀತಿ ಒಂದು ಸಂಸ್ಕಾರವನ್ನು ಕೊಟ್ಟಿದ್ರು. ಎಲ್ಲ ಪೂಜೆಗಳು, ಎಲ್ಲ ಜಪ, ಎಲ್ಲ ಭಗವದ್ಗೀತೆ, ಭಾಗವತ ಪಾರಾಯಣ, ವೇದ ಅಧ್ಯಯನ ಎಲ್ಲದರಲ್ಲೂ ಮಾಡ್ತಾ, ಎಲ್ಲ ತಪಸ್ಯ ಆಚರಣೆ ಮಾಡ್ತಾ ಅಂತ ಒಬ್ಬ ವ್ಯಕ್ತಿ. ಆ ವ್ಯಕ್ತಿ ನಂತರ ಒಂದು ವೇಶ್ಯೆಯ ಸಂಬಂಧದಿಂದ ತನ್ನ ಹೆಂಡತಿಯನ್ನು ಬಿಟ್ಟು, ಧರ್ಮಪತ್ನಿ, ಹೆಂಡತಿ ಅಂದ್ರೆ ಧರ್ಮಪತ್ನಿ, ಅದು ಶಾಸ್ತ್ರ ಪ್ರಕಾರವಾಗಿ ಅದು ಸ್ವೀಕರಿಸಿದೆ. ವಿವಾಹ ಯಜ್ಞ ಆಗಿ ಸ್ವೀಕರಿಸಿದ್ರು. ಅದ್ರ ಬಿಟ್ಬಿಟ್ರು, ಅವರು ಧರ್ಮಪತ್ನಿಯನ್ನು ಬಿಟ್ಬಿಟ್ರು. ಮತ್ತೆ ಆ ವೇಶ್ಯೆಯನ್ನು ಅವರ ಮನೆಗೆ ತಂದು ಇಟ್ಕೊಂಡು ಅವರ ಜೊತೆ ಸಂಬಂಧದಲ್ಲಿ ತಂದೆ ತಾಯಿಯನ್ನು ಬಿಟ್ಬಿಟ್ರು. ತಂದೆ ತಾಯಿ ನೋಡ್ಬೇಕು, ಬಿಟ್ಬಿಟ್ರು. ಸೊ ಅವ್ರು ಮಾಡಿದ ಮತ್ತೆ ಆ ವೇಶ್ಯೆಯನ್ನು ಅವ್ರಿಗೆ ಒಂದು ಸಂತೋಷ ಮಾಡ್ಲಿಕ್ಕೆ ಅವರು ಮಾಡ್ಬೇಕಾದದ್ದು, ಈಗ ಹಣವನ್ನು ಗಳಿಸ್ಬೇಕು. ಇವ್ರು ಬೇರೆ ಏನೇನು ಗೊತ್ತಿಲ್ಲ. ಇವ್ರು ಬ್ರಾಹ್ಮಣ ಅಂದ್ರೆ ಪೂಜೆ ಮಾಡೋದು ಹೇಗೆ ಗೊತ್ತು, ಮತ್ತೆ ಶಾಸ್ತ್ರದ ಇದು ಓದಿದ್ದರು, ಅದನ್ನು ಬೇರೆಯವ್ರು ತಿಳಿಸ್ಕೋದು ಗೊತ್ತಿತ್ತು. ಆದ್ರೆ ಇವಾಗ ಈ ರೀತಿ ವೇಶ್ಯ ಸಂಬಂಧದಲ್ಲಿದೆ, ಅವ್ರೇನ್ ಬ್ರಾಹ್ಮಣನ ಕೆಲಸ ಮಾಡ್ತಾರೆ, ಅವ್ರೇನ್ ಪ್ರಚಾರ ಮಾಡ್ತಾರೆ, ಅವ್ರೇನ್ ಪೂಜೆಗೆ ಪುರಸ್ಕಾರ ಮಾಡ್ತಾರೆ. ಆವಾಗ ಏನಾಯ್ತು, ಅವರು ಕಳ್ಳತನ, ದರೋಡೆ, ಹಿಂಸೆ, ನಂಬರ್ 1 ಗೂಂಡ ಆಗ್ಬಿಟ್ಟು. ನೋಡಿ, ಗೂಂಡ ಇದೇನ್ ಮಾಡೋದು, ಒಂದ್ಸಲ ಸರ್ಕಮ್ಸ್ಟೆನ್ಸ್ ಸಿಚುವೇಶನ್ ಆಗ್ಬಿಡುತ್ತೆ ಆ ವ್ಯಕ್ತಿಗಳಿಗೆ. ಅವ್ರಿಗೆ ಬೇರೆ ಏನು ಕೆಲಸ ಸಿಗೋದಿಲ್ಲ, ಇನ್ನೊಂದು ಸಿಗೋದಿಲ್ಲ. ಹಾಗೆ ಹೇಳ್ತಾರೆ, ನೋಡಿ ನೀನು ಅವ್ರಿಗೆ ಇದು ಮಾಡು, ಅವ್ರಿಗೆ ಬೆದರಿಗೆ ಕೊಡು, ನಾನು ನಿಂಗೆ 10,000 ಕೊಡ್ತೇನೆ, 1 ಲಕ್ಷ ಕೊಡ್ತೇನೆ, ಅಂದ್ರೆ ಅವ್ರು ಕೊಲೆ ಮಾಡು, ನಿಮ್ಗೊಂದು 10 ಇನ್ನೊಂದು 10 ಲಕ್ಷ ಕೊಡ್ತೇನೆ. ಈ ರೀತಿ ಎಲ್ಲ ಜನರು ಆತರ ಆಗ್ಬಿಡ್ತಾರೆ. ಸೊ ಆ ರೀತಿ ಈ ಅಜಾಮಿಳನು ಕೂಡ ಆ ವೇಶ್ಯೆಯನ್ನು ಇದು ಮಾಡೋದಕ್ಕೆ, ಅವ್ರ ಜೊತೆಗೆ ಅವರನ್ನ ಸಂತೋಷ ಮಾಡ್ಲಿಕ್ಕೆ, ಅವ್ರ ಜೊತೆ ಜೀವನ ಸಾಗಿಸ್ಲಿಕ್ಕೆ ಎಲ್ಲ ಪಾಪ ಕಾರ್ಯ. ಸೊ ಅದು ಅಜಾಮಿಳ. ಎಲ್ಲಿಂದ ಎಲ್ಲಿಗೆ ನೋಡಿ, ಒಂದೇ ಜೀವನದಲ್ಲಿ, ಅದೇ ಜನ್ಮದಲ್ಲಿ ಮೊದಲಿಗೆ ಅವ್ರ ತಂದೆ ಬೆಳೆಸಿದ್ದು ಒಳ್ಳೆ ಕುಟುಂಬ, ಒಳ್ಳೆ ಹೆಸರು ಇಲ್ಲ ಅವ್ರಿಗೆ. ಹೇಳ್ತಾರೆ, ಅಜಾಮಿಳ ದ್ವಿಜ ಕಶ್ಚಿತ್. ಏನ್ ಹೇಳ್ತಾರೆ, ಇಲ್ಲ ಸಾರಿ, ಬಹಳ ಚೆನ್ನಾಗಿ ಅಜಾಮಿಳನ ಇದು
ಕಾನಿಕುಬ್ಜ ಕಾನ್ಪುರ್ನಲ್ಲಿ ಅವರು ಆ ದಾಸಿಪತಿ ಅಜಾಮಿಳ. ದಾಸಿಪತಿ, ಆಕ್ಚುಲಿ ಬ್ರಾಹ್ಮಣನವನು, ಆದ್ರೆ ದಾಸಿಪತಿ ಆಗ್ಬಿಟ್ಟ, ಒಬ್ಬ ವೇಶ್ಯೆಯ ಪತಿ ಆಗ್ಬಿಟ್ಟ. ಅಂದ್ರೆ ಅವನ ಎಲ್ಲ ಚಟುವಟಿಕೆಗಳು ಪಾಪ ಕಾರ್ಯಗಳಲ್ಲಿ ಅವನ ತೊಡಗ್ಬಿಟ್ಟು. ಸೊ ಈ ಅಜಾಮಿಳನು ಅಂತಿಮ ಕಾಲದಲ್ಲಿ ನಾವು ಕೇಳಿರೋ ಹಾಗೆ ಅವಾಗ ಏನ್ ಮಾಡ್ತಾರೆ, ಅವನ ಮಗನ ಹೆಸರನ್ನು ನಾರಾಯಣ ಅಂತ ಇಟ್ಟಿರ್ತಾರೆ. ಮತ್ತೆ ಅವರು ನಾರಾಯಣ ಅಂತ ಹೇಳ್ತಾ, ಅವ್ರು ನಾರಾಯಣ ಅಂತ ಹೇಳಿದ್ದು ಇವ್ರು ವಿಷ್ಣು ದೂತರು, ಯಮದೂತರು ಬರ್ತಾರೆ. ಮೊದಲಿಗೆ ಯಮದೂತರು ಬಂದು ಇಲ್ಲಿ ಅವ್ರಿಗೆ ಕರ್ಕೊಂಡು ಹೋಗ್ತಾ ಇರೋ ದೃಶ್ಯ ಆಯ್ತು. ಯಮದೂತರು ಇಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ, 3 ಜನ 4 ಜನ ಎಷ್ಟೋ ಇದ್ದಾರೆ, ಎಷ್ಟೋ ಬರ್ತಾರ ಅವ್ರು ಹೇಳ್ತಾರೆ. ಒಂದೊಂದು ರೀತಿಯಲ್ಲಿ ಎಕ್ಸ್ಪ್ಲನೇಷನ್ಸ್ ಇದೆ. ಒಂದು ನಾವು ಮನಸ್ಸಿಂದ ಮಾಡೋ ಪಾಪ ಕಾರ್ಯಗಳು, ಒಂದು ನಮ್ಮ ದೇಹದಿಂದ ಮಾಡೋ ಪಾಪ ಕಾರ್ಯಗಳು, ಒಂದು ನಮ್ಮ ಮಾತುಗಳಿಂದ ಮಾಡೋದು. ಸೊ ಈ ರೀತಿಯಲ್ಲಿ ಒಂದು ಎಕ್ಸ್ಪ್ಲನೇಷನ್ಸ್ ಇರುತ್ತೆ. ಅದಕ್ಕೆ ಒಬ್ಬೊಬ್ರು ಬರ್ತಾರೆ ಅಂತ ಏನೋ, ಬಟ್ ಎನಿವೆ ಬರ್ತಾರೆ, ಯಮದೂತರು ಬರ್ತಾರೆ. ಅವ್ರು ಬಂದು ನಮಗೆ ಕರ್ಕೊಂಡು ಹೋಗುವಾಗ ನಮ್ಮನ್ನ ಯಾರು ರಕ್ಷಣೆ ಮಾಡಕ್ಕಾಗಲ್ಲ. ಸೊ ಆದ್ರೆ ಇಲ್ಲಿ ಏನಾಯ್ತು, ಇದೊಂದು ಎಕ್ಸ್ಟ್ರಾರ್ಡಿನರಿ ಇನ್ಸ್ಟೆನ್ಸ್. ಇಲ್ಲಿ ಅವ್ರಿಗೆ ನಾರಾಯಣ ಅಂತ ಹೇಳಿದಕ್ಕೆ ವಿಷ್ಣು ದೂತರು ಬಂದ್ರು. ಸೊ ಹೇಳ್ತಾರೆ, ಯಮದೂತರು ಹೇಗೆ ಎಲ್ಲ ಕಡೆ ಪ್ರಯಾಣ ಮಾಡ್ತಾ ಇದ್ದಾರೆ, ಯಾರಾದ್ರೂ ಈ ತರ ಇತ್ತು, ಯಾರಾದ್ರೂ ಅಲ್ಲ, ಎಲ್ಲರೂ ಕೂಡ ಇಲ್ಲಿ ಕ್ರಿಮಿನಲ್ಸ್, ಅವ್ರನ್ನ ಕರ್ಕೊಂಡು ಹೋಗೋಣತ್ತಿದ್ದಾರೆ. ಅದೇ ರೀತಿಯಲ್ಲಿ ವಿಷ್ಣು ದೂತರು ಇದ್ದಾರೆ. ಆದ್ರೆ ವಿಷ್ಣು ದೂತರು ಈ ತರ ಯಮದೂತರಷ್ಟು ಸಾವಿರಾರು ಲಕ್ಷಾಂತರ ಇರೋದು ಬೇಕಾಗಿಲ್ಲ. ಅವರ ಕೆಪಾಸಿಟಿ ಅವ್ರದ್ದು ಜಾಸ್ತಿ, ಆದ್ರೂ ಕೂಡ ಅವರೆಲ್ಲ ಕಡೆ ಪ್ರಯಾಣ ಮಾಡ್ತಾ ಇದ್ದಾರೆ. ಯಾರಾದ್ರೂ ಇದರಲ್ಲಿ ಈ ಬ್ರಹ್ಮಾಂಡದಲ್ಲಿ ಕೃಷ್ಣ, ವಿಷ್ಣು, ನಾರಾಯಣ, ಹರೇ ಕೃಷ್ಣ 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 ಹೇಳ್ತಾ ಇದ್ದಾರೆ ಅಂತ ಅವ್ರು ಕಾಯ್ತಾ ಇದ್ದಾರೆ ಅಂತ. ಹಾಗೆ ಯಾರಾದ್ರೂ ಹೇಳ್ಬಿಟ್ರೆ ಅವ್ರ ತಕ್ಷಣ ಬಂದ್ಬಿಡ್ತಾರೆ. ಸೊ ವಿಷ್ಣು ದೂತರು ಅವರು ಶುದ್ಧ ಭಕ್ತರು, ಅವರು ವೈಕುಂಠ ಲೋಕದಲ್ಲಿ ಇರುವ ಭಗವಂತನ ನಿತ್ಯ ಭಕ್ತರು. ಸೊ ಅವರು ಕೂಡ ಇಲ್ಲಿ ಇದ್ದಾರೆ. ಅವರು ಯಾರಾದ್ರೂ ಇದ್ದಾರ ಈ ಜಗತ್ತಿನ, ಈ ಬ್ರಹ್ಮಾಂಡದಲ್ಲಿ ಕೋಟಿ ಜೀವಿಗಳಿದ್ದಾರೆ. ಯಾರು ಕೂಡ ಭಕ್ತಿಯಲ್ಲಿಲ್ಲ, ಯಾರಾದ್ರೂ ಸ್ವಲ್ಪ ಆದ್ರೂ ಇದ್ದಾರ. ಸೊ ಇದ್ರೆ ಅವ್ರು ಕಾಯ್ತಾ ಇದ್ದಾರೆ. ಸೊ ಆ ರೀತಿ ಆ ವಿಷ್ಣು ದೂತರು ಬಂದು ಆ ಅಜಾಮಿಳನನ್ನು ಉದ್ಧರಿಸೋ ಒಂದು ಇದು. ಸೊ ಇದು ಬಹಳ ಚೆನ್ನಾಗಿದೆ ಈ ಸಂಭಾಷಣೆ, ಯಾರು ಯಮದೂತರ ಬಗ್ಗೆ ಮತ್ತೆ ವಿಷ್ಣು ದೂತರ ಮಧ್ಯೆ. ಸೊ ಈ ಸಂಭಾಷಣೆಯಲ್ಲೂ ಕೂಡ ವಿಷ್ಣು ದೂತರು ಯಮದೂತರಿಗೆ ತಿಳಿಸ್ಕೊಡ್ತಾರೆ, ಭಗವಂತನ ನಾಮ ಅದು ಒಂದು ರೋಗದ ಮದ್ದು ಇದ್ದಾಗೆ. ಮಾತ್ರೆ ಏನೋ, ಇಲ್ಲಾಂದ್ರೆ ಒಂದು ಸಿರಪ್ ನೀವು ತಗೊಂಡ್ರೆ ಅದು ನಿಮ್ಗೆ ಹೇಗೆ ಅದು ಕೆಲಸ ಮಾಡುತ್ತೆ ಗೊತ್ತಿಲ್ಲ. ಡಾಕ್ಟರ್ ಹೇಳಿದ್ರು, ಇವಾಗ ಒಳ್ಳೆ ಡಾಕ್ಟರ್ ಅಪ್ಪ, ಈ ಡಾಕ್ಟರ್ ನನಗೆ ಕೊಟ್ರು, ನಾನು ತಗೊಂಡೆ ಅಷ್ಟೇ, ನನ್ನ ಗುಣ ಆಯ್ತು. ಸೊ ನನಗೆ ಗೊತ್ತಿಲ್ವೋ ಅದು ಮದ್ದು ಕೆಲಸ ಮಾಡುತ್ತೆ. ಅದೇ ರೀತಿಯಲ್ಲಿ ಭಗವಂತನ ನಾಮ ಅದು ನಮ್ಮ ಭೌತಿಕ ಜಗತ್ತಿನಿಂದ, ನಮ್ಮ ಎಲ್ಲ ಪಾಪಕರ್ಮಗಳಿಂದ ನಮ್ಮನ್ನು ಮುಕ್ತಿ ಮಾಡಿಸಿ ನಮಗೆ ಭಗವಂತನ ಧಾಮಕ್ಕೆ ಸೇರಿಸುತ್ತೆ. ಸೊ ಆ ರೀತಿ ಯಮದೂತರಿಗೆ ವಿಷ್ಣು ದೂತರು ಹೇಳಿ ನಂತರ ಅಜಾಮಿಳನನ್ನು ಬಿಡುಗಡೆ ಮಾಡಿದ್ರು. ಸೊ ಅಜಾಮಿಳನಿಗೆ ಮತ್ತೆ ಗೊತ್ತು ಕತೆ. ಅಜಾಮಿಳನು ಮತ್ತೆ 2ನೇ ಅವಕಾಶದಲ್ಲಿ ಅವರು ಮತ್ತೆ ತೀವ್ರವಾಗಿ ಭಕ್ತಿ ಮಾಡಿ, ಪ್ರಾಮಾಣಿಕವಾಗಿ ಮಾಡಿ ಅವ್ರ ಪರಿಪೂರ್ಣತೆ ಪಡೆದಿತ್ತು. ಸೊ ಇದಾದ್ಮೇಲೆ, ಈ ಒಂದು ಘಟನೆ ಆದ್ಮೇಲೆ ಏನಾಗುತ್ತೆ, ಯಮದೂತರಿಗೆ ಬಹಳ ಒಂದು ಬೇಸರ ಆಗುತ್ತೆ. ಒಂದು ರೀತಿ ಆನಂದ ಕೂಡ. ಆನಂದ ಅಂದ್ರೆ ಅವ್ರು ಅಷ್ಟು ಸುಂದರವಾದ ವ್ಯಕ್ತಿಗಳು. ಅವ್ರು ಆಕ್ಚುಲಿ ಮಾತಾಡುವಾಗ ಹೇಳ್ತಾರೆ, ನೀವು ಇಷ್ಟು ಒಂದು ಒಳ್ಳೆಯ ವ್ಯಕ್ತಿಗಳ ತರ ಕಾಣ್ತೀರಾ, ಸಜ್ಜನರಾಗಿ ಕಾಣ್ತೀರಾ ನೀವು ವಿಷ್ಣು ದೂತರು. ಆದ್ರೆ ನಮಗೆ ಯಾಕೆ ನಮ್ಮ ಕರ್ತವ್ಯದಲ್ಲಿ ನೀವು ಅಡ್ಡಿ ಬರ್ತಾ ಇದ್ದೀರಾ? ನಾವು ಕರ್ತವ್ಯ ಮಾಡ್ತಾ ಇದ್ದೇವೆ. ಈ ಒಬ್ಬ ನಂಬರ್ 1 ಪಾಪಿ, ದ್ರೋಹಿ, ಈ ವ್ಯಕ್ತಿಯನ್ನ ನಾವು ಕರ್ಕೊಂಡು ಹೋಗ್ತಾ ಇರೋದು. ಯಾರೋ ಒಬ್ರು ಒಳ್ಳೆ ನಿರಪರಾಧಿನ ಕರ್ಕೊಂಡು ಹೋಗ್ತಾ ಇಲ್ಲ. ಈ ಅಜಾಮಿಳ ಅಂದ್ರೆ ನೋಡಿ, ಪಟ್ಟಿ ಇದೆ ನೋಡಿ, ನಮ್ಮ ಹತ್ರ ಫುಲ್ ಚಿತ್ರಗುಪ್ತ ಕೊಟ್ಟಿರೋ ಪಾಯಿಂಟ್ಸ್ ಇದೆ ನೋಡಿ. ಇವ್ರು ಮಾಡಿದ್ದು ಇದು ಮಾಡ್ದ, ಅದ್ ಮಾಡ್ದ 1 2 3 4 ಎಲ್ಲ ಪಟ್ಟಿಯನ್ನು ತೋರ್ಸಕ್ಕೆ ರೆಡಿ ಇದ್ದಾರೆ. ಯಾರಿಗೆ? ವಿಷ್ಣು ದೂತರಿಗೆ, ಯಮದೂತರು. ಆದ್ರೆ ವಿಷ್ಣು ದೂತರು ಹೇಳ್ತಾರೆ, ಇಲ್ಲ, ನಿಮ್ಗೆ ಕಾನೂನು ಅಂದ್ರೆ ಏನು ಗೊತ್ತಿಲ್ಲ, ನಿಮ್ಗೆ ಧರ್ಮ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಧರ್ಮವನ್ನು ಸೃಷ್ಟಿ ಮಾಡೋದು ಯಾರು ಅಂತ ಗೊತ್ತಿಲ್ಲ ಅಂತ ಅವ್ರಿಗೆ ಉಪದೇಶ ಕೊಡ್ತಾರೆ. ಅದ್ರ ಮುಂಚೆ ಯಮದೂತರು ಕೂಡ ಹೇಳ್ತಾರೆ, ನಮ್ಮ ಪ್ರಕಾರವಾಗಿ ಧರ್ಮ ಅಂದ್ರೆ ವೇದ ನಾರಾಯಣ ಸಾಕ್ಷಾತ್. ವೇದಗಳಲ್ಲಿ ಧರ್ಮದ ನಿಯಮಗಳಿದೆ. ಯಾರು ಹೇಳೋದು ಮಾತು? ಯಮದೂತರು ಹೇಳೋದು. ಯಮದೂತರು ಕೂಡ ಗೊತ್ತು. ಯಮದೂತರು ನೋಡಕ್ಕೆ ಇಲ್ಲಿ ವಕ್ರವಾಗಿ ಅವ್ರ ದೇಹದ ಇದಿರ್ಬೋದು, ಆದ್ರೆ ಯಮರಾಜರ ಒಂದು ಆಶ್ರಯದಲ್ಲಿ ಇರೋದ್ರಿಂದ ಅವ್ರಿಗೂ ಕೂಡ ಗೊತ್ತು ಏನು ಧರ್ಮ ಏನು ಅಧರ್ಮ. ಅವ್ರು ಹೇಳ್ತಾರೆ ವಿಷ್ಣು ದೂತರಿಗೆ ಆ ಪ್ರಶ್ನೆಗೆ ಉತ್ತರ, ವೇದ ನಾರಾಯಣ ಸಾಕ್ಷಾತ್. ವೇದಗಳಲ್ಲಿ ಎಲ್ಲ ಧರ್ಮದ ನಿಯಮಗಳಿವೆ. ಅಲ್ಲಿ ವೇದ ಏನೋ ಸಾಕ್ಷಾತ್ ನಾರಾಯಣನಿಂದ ಬಂದದ್ದು. ಸೊ ಹಾಗೆ ಎಲ್ಲ ಉತ್ತರಿಸ್ತಾರೆ. ಆದ್ರೂ ಕೂಡ ಅವ್ರು ಹೇಳ್ತಾರೆ, ಆದ್ರೆ ನಿಮ್ಗೆ ತಿಳಿದಿಲ್ಲ, ಭಗವಂತನ ನಾಮದ ಒಂದು ಇದು ಮಹತ್ವ ನಿಮ್ಗೆ ತಿಳಿದಿಲ್ಲ, ಭಗವಂತನ ಭಕ್ತಿಯ ಒಂದು ಮಹತ್ವ ಗೊತ್ತಿಲ್ಲ ನಿಮಗೆ. ಸೊ ನೀವು ಇಲ್ಲಿಂದ ಹೊರಟೋಗಿ, ನೀವು ಗೆಟ್ ಔಟ್. ವಿಷ್ಣು ದೂತರು ಆದೇಶಿಸಿದ್ದು ಯಮದೂತರಿಗೆ, ಇಲ್ಲಿಂದ ಹೋಗಿ, ನೀವು, ನಿಮಗೆ ಇಲ್ಲಿ ಅಧಿಕಾರ ಇಲ್ಲ. ನೀವೇನಾದ್ರು ಮುಟ್ಟಿದ್ರೆ ಆಯ್ತು, ಈಗ ನಾವು ಆಯುಧಗಳಿವೆ ನಮ್ಮ ಹತ್ರ,
ನೀವು ನಿಮ್ಮ ಎಲ್ಲ ಇದು ಕೂಡ ನಿಮ್ಮ ಫಿನಿಶ್. ಸೊ ಅವ್ರ ಮಾತಿಗೆ ಹೇಳ್ತಾರೆ, ಅವ್ರ ಮಾತಿನ ಬೆದರಿಕೆಗೆ ಯಮದೂತರು ನಿಂತೋಗ್ಬಿಡ್ತಾರೆ. ಯಾಕಂದ್ರೆ ವಿಷ್ಣು ದೂತರು ಅಂದ್ರೆ ಹಾಗೆ, ಅವ್ರ ವ್ಯಕ್ತಿತ್ವ ಹಾಗೆ, ಅವ್ರು ನೋಡಿದ್ರೇನೆ ಅವರ ಸ್ವರ, ಅವರ ಕಂಠನೆ ಆಗಿರುತ್ತೆ. ಮತ್ತೆ ಹೇಳಿದ್ಮೇಲೆ ಯಮದೂತರು ಅವ್ರಿಗೆ ನಮಸ್ಕರಿಸಿ ಹೋಗ್ಬಿಡ್ತಾರೆ. ನಂತರ ಯಮರಾಜರ ಹತ್ರ ಹೋಗಿ ಅವ್ರು ಕೇಳ್ತಾರೆ, ನಾವ್ ಅನ್ಕೊಂಡಿದ್ದು ಈ ಜಗತ್ತಿಗೆ ನೀವೇ ನ್ಯಾಯಾಧೀಶರು, ನೀವು ನಿರ್ಣಯ ಮಾಡ್ತೀರಾ ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದ್ದು. ಸುಪ್ರೀಂ ಕೋರ್ಟ್ ಇರುತ್ತೆ, ಲೋವರ್ ಕೋರ್ಟ್ ಇದೆ, ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ. ಸುಪ್ರೀಂ ಕೋರ್ಟ್ ಅಲ್ಲಿ ಚೀಫ್ ಜಸ್ಟಿಸ್ ಕೂತಿದ್ದಾರೆ, ಅಲ್ಲಿ ಹೋದ್ಮೇಲೆ ಕೇಸ್ ಫೈನಲ್. ಆಮೇಲೆ ಏನ್ ಮಾಡೋದು, ಅಲ್ಲಿ ನಿರ್ಣಯ ಆದ್ಮೇಲೆ ಅದು ತಪ್ಪೋ ಸರಿನೋ ನಾವು ಒಪ್ಕೊಳ್ಬೇಕು. ಆದ್ರೆ ಇಲ್ಲಿ ತಪ್ಪಾಗೋದಿಲ್ಲ. ಯಮರಾಜರು ಅವ್ರು ಡಿಸೈಡ್ ಮಾಡಿದ್ಮೇಲೆ ಅದು ಫೈನಲ್, ಅದು ಸರಿ, ಅದ್ರಲ್ಲೇನೋ ಅದ್ರ ತಪ್ಪು ಇಲ್ಲ. ಸೊ ಇಲ್ಲಿ ಯಮರಾಜರು ಅವ್ರು ಹೇಳ್ತಾರೆ, ಯಮರಾಜರಿಗೆ ಹೋಗಿ ಚಾಲೆಂಜ್ ಮಾಡ್ತಾರೆ, ನೀವು ನಮಗೆ ಕಳ್ಸಿದ್ದು, ಆದ್ರೆ ನಿಮ್ಮ ಆದೇಶದ ಮೇಲೆ ಹೋಗಿದ್ದು, ನಿಮಗಿಂತ ಮೇಲೆ ಯಾರಾದ್ರೂ ಇದ್ದಾರಾ, ಇನ್ನ ಬೇರೆ ಯಾರಾದ್ರೂ ಒಳ್ಳೇದು ಕೆಟ್ಟದಂತ ನಿರ್ಣಯ ಮಾಡ್ತಾರಾ ಅಂತ ಯಮದೂತರು. ಸೊ ಅವಾಗ ಗೊತ್ತಾಗತ್ತೆ ಯಾರಿಗೆ, ಆ ಯಜಮಾನರಿಗೆ, ಓ ನನ್ನ ಭಟರು, ನನ್ನ ಸೇವಕರು ವಿಷ್ಣು ದೂತರನ್ನು ನೋಡಿದ್ರು, ಅವರ ದರ್ಶನ ಪಡೆದ್ರು, ಎಷ್ಟು ಭಾಗ್ಯವಂತರು ಇವರು ಅಂತ ಇವರಿಗೆ ಯಮರಾಜನಿಗೆ ಸಂತೋಷ ಆಗುತ್ತೆ. ಯಮರಾಜನ ಶುದ್ಧ ಭಕ್ತರು, ಆದ್ರೆ ಅಲ್ಲಿರೋ ಕಾರ್ಯ ಯಾರ ಮಧ್ಯೆ, ಎಲ್ಲ ಕ್ರಿಮಿನಲ್ ನಂಬರ್ 1. ನಾವೆಲ್ಲ ಹೋಗಿ ಅಲ್ಲಿ ಎಲ್ಲ ಈ ಕೆಟ್ಟ ಕೆಲಸಗಳು ಮಾಡಿ ಅವ್ರ ಹತ್ರ ಹೋಗೋದು ನಾವು. ಸೊ ಅವರು ನಮ್ಮನ್ನು ನೋಡಿ 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 ಸಾಕಾಯ್ತು ಅವ್ರಿಗೆ. ಅವ್ರು ಕೇಳಿದ್ದೆ, ಓ ವಿಷ್ಣು ದೂತರ ದರ್ಶನ ಆಯ್ತಾ ನಿಮ್ಗೆ, ಕೃಷ್ಣನ ಶುದ್ಧ ಭಕ್ತರ ದರ್ಶನ ಆಯ್ತಾ, ನೀವು ಭಾಗ್ಯವಂತರು ನೀವು ಅಂತ ಮತ್ತೆ ಅವ್ರ ಬೋಧನೆಗಳು ಸ್ಟಾರ್ಟ್ ಮಾಡ್ತಾರೆ. ಸೊ ಆ ಬೋಧನೆಗಳು ಆಕ್ಚುಲಿ ಅದು ಭಾಗವತದ 3ನೇ ಸ್ಕಂದದಲ್ಲಿ ಬರುತ್ತೆ. ಸೊ ಯಮರಾಜರ ಬಗ್ಗೆ 6ನೇ ಸ್ಕಂದದಲ್ಲಿ 3ನೇ ಅಧ್ಯಾಯ. ನಾನು ಸ್ವಲ್ಪ ಪಾಯಿಂಟ್ಸ್ ಓದ್ಲಿಕ್ಕೆ ಬಯಸ್ತೇನೆ, ನಾನು ನಿಮಗೆ ಅದು ತೋರಿಸ್ತೇನೆ, ನಾನು ಶೇರ್ ಮಾಡ್ತೇನೆ. ಎಷ್ಟಿದೆ ಇದು PPT ನಮ್ಗೆ? ಓಕೆ, ಇನ್ನ ಇದೆ PPT. ಆದ್ರೆ ಇದು ಫಿನಿಶ್ ಮಾಡಿದ್ಮೇಲೆ ಅವ್ರು ಏನು ಉಪದೇಶ ಮಾಡಿದ್ರು ಯಮರಾಜರು ಯಮದೂತರಿಗೆ, ಅದನ್ನ ಸ್ವಲ್ಪ ಸಂಕ್ಷಿಪ್ತವಾಗಿ ನೋಡೋಣ. ಸೊ ಯಮರಾಜರು 12 ಮಹಾಜನರಲ್ಲಿ ಒಬ್ಬರು. ಧರ್ಮದ ತತ್ವ ಏನು ಅಂತ ಗೊತ್ತು ಅವರಿಗೆ. ಸೊ ಈ ಮಾತುಗಳನ್ನು ಅವರು ಇಲ್ಲಿ ಹೇಳ್ತಾರೆ ಇವರಿಗೆ, ಯಾರಿಗೆ, ಯಮದೂತರಿಗೆ, ತನ್ನ ಭಟರಿಗೆ ಅವರು ಉಪದೇಶ ಮಾಡುವಾಗ ಹೇಳ್ತಾರೆ, ಧರ್ಮದ ವಿಚಾರ ಕೇಳ್ತಾ ಇದ್ದೀರಾ ನೀವು, ಧರ್ಮ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಿರ್ಣಯ ಮಾಡೋ ಬಗ್ಗೆ ಕೇಳ್ತಾ ಇದ್ದೀರಾ, ಅದು ನಾವು 12 ಜನಕ್ಕೆ ಮಾತ್ರ ಗೊತ್ತು. ದ್ವಾದಶಂ ವಿಜಾನೀಯಂ ಅವ್ರು ಹೇಳ್ತಾರೆ. ಆ ಶ್ಲೋಕಗಳಿದೆ ಆಕ್ಚುಲಿ, ಇದು 6ನೇ ಸ್ಕಂದ 3ನೇ ಅಧ್ಯಾಯದಲ್ಲಿ. ಸೊ ಅದರಲ್ಲಿ ಇವ್ರು ಹೇಳೋ ಮಾತು, ಯಮರಾಜ ಏನ್ ಹೇಳೋದು, ಸ್ವಯಂಭೂ ನಾರದ ಶಂಭು ಕುಮಾರ ಕಪಿಲಾಮನು ಪ್ರಹ್ಲಾದ ಜನಕ ಭೀಷ್ಮ ಬಲಿರ್ವಯ್ಯಾಸಕಿ ಭಯಂ. ಸೊ ಈ 12 ಜನ ಇಲ್ಲಿ ಏನ್ ನಾವು ನೋಡ್ತಾ ಇದೀವಿ, ಬ್ರಹ್ಮ ಶಂಭು ಇವ್ 12 ಜನ ನಾವು ಕೇಳಿದ್ವಿ. ಅಲ್ಲಿ ಭಯಂ ಅಂದ್ರೆ ನಾನು, ಅಹಂ ಆವಾಂ ಭಯಂ. ಸೊ ಅವ್ರು ಹೇಳ್ತಾರೆ, ಈ ನಮಗೆ ಗೊತ್ತು ಏನು ಧರ್ಮದ ತತ್ವ ಅಂದ್ರೆ, ನಮ್ಮನ್ನು ಬಿಟ್ಟು ಇನ್ಯಾರಿಗೂ ಕೂಡ ಗೊತ್ತಿಲ್ಲ. ನಾವ್ ಹೇಳ್ಬೋದಿಲ್ಲ, ನಾನು ನೊಬೆಲ್ ಪ್ರೈಸ್ ಗೆದ್ದಿದ್ದೇನೆ, ನಾನು ನೊಬೆಲ್ ಪ್ರೈಸ್ ನಾನು ಈ ಸೈಂಟಿಸ್ಟ್, ನಾನು ಈ ಶೋಧನೆ ಮಾಡಿದ್ದೇನೆ. ಇಲ್ಲ ಸರ್, ನಿಮ್ಗೆ ಗೊತ್ತಾಗೋದಿಲ್ಲ. ನಿಮ್ಗೆ ಇಲ್ಲ, ನಾನು ಎಲ್ಲ ವೇದಗಳು ಉಪನಿಷತ್ಗಳು ಎಲ್ಲ ಕಂಠಪಾಠ ಮಾಡಿದ್ದೇನೆ, ನನಗೆ ಗೊತ್ತು. ಇಲ್ಲ ಸರ್, ಗೊತ್ತಾಗೋದಿಲ್ಲ. ಇಲ್ಲ, ನಾನು ದೊಡ್ಡ ಚಿಂತಕ, ನಾನು ದೊಡ್ಡ PhD ಮಾಡಿ 4 ಡಿಗ್ರಿ ಮಾಡಿದ್ದೇನೆ, 10 ಡಿಗ್ರಿ ಪಡೆದೇನೆ, ನಾನು 50 ಭಾಷೆ ಕಲ್ತಿದ್ದೇನೆ, ನಾನು 100 ಭಾಷೆ ಕಲ್ತೇನೆ. ಇಲ್ಲ, ಗೊತ್ತಾಗೋದಿಲ್ಲ ನಿಮಗೆ. ಸೊ ಅವ್ರು ಹೇಳ್ತಾರೆ, ಯಮರಾಜರು ಹೇಳೋದೇನಂದ್ರೆ, ನಾವು 12 ಜನಕ್ಕೆ ಮಾತ್ರ ಗೊತ್ತು ಏನು ಧರ್ಮದ ತತ್ವ ಅಂದ್ರೆ, ಯಾವುದು ಹೇಗೆ ನಿರ್ಣಯ ಮಾಡ್ಬೇಕು, ಯಾವುದು ಭಗವಂತನ ಸ್ಥಾನ ಏನು, ನಮ್ಮ ಸ್ಥಾನ ಏನು, ನಮ್ಮ ಕರ್ತವ್ಯ ಏನು, ನಮ್ಮ ಜೀವನದ ಗುರಿ ಏನು, ಇದು ನಮಗ್ ಮಾತ್ರ ಗೊತ್ತು. ಆಮೇಲೆ ನಮ್ಮನ್ನು ಯಾರು ನಮ್ಮ ಹಾದಿಗಳನ್ನು ಇಟ್ಕೊಂಡು ಅನುಸರಿಸ್ತಾರೆ ಅವ್ರಿಗೆ ಮಾತ್ರ ಗೊತ್ತು. ಸೊ ಯಮರಾಜರು ಹೇಳೋ ಮಾತು 6ನೇ ಸ್ಕಂದದ 3ನೇ ಅಧ್ಯಾಯದಲ್ಲಿ ಭಾಗವತ. ಸೊ ಭಾಗವತ ಅಂದ್ರೆ ಆಕ್ಚುಲಿ ಹೇಳ್ತಾರೆ, ಇದು ನಾವು ಇಂಟರ್ವ್ಯೂ ತಗೊಂಡೋಗಿ ಹೇಳ್ತೀವಲ್ಲ, ಒಮ್ಮೆ ನಾವು ಏನಾದ್ರು ಒಂದು ವಿಷಯ ಇದ್ರೆ ಅವ್ರು ಕೇಳ್ತೇವೆ, ಒಂದು ದೊಡ್ಡ ವ್ಯಕ್ತಿಗಳು ಇಂಟರ್ವ್ಯೂ ಮಾಡ್ತಾರೆ, ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ಅಭಿಪ್ರಾಯ ಏನು. ಆ ರೀತಿಯಲ್ಲಿ ಭಾಗವತ ಅಂದ್ರೆ ಏನೂ ಇಲ್ಲ. ಈ 12 ಮಹಾಜನರು ಇದ್ದಾರಲ್ಲ, ಅವ್ರ ಹತ್ರ ಹೋಗಿ ಇಂಟರ್ವ್ಯೂ ಕೇಳ್ತಾ ಇದ್ದಾರೆ, ನೀವೇನ್ ಹೇಳ್ತೀರಾ. ಸೊ ನಾವು ಮೊದಲ ಪ್ರಥಮ ಸ್ಕಂದದಿಂದ ಕೇಳ್ಕೊಂಡ್ ಬಂದ್ವಿ, ಬ್ರಹ್ಮದೇವರು ಏನ್ ಹೇಳಿದ್ರು ನಾರದರು ಏನ್ ಹೇಳಿದ್ರು ವೇದವ್ಯಾಸರಿಗೆ. ಸೊ ಈ ರೀತಿ ಕೇಳ್ಕೊಂಡ್ ಬರ್ತಾ ಇದೀವಿ ನಾವು ಇಂಟರ್ವ್ಯೂ, ಅವ್ರವರ ಇಂಟರ್ವ್ಯೂ. ಸೊ ಇಲ್ಲಿ ಯಮರಾಜರ ಇಂಟರ್ವ್ಯೂ ನಡೆಯುತ್ತೆ 6ನೇ ಸ್ಕಂದದಲ್ಲಿ. ಯಾರು ಯಮದೂತಕ್ಕೆ ಹೋಗಿ ಕೇಳ್ತಾರೆ, ಏನು ಧರ್ಮ ಅಂದ್ರೆ, ಯಾರು ನಿರ್ಣಯ ಮಾಡೋರು, ಇದು ಯಾವ್ದು ಸರಿ ಯಾವ್ದು ತಪ್ಪು. ಸೊ ಇದರ ಕೇಳಿದಾಗ ಯಮದೂತರಿಗೆ ಯಮರಾಜ ಹೇಳೋದು, ನಮಗೆ ಮಾತ್ರ ಗೊತ್ತು, ನಮಗೆ ಬಿಟ್ಟು ಇನ್ಯಾರಿಗೂ ಗೊತ್ತಿಲ್ಲ. ದ್ವಾದಶ ಮಹಾಜನ, ನಮ್ಮನ್ನು ಯಾರು ಪಾಲನೆ ಮಾಡ್ತಾರೆ ಅವ್ರಿಗೆ ಗೊತ್ತಾಗುತ್ತೆ ಅಷ್ಟೇ. ಆಮೇಲೆ ಅದ್ರ ಮುಂಚೆ ಹೇಳ್ತಾರೆ ಅವರು,
ಕೃಷ್ಣನ ಬಗ್ಗೆ ಯಾರಿಗೂ ಎಲ್ಲವೂ ಸಂಪೂರ್ಣವಾಗಿ ತಿಳಿಯಕ್ ಸಾಧ್ಯ ಇಲ್ಲ. ಆದರೆ ನಾವು ಕೃಷ್ಣನ ಶುದ್ಧ ಭಕ್ತರಾದ್ರಿಂದ ಕೃಷ್ಣನ ಕೃಪೆಯಿಂದ ನಮಗೆ ಸ್ವಲ್ಪ ಅಲ್ಪ ಗೊತ್ತು, ನಮ್ಗೆ ಸರಿಯಾದ ರೀತಿಯಲ್ಲಿ ಗೊತ್ತು, ನಮಗೆ ಯಾವ ಒಂದು ಸಂಶಯವಿಲ್ಲದೆ ಅಯ್ಯೋ ಭಗವಂತನು ನಿರಾಕಾರನ, ಭಗವಂತನು ಸಾಕಾರನ, ಭಗವಂತನ ಇದ್ದಾನೆಯ, ಈ ತರ ಎಲ್ಲ ಪ್ರಶ್ನೆ ಇಲ್ಲ. ಯಮರಾಜರಿಗೆ ಸಾಕ್ಷಾತ್ಕಾರ ಇದೆ, ಭಗವಂತನೂ ಇದ್ದಾನೆ, ಭಗವಂತನೊಂದು ನಿರಾಕಾರ ಸ್ವರೂಪಿ ಅಲ್ಲ, ಭಗವಂತನೊಂದು ಸಾಕಾರ ವ್ಯಕ್ತಿ, ಭಗವಂತನ ಈ ರೀತಿಯ ನಾನಾ ವಿಸ್ತರಣೆಗಳಿದೆ, ಅದ್ವೈತಂ ಅಚ್ಯುತಂ ಅನಾದಿಂ ಅನಂತ ರೂಪಂ, ಆದರೂ ಅವನ ಮೂಲ ರೂಪ ಕೃಷ್ಣ, ಕೃಷ್ಣಸ್ತು ಭಗವಾನ್ ಸ್ವಯಂ. ಸೊ ಈ ರೀತಿಯ ತತ್ವವು ಅವ್ರು ಹೇಳ್ತಾರೆ. ನಾವು 12 ಜನಕ್ಕೆ ಮಾತ್ರ ಗೊತ್ತು, ನಮ್ಮನ್ನು ಪಾಲನೆ ಮಾಡ್ತಾರೆ ಶುದ್ಧ ಭಕ್ತರಿಗೂ ಅವ್ರು ಕೂಡ ಗೊತ್ತಾಗುತ್ತೆ. ಇದು ಯಮರಾಜರ ಮಾತು. ಸೊ ಅವರ ಸಾಮ್ಯಮಿ. ಸೊ ಆಕ್ಚುಲಿ ಟೈಮ್ ಆಗ್ತಾ ಇದೆ, ನಾನು ಫಾಸ್ಟ್ ಆಗಿ ಮಾಡ್ಬೇಕು. ಇದು ಓಕೆ. ಇನ್ನೊಂದು ಪ್ರಶ್ನೆ ನಾನೇ ಕೇಳ್ತೀನಿ ಈಗ. ಕೃಷ್ಣನ ಯಮರಾಜರ ಇದಕ್ಕೆ ಕೃಷ್ಣ ಹೋಗಿದ್ರ? ಕೃಷ್ಣ ಹೋಗ್ತಾ ಇರ್ತಾರೆ, ಕೃಷ್ಣ ಎಲ್ಲೆಲ್ಲಿ ಇದ್ದಾರೆ, ಅಣುವಣಲ್ಲಿ ಇದ್ದಾರೆ. ಕೃಷ್ಣ ಅವತರಿಸಿದಾಗ 5000 ವರ್ಷಗಳ ಹಿಂದೆ ಕೃಷ್ಣನು ಏನಾದ್ರು ಯಮರಾಜರ ಹತ್ರ ಹೋಗಿದ್ರ? ಪ್ರಶ್ನೆ. ಇಲ್ಲ. ಸಾಂದೀಪನಿ ಮುನಿ ಮಕ್ಕಳನ್ನ ತಗೊಂಡ್ಬರ್ಲಿಕ್ಕೆ ಪ್ರಭುಜಿ. ಎಸ್. ಸೊ ಸಾಂದೀಪನಿ ಮುನಿ ಅವ್ರ ಮಕ್ಕಳನ್ನ ಏನಾಗಿರುತ್ತೆ, ಒಬ್ಬ ಅಸುರ ಏನಿವೆ ಅಸುರ ಕೊಂದ್ಬಿಟ್ಟಿರ್ತಾನೆ ಅನ್ಸುತ್ತೆ, ಅವ್ರನ್ನ ತಿಂದ್ಬಿಟ್ಟಿರ್ತಾನೆ. ಸೊ ಆಗ ಸಂದೀಪನಿ ಮುನಿ ಕೃಷ್ಣ ಆಮೇಲೆ ಬಲರಾಮರ ಎಜುಕೇಶನ್ ಆಗುತ್ತೆ, ವಿದ್ಯಾಭ್ಯಾಸ ಆಗುತ್ತೆ. ಅಲ್ಲೆಲ್ಲ ಫೀಸ್ ಇಲ್ಲ ಆ ಟೈಮಲ್ಲಿ. ಈಗ ನೀವು ಸೇರೋ ಮುಂಚೆನೆ ಫೀಸು, ಅಯ್ಯೋ ನೀವು ಈ ಫೀಸ್ ಕೊಟ್ರೆ ಮಾತ್ರ ನೀವು ಸೇರ್ಬೋದು, ನೀವು ಇಲ್ಲ ಅಂದ್ರೆ ನಾವು ನಿಮ್ಗೆ ಪಾಠ ಕಲ್ಸೋದಿಲ್ಲ, ನಿಮ್ಗೆ ನಮ್ಮ ಕಾಲೇಜಲ್ಲೋ ನಮ್ಮ ಯೂನಿವರ್ಸಿಟಿ ಅಡ್ಮಿಷನ್ ಇಲ್ಲ. ಹೀಗಾಗಿಲ್ಲ ಹಿಂದೆ, ಆ ರೀತಿ ಒಂದು ಬಿಸ್ನೆಸ್ ಇಲ್ಲ. ಗುರು ಶಿಷ್ಯ ಅಂದ್ರೆ ಅದು ಪ್ರೇಮದ ಸಂಬಂಧ. ಸೊ ಶಿಷ್ಯರು ಕೃಷ್ಣ ಬಲರಾಮರು ಹೋಗಿ ಸಾಂದೀಪನಿ ಮುನಿಗೆ ಅವ್ರಿಗೆ ಸೇವೆ ಮಾಡಿದ್ರು. ಸೇವೆ ಮಾಡ್ತಾ ಮಾಡ್ತಾ ಅವರು ಭಗವಂತನ ಕಲಿಯೋದ್ ಬೇಕಾಗಿದೆ, ಎಲ್ಲ ಗೊತ್ತು, ಆದ್ರೂ ಕೂಡ ಕೃಷ್ಣ ತೋರಿಸಿದ್ದು ನೀವು ಕೂಡ ಆ ರೀತಿ ನಮ್ರವಾಗಿ ಒಂದು ಗುರು ಹತ್ರ ಹೋಗಿ ಅವರ ಆಶ್ರಯದಲ್ಲಿ ನೀವು ಕಲ್ತ್ಕೊಳ್ಬೇಕು, ಭಕ್ತಿಯನ್ನು ಬೆಳೆಸ್ಬೇಕು. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನ. ಸೊ ಭಗವಂತನು ಕೂಡ ಹೇಳಿದ್ದಾನೆ. ಸೊ ಕೃಷ್ಣ ಬಲರಾಮ್ ಸ್ವತಃ ಭಗವಂತನೇ ಸಾಂದೀಪನಿ ಮುನಿ ಹತ್ರ ಹೋಗಿ ಅವರು ಆ ರೀತಿ ನಮ್ರವಾಗಿ ಅವರು ಸೇವೆ ಮಾಡಿ ಅವರು ಕಲ್ತ್ಕೊಂಡ್ರು. ಸೊ ಎಲ್ಲ ಕಲ್ತಿರೋರು ಕಲ್ತ ಮೇಲೆ ಅವರು ಸಾಂದೀಪನಿ ಹತ್ರ ಬರ್ತಾರೆ. ಸೊ ನಾವು ನಿಮ್ಮ ಅನುಗ್ರಹದಿಂದ ಎಲ್ಲ ಕಲ್ತ್ಕೊಂಡ್ವಿ, ಏನಾದ್ರೂ ನಾವು ಸ್ವಲ್ಪ ಗುರು ದಕ್ಷಿಣೆ ಕೊಡ್ಬೋದಾ ನಾವು? ಸೊ ಗುರುದಕ್ಷಿಣೆ ಶಿಷ್ಯರು ಕೇಳ್ತಾರೆ. ಸೊ ಸಾಂದೀಪನಿ ಮುನಿ ಹೇಳ್ತಾರೆ, ನೀವು ಸಾಮಾನ್ಯ ಮಕ್ಕಳಲ್ಲ, ನೀವು ಯಾರ ಹತ್ರ ನನ್ಗೆ ಗೊತ್ತು, ನನಗೆ ನೀವು ನನ್ನ ಆರಾಧ್ಯ ದೇವ ಕೃಷ್ಣ ಬಲರಾಮರು ನೀವು, ಆದರೂ ಕೂಡ ನಿಮ್ಮ ಹತ್ರ ಕೇಳ್ತೀನಿ. ನಾನು ಏನ್ ಕೇಳ್ತೀನಿ ಅಂದ್ರೆ, ನನ್ನ ಮಗ ಇಲ್ಲ ಈಗ, ನನ್ನ ಮಗ ಅವರ ಸಾವಾಗಿದೆ, ನನ್ನ ಮಗನ ತಗೊಂಡು ಬನ್ನಿ. ಇದೆಲ್ಲಾದ್ರೂ ಆಗತ್ತಾ? ಇದು ಒಬ್ಬರು ಸತ್ಯ ಆಯ್ತು ನಾವ್ ಹೇಳ್ತೀವಿ, ಅಯ್ಯೋ ಸತ್ತು ಹೋದ್ರಪ್ಪ, ಅವ್ರು 2 ವರ್ಷ ಆಯ್ತು 4 ವರ್ಷ, ಅವ್ರ ತಿಥಿಗಳು ಮಾಡ್ತಾ ಇರ್ತೇವೆ ನಾವು ಪ್ರತಿ ವರ್ಷ. ಏನು ಕಾರ್ಯಗಳಿರುತ್ತೆ ಇದನ್ನು ಮಾವಾಲಯ ಅಮಾವಾಸ್ಯೆ ಆ ಟೈಮಲ್ಲೋ ಇನ್ನೊಂದ್ ಸಮಯದಲ್ಲಿ ಆ ತಿಥಿ ಇದು ಮಾಡ್ಬೇಕು ನಾವು. ಆದ್ರೆ ಇವ್ರು ಕೇಳೋದು ಬೇಡ ನನಗೆ ನೀವು ವಾಪಸ್ ಕರ್ಕೊಂಡ್ ಬನ್ನಿ. ಸೊ ಕೃಷ್ಣ ಬಲರಾಮರು ಹೇಳ್ತಾರೆ, ಅವ್ರಿಗೆ ಏನ್ ಅಸಾಧ್ಯ ಅವ್ರಿಗೆ. ಆಯ್ತು, ಎಲ್ಲಿ ಸತ್ತದ್ದು ಅವರು ಅಲ್ಲಿ ಸಮುದ್ರದ ಇದರಲ್ಲಿ ಸತ್ತದ್ದು. ಓಕೆ, ಸಮುದ್ರ ದೇವತೆಗೆ ಹೋಗಿ ಕೇಳ್ತಾರೋ, ಸಮುದ್ರ ದೇವತೆ ಬರ್ತಾರೆ. ಯಾಕಂದ್ರೆ ಸಮುದ್ರ ಕೇಳ್ಬೇಕು ಕೃಷ್ಣನ ಮಾತಿಗೆ ಯಾರು. ಅವಾಗ ರಾಮಚಂದ್ರನಾಗಿ ಕೃಷ್ಣ ಏನ್ ಮಾಡಿದ್ರು, ಕೋಪಕ್ಕೆ ಹೋಗ್ಕೊಂಡು ತೋರಿಸಿದ ತಕ್ಷಣವೇ ಎಲ್ಲ ಇದಾಗೋಯ್ತು. ಅದೇ ರೀತಿ ಗೊತ್ತು ಅವ್ರಿಗೆ ಕೃಷ್ಣ ರಾಮ ಒಂದೇ, ಅದೇ ನಮ್ಮ ಪರಮ ಪುರುಷ. ಸೊ ಕೃಷ್ಣ ಸಮುದ್ರ ದೇವತೆ ಬಂದು ಹೇಳ್ತಾರೆ, ಇಲ್ಲಿ ಒಬ್ಬ ಅಸುರನಿದ್ನು, ಅವನು ಈ ರೀತಿ ಸಾಂದೀಪನಿ ಮಗನನ್ನು ಅವನು ತಿಂದದ್ದು, ಅವನನ್ನು ನುಂಗಿ ಹಾಕಿದ್ದು ಅವನು ಅಂತ ಹೇಳ್ತಾರೆ. ಸೊ ನಂತರ ಕೃಷ್ಣ ಹೋಗ್ತಾ ಎಲ್ಲಿದ್ದಾನ ಅವನು ಸಮುದ್ರದ ಕೆಳಗೆಲ್ಲೋ ಇದ್ದಾನೆ. ಸೊ ಕೃಷ್ಣ ಹೋಗಿ ಅವನು ಕೊಲ್ತಾರೆ ಅನ್ಕೊಡ್ತೇನೆ. ಇದು ಅದೇ ಲೀಲೆ. ಎಸ್, ನಾನು ಕರೆಕ್ಟ್ ಆಗಿ ತಪ್ಪಿದ್ರೆ ಹೇಳಿತಿದ್ದೀರಿ ಮತ್ತೆ ಅಲ್ಲೂ ಇಲ್ಲ. ಸೊ ಕೃಷ್ಣ ಬಲರಾಮರು ಏನ್ ಮಾಡ್ತಾರೆ, ನೇರವಾಗಿ ಯಮರಾಜ ಹತ್ರ ಹೋಗ್ತಾರೆ. ಎಲ್ಲಿದ್ರು ಕೊನೆಗೆ ಯಮರಾಜರಿಗೆ ಗೊತ್ತು ಯಾರು ಎಲ್ಲಿ ಹೋಗ್ತಾರೆ, ಏನ್ ಮಾಡ್ತಾ ಇದ್ದಾರೆ, ಎಲ್ಲಿ ಅವರ ಅಡ್ರೆಸ್ ಗೊತ್ತು ಅವ್ರ ಪ್ರತಿಯೊಬ್ಬರದು. ನಮಗೆ ಇಲ್ಲಿ ಪೊಲೀಸ್ ಒಂದು ಕಾಣೆ ಆದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ, ಇನ್ನೊಂದ್ ಕಡೆ ಹೋಗ್ತೀವಿ, ಇವ್ರು ಹುಡುಕ್ತಾರೆ ಸಿಕ್ಕರೆ ಸಿಗ್ಬೋದು, ಸಿಗಾದ್ರೆ ಸಿಗಲ್ಲ. ಆದ್ರೆ ನೀವು ಯಮರಾಜರ ಹತ್ರ ಹೋದ್ರೆ ಎಲ್ಲರೂ ಸಿಗ್ತಾರೆ, ಎಲ್ಲಿದ್ದಾರೆ ಅಂತ ಅವ್ರಿಗೆ ಪಾಯಿಂಟ್ ಟು ಪಾಯಿಂಟ್ ಅವ್ರಿಗೆ ಗೊತ್ತು. ಅವ್ರಿಗೆ ಹೇಗೆ ಕೃಷ್ಣನಿಗೆ ಪರಮಾತ್ಮನಿಗೆ ಗೊತ್ತು ನಾವೆಲ್ಲ ಎಲ್ಲೆಲ್ಲಿದ್ದೇವೆ, ಎಲ್ಲಿ ಕಾಣೆ ಆಗಿದ್ದೇವೆ ಎಲ್ಲವೂ ಗೊತ್ತು. ಯಮರಾಜರ ಹತ್ರ ಕೂಡ ಪೂರ್ಣ ಮಾಹಿತಿ ಇದೆ. ಯಮರಾಜರ ಚಿತ್ರಗುಪ್ತ ಫುಲ್ ಅಲ್ಲಿ ಯಾವ ಫ್ಲಾಟ್ ನಂಬರು, ಯಾವ ರೂಮ್ ನಂಬರು, ಯಾವ ಕಾಟ್ ನಂಬರು ಎಲ್ಲವೂ ಕೂಡ ಕರೆಕ್ಟ್ ಆಗಿ ಅವರು ಇಟ್ಟಿದ್ದಾರೆ ಅವರು. ಸೊ ಯಮರಾಜ ಹತ್ರ ಹೋಗ್ತಾರೆ. ಸೊ ಯಮರಾಜ ಹತ್ರ ಹೋದ್ರೆ ಅಲ್ಲಿ ಹೇಳ್ತಾರೆ, ಯಮರಾಜರ ಜೊತೆಗೆ ಇರುತ್ತಾರೆ ಅನ್ಸುತ್ತೆ ಮೋಸ್ಟ್ ಆ ಟೈಮಲ್ಲಿ ಯಾರು, ಸಂದೀಪನಿ ಮುನಿಯ ಮಗ. ಸೊ ಇವರು ಹೋಗಿ ಅವರ ಕರ್ಕೊಂಡ್ ಬರ್ತಾರೆ.
ಕರೆಕ್ಟ್ ನಾನು ಹೇಳಿದ ಸ್ಟೋರಿ ಇದು, ನಾನು ತಪ್ಪು ಕನ್ಫ್ಯೂಸ್ ಮಾಡ್ಕೊಳ್ಳಿಲ್ವ ನಾನು? ಯಾರು ಕೃಷ್ಣ ಪುಸ್ತಕ ಓದೋರು, ಡೈಲಿ ಕೃಷ್ಣ ಪುಸ್ತಕ ತರಗತಿಯಲ್ಲಿ ಸ್ವಲ್ಪ ಜನ ತುಂಬಾ ಜನ ಭಾಗವಹಿಸ್ತಾ ಇರ್ತೀರಾ, ಅಲ್ಲಿ ಕೃಷ್ಣ ಪುಸ್ತಕದಲ್ಲಿ ಬರೋ ಸ್ಟೋರಿ ಇದು. ನಾನು ಸರಿಯಾಗಿ ಹೇಳಿದ್ದೀನ ತಪ್ಪು ಹೇಳಿದ್ದೀನ? ಎಷ್ಟು ಸರಿ ಸರಿ ಇದೆ ಪ್ರಭುಜಿ. ಹೇಳಿದೆ ಸರಿ ಇದೆ ಪ್ರಭುಜಿ, ಸರಿ ಇದೆ. ಸರಿ ಕೃಷ್ಣ ಇದೆಯಾ? ಬುಕ್ ಅಲ್ಲಿ ಇರೋದೇ ಪ್ರಭು ಎಲ್ಲ. 10% ಸರಿ ಇದೆಯಾ? 20% ಸರಿ ಇದೆಯಾ? 30%? ಇದೆ ಪ್ರಭುಜಿ. ಓಕೆ, ಎಷ್ಟು ನೆನಪಾಯ್ತು ನಾನು ಹೇಳಿದೆ ನಾನು. ಸೊ ಹೀಗೆ ಕೃಷ್ಣ ಬಲರಾಮರು ಹೋಗಿ ಆ ಸಾಂದೀಪನಿ ಮುನಿ ಅವರ ಮಗನನ್ನು ಯಮರಾಜನೆಯಿಂದ ಕರ್ಕೊಂಡು ಬರ್ತಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ಎಷ್ಟೇ ಇದ್ರು ಯಮರಾಜರು ಒಂದು ನೋಡಕ್ಕೆ ಆತರ ತುಂಬಾ ಕ್ರೂರಿಯಾಗಿ ಕಾಣ್ಬೋದು, ಆದ್ರೆ ತುಂಬಾ ಅವರು ಅವರ ಹೃದಯ ತುಂಬಾ ಒಂದೇನು ಹೇಳೋದು, ಒಂದು ಅಷ್ಟು ಅನುಕಂಪದಿಂದ ತುಂಬಿದೆ. ಸೊ ಯಾರಾದ್ರೂ ಹೇಳ್ಬೋದಾ ಅವರ ಅನುಕಂಪವನ್ನು ಸೂಚನೆ ಮಾಡುವ ಒಂದು ಯಾವ್ದಾದ್ರು ಸನ್ನಿವೇಶ? ಇದು ಸತಿ ಸಾವಿತ್ರಿ ಅದು ಬರುತ್ತೆ ಪ್ರಭು. ವೆರಿ ನೈಸ್, ವೆರಿ ನೈಸ್, ಧನ್ಯವಾದಗಳು ಮಾತಾಜಿ. ಅದು ಒಂದು ಸನ್ನಿವೇಶ. ನಚಿಕೇತನಲ್ಲೂ ಬರುತ್ತೆ ಪ್ರಭು. ನಚಿಕೇತದ್ದು ಬರುತ್ತಾ? ಓಕೆ ಓಕೆ. ನೋಡಿ ಇಷ್ಟ ಇದೆ ನೋಡಿ, ಯಮರಾಜರು ಆತರ ಆ ಜವಾಬ್ದಾರಿಯುತವಾಗಿ ಒಂದು ಕಾಣೋದ್ರೆ ಅವರ ಒಂದು ಸ್ವರೂಪ, ಅವರ ರೂಪ ನೋಡಿ ಅಷ್ಟು ಕಪ್ಪು ಇದಾಗಿದ್ದು ಆ ರೀತಿ ಎಲ್ಲ ಅನ್ಸ್ಬೋದು. ಇಲ್ಲ, ಅವರು ತುಂಬಾ ಕರುಣಾಮಯಿ. ಸೊ ಸತಿ ಸಾವಿತ್ರಿ ಇದು ಏನಾಯ್ತು? ಸತಿ ಸಾವಿತ್ರಿಯಲ್ಲಿ ಸತ್ಯವಾನ್ ಸಾವಿತ್ರಿ ಅವರು ವರ ಕೇಳಿರ್ತಾರೆ ಅನ್ಕೊಳ್ತೀನಿ. ನನಗೆ ಒಂದು ಒಳ್ಳೆ ತೃಪ್ತಿಪಡಿಸಿರ್ತಾರೆ ಯಮರಾಜನನ್ನು. ಹಾಗೆ ಅವರು ವರ ಕೊಟ್ಟಿರೋದು, ನಿನಗೆ ಒಂದು ಒಳ್ಳೆ ಮಗ ಸಿಗ್ಲಿ, ನಿಂಗೆ ಒಂದು ಒಳ್ಳೆ ಪುತ್ರನ ನಿಂಗೆ ಜನ್ಮ ತಾಳಿ. ಆದರೆ ಇವರ ಯಾರು ಸತ್ಯವಾನ್ ಅವರಿಗೆ ಶಾಪ ಇರುತ್ತೆ. ಶಾಪ ಅಲ್ಲ, ಅವರು ಮದುವೆ ಆಗಿದ್ದ ದಿವಸನೇ ಅವರ ಮರಣ ಅಂತ ಏನೋ ಇರುತ್ತೆ. ಸೊ ಹಾಗಾಗಿ ಹೇಳ್ತಾರೆ, ಆದ್ರೆ ಸತಿ ಸಾವಿತ್ರಿ ಅವರ ಇದು ಹೇಗೆ ಅಂದ್ರೆ, ಯಮರಾಜನನ್ನ ಮೊದಲು ಅವ್ರು ತೃಪ್ತಿಪಡಿಸಿರ್ತಾರೆ. ಪಡಿಸಿರೋದ್ರಿಂದ ಅವರು ಇಲ್ಲಿ ಯಮರಾಜನ್ ಕರ್ಕೊಂಡು ಹೋಗುವಾಗ ಹೇಗೆ ಇವಾಗ ಮಗು ಪ್ರಾಪ್ತಿ ಆಗುತ್ತೆ, ಅವರ ಗಂಡನು ಅಂತ್ಯ ಮರಣ ಆದ್ರೆ ಹೇಗೆ? ಸೊ ಹೇಳ್ತಾರೆ, ಇದೇನ್ ಹೇಳೋದು, ಇದು ಅಸಾಧಾರಣ ಇದು ಸನ್ನಿವೇಶ ಅಷ್ಟೇ. ಇದು ನಾವು ಕೂಡ ಆತರ ತಪ್ಪಿಸ್ಕೊಂಡ್ಬಿಡೋದು ಯಮರಾಜ ಆಗೋದಿಲ್ಲ. ಸಾವಿತ್ರಿಗೆ ಸಾಧ್ಯ ಆಯ್ತು. ಅದೊಂದು ವಿಶೇಷವಾದ ಒಂದು ಸಂಗತಿ, ನಮಗೆ ಆಗೋದಿಲ್ಲ. ನಮಗೆ ಆ ರೀತಿ ಎಕ್ಸೆಪ್ಷನ್ ಇಲ್ಲ. ನಮಗೆ ಮರಣ ಆದ್ಮೇಲೆ ನಮಗೆ ಶಿಕ್ಷೆನೆ. ನಮಗೆ ಇದೇ ರೀತಿ ಸಾವಿತ್ರಿ ಅವ್ರು ಮಾಡಿ ತಪ್ಪಿಸ್ಕೊಂಡ್ರು ಅಂತ ಆಗೋದಿಲ್ಲ. ನಚಿಕೇತನು ಆ ರೀತಿ. ನಚಿಕೇತದ ಏನ್ ಕತೆ ನಾನು ಮರ್ತಿದ್ದೇನೆ. ನಚಿಕೇತದ ಕತೆ ಏನದು? ಭಕ್ತ ಮಾರ್ಕಂಡೇಯನು ಬರುತ್ತೆ ಮಾತಾಜಿ ಪ್ರಭು. ಎನಿವೆ, ಸೊ ಇದೆಲ್ಲವೂ ಯಮರಾಜನ ಸಂಬಂಧದಲ್ಲಿ ನಡೆದ ಲೀಲೆಗಳು. ಇದು ನಾನು ಯೋಚನೆ ಮಾಡ್ತಾ ಇದ್ದೆ ಇನ್ನೊಂದು, ವಿದುರ ಯಾರು ಅಲ್ಲ, ನಮ್ಮ ಯಮರಾಜರೇ. ಯಮರಾಜರು ಅವ್ರಿಷ್ಟು ಜವಾಬ್ದಾರಿಯಲ್ಲಿದ್ದಾಗ, ಇಷ್ಟು ಕೆಲಸಗಳಿದೆ, ಬರ್ತಾ ಇದ್ದಾರೆ, ಒಂದು ಕೇಸ್ ಮೇಲೆ ಇನ್ನೊಂದು ಕೇಸು, ಒಂದು ಕ್ಷಣನೂ ಅವ್ರು ಬಿಡುವೇ ಇಲ್ಲ. ಅವ್ರಿಗೆ ಹೇಳ್ತಾರೆ, ಎಲ್ಲ ದೇವತೆಗಳಲ್ಲಿ ಮೋಸ್ಟ್ ಬ್ಯುಸಿ ಅಂದ್ರೆ ಯಮರಾಜ ಅಂತ ಹೇಳ್ತಾರೆ. ಶುದ್ಧ ಭಕ್ತರು ಆದ್ರೆ ಎಷ್ಟು ಬ್ಯುಸಿ ಇರ್ತಾರೆ ಅಂದ್ರೆ, ಅವ್ರಿಗೆ ಊಟ ಮಾಡಕ್ಕೆ ನಿದ್ದೆ ಮಾಡಕ್ಕೆ ಸಮಯ ಇಲ್ಲ. ಅವ್ರಿಗೆ ಕಂಟಿನ್ಯೂಸ್ ಅವ್ರಿಗೆ, ಯಾಕಂದ್ರೆ ಎಲ್ಲರೂ ಕೂಡ ಎಷ್ಟು ಯಾರು ಜನ ಹೆಚ್ಚಿರೋದು, ಎಲ್ಲ ಅಧರ್ಮ ಚಟುವಟಿಕೆ ಮಾಡೋರು ಹೆಚ್ಚಿರೋದು. ಸೊ ಬೇರೆ ದೇವತೆಗಳಿಗೆ ಜವಾಬ್ದಾರಿ ಇದೆ, ಆದ್ರೆ ಸ್ವಲ್ಪ ಫ್ರೀ ಕೂಡ ಇದ್ದಾರೆ ಅವರು. ಆದ್ರೆ ಯಮರಾಜರಿಗೆ ಬಿಡುವಿಲ್ಲ ಅಂತ. ಯಮರಾಜರು ಕಂಟಿನ್ಯೂಸ್ ಅವರು ಇದರಲ್ಲಿ ಅವರು ಬಿಸಿ. ಅವರು ಯಾರಿಗೆ ಸರಿಯಾದ ತೀರ್ಪು, ಯಾರಿಗೆ ಅನ್ಯಾಯ ಆಗ್ಬಾರ್ದು, ಆ ರೀತಿಯಲ್ಲಿ ತೊಡಗಿದ್ದಾರೆ. ಸೊ ಹಾಗೆ ಕೃಷ್ಣನ ಒಂದ್ಸಲ ಯೋಚನೆ ಮಾಡ್ತಾನೆ, ಇವ್ರಿಗೆ ಸ್ವಲ್ಪ ಬಿಡು ಕೊಡೋಣ, ಇವ್ರು ಸ್ವಲ್ಪ ಹೋಗಿ ಅವರು ಪ್ರಚಾರ ಮಾಡ್ಲಿ, ಅವ್ರ ಭಕ್ತಿ ಚಟುವಟಿಕೆಗಳಲ್ಲಿ ಇನ್ನ ಜಾಸ್ತಿ ತೊಡಗ್ಲಿ, ಅವ್ರು ಯಾಕೆ ಸುಮ್ಮನೆ ನನ್ನ ಈಗ ಸಿಕ್ಕಿಬಿದ್ದಾರೆ ಅಂತ. ಕೃಷ್ಣನ ಕೃಪೆಯಿಂದ ಒಂದು ಕತೆ ಬರುತ್ತೆ. ಏನ್ ಕತೆ ಅದು? ಮಾಂಡುಕ್ಯ ಮುನಿ. ಹರೇ ಕೃಷ್ಣ ಮಾತಾಜಿ. ಅವ್ರು ಧೃತರಾಷ್ಟ್ರನಿಗೆ ಉಪದೇಶ ಕೊಡ್ತಾರೆ. ಅದ್ ಯಾಕಾಗತ್ತೆ ಅಂದ್ರೆ, ಹಿಂದೆ ಅವ್ರಿಗೆ ಶಾಪ ಆಗತ್ತೆ. ಯಮರಾಜರಿಗೆ ಏನ್ ಶಾಪ ಆಗತ್ತೆ? ಮಾಂಡುಕ ಮುನಿ ಅಂತ ಒಬ್ಬ ಇರ್ತಾರೆ. ಆ ಮಾಂಡುಕ ಮುನಿ ಅವರು ತಪಸ್ಸೆ ಮಾಡ್ತಾ ಇರ್ತಾರೆ. ಅಲ್ಲಿ ಅವ್ರ ರಾಜರು ಅವ್ರು ಎಲ್ಲಿದ್ದಾರೆ, ಅವ್ರ ಊರು ಅಲ್ಲಿ ಆಶ್ರಮ ಎಲ್ಲಿದೆ, ಹತ್ತಿರದ ರಾಜನ ಭಟರು ಬಂದು ಅವರೊಬ್ಬ ಯಾರೋ ಹುಡುಕ್ತಾ ಇರ್ತಾರೆ, ಕಳ್ಳನ ಹುಡುಕ್ತಾ ಇರ್ತಾರೆ. ಇವ್ರು ತಪಸ್ಸೆಯಲ್ಲಿದ್ದಾರೆ, ಇವ್ರು ಧ್ಯಾನದಲ್ಲಿದ್ದಾರೆ. ಸೊ ಇವ್ರ ಬಗ್ಗೆ ಇವ್ರಿಗೆ ಕೇಳ್ತಾರೆ, ಅದು ಇವರು ಭಗವಂತನ ಧ್ಯಾನದಲ್ಲಿದ್ದಾರೆ ಮಾಂಡುಕ ಮುನಿ. ಮತ್ತೆ ಏನ್ ಮಾಡ್ತಾರೆ, ರಾಜಭಟರು ನೋಡ್ತಾರೆ, ಇವ್ರು ಉತ್ತರಿಸೋದಿಲ್ಲ. ಮತ್ತೆ ನೋಡ್ತಾರೆ, ಸಿಕ್ತಾರೆ, ಸಿಕ್ಕಿಬೀಳ್ತಾರೆ. ಯಾರು ಸಿಕ್ಕಿಬೀಳ್ತಾರೆ? ಕಳ್ಳ ಸಿಕ್ಕಿಬೀಳ್ತಾನೆ. ಕಳ್ಳನೋ ಕೊಲೆಗಾರನೋ ಯಾರೋ ಹಿಂದೆ ಅವ್ರಿಗೆ ಬಂದಿರ್ತಾರೆ. ಮತ್ತೆ ಏನ್ ಮಾಡ್ತಾರೋ, ಆ ಕಳ್ಳನೊಟ್ಟಿಗೆ ಇವರು ಕೂಡ ಕರ್ಕೊಂಡು ಹೋಗಿರ್ತಾರೆ. ಯಾರನ್ನ? ಮಾಂಡುಕ ಮುನಿಯನ್ನ ಕರ್ಕೊಂಡು ಹೋಗಿ ಅಲ್ಲಿ ರಾಜನ ಯಾರು ಅಲ್ಲಿ ನ್ಯಾಯಾಧೀಶ ಇರ್ತಾನೆ, ಅವನು ಇವರೆಲ್ಲರೂ ಸೇರಿ ಸಂಚು ಮಾಡಿ ಈ ರೀತಿಯ ಒಂದು ಕಳ್ಳತನನೋ ಇಲ್ಲಾಂದ್ರೆ ಏನೋ ಒಂದು ಕೊಲೆ ಮಾಡಿದ್ದು. ಹಾಗೆ ಏನ್ ಮಾಡ್ತಾನೆ, ಇವರಿಗೆ ಶಿಕ್ಷೆ. ಏನು ಶಿಕ್ಷೆ? ಅವರು ಕೂಡ ಮರಣದಂಡನೆ. ಇದು ಆಣಿ ಏನೋ ಇದರ ಮೂಲಕ ಅವ್ರೇನೋ ಅವನ್ನ ಸಾಯಿಸೋದು ಅಂತ. ಸೊ ಹೇಳ್ತಾರೆ, ಆಗ ಆ ಸಮಯದಲ್ಲಿ ಮಾಂಡುಕ ಮುನಿ ಭಗವಂತನ ಧ್ಯಾನದಲ್ಲೇ ಇದ್ರು.
ಆ ವಿಷಯ ಹೋಗಿ ಆ ರಾಜನಿಗೆ ತಿಳಿತು. ಈ ರೀತಿ ಒಬ್ಬ ದೊಡ್ಡ ಮುನಿ ಋಷಿಗಳು ಅವರಿಗೆ ಶಿಕ್ಷೆ ಆಗ್ತಾ ಇದೆ, ನಿನ್ನ ಒಂದು ನ್ಯಾಯಾಧೀಶರು ಈ ತರ ಮಾಡ್ತಾ ಇದ್ದಾರೆ ಅಂದಾಗ ರಾಜನೇ ಬಂದು ಅವ್ರಿಗೆ ಕ್ಷಮೆ ಕೇಳಿ ಅವರನ್ನು ಬಿಡುಗಡೆ ಮಾಡ್ತಾರೆ. ಸೊ ಮಾಂಡುಕ್ಯ ಮುನಿ ಈಗ ಏನ್ ಮಾಡ್ತಾರೆ, ಆಯ್ತು ಆದದ್ದಾಯ್ತು, ಇದು ನನಗೆ ಈ ತರ ಮರಣ ದಂಡನೆ ಅಂತ ಒಂದು ವಿಧಿಸಿದ್ರು, ಆದ್ರೆ ಇದರಿಂದ ನನಗೆ ಪಾರು ಮಾಡಿದ್ರು, ಆದ್ರೆ ಇದು ಯಾಕಾಯ್ತು ಇದು? ಸೊ ನಮಗೆ ಎಷ್ಟೆಷ್ಟೋ ಜೀವನದಲ್ಲಿ ಆಗುತ್ತೆ, ಒಂದು ಚಿಕ್ಕ ಚಿಕ್ಕ ವಿಷಯವೇ ಆಗುತ್ತೆ, ನಾವ್ ಅನ್ಕೊಳ್ಳೋ ರೀತಿಯಲ್ಲಿ ಆಗೋದಿಲ್ಲ. ಯಾರೋ ನಮ್ಗೆ ಒಂದು ಅಗೌರವ ಮಾಡ್ಬಿಡ್ತಾರೆ, ಯಾರೋ ಒಂದು ನಮಗೆ ಇನ್ನೊಂದೇನೋ ನಾವು ಅವ್ರ ಮೇಲೆ ಸೇಡು ತೀರಿಸ್ಕೊಳ್ಬೇಕು, ಅವರಿಂದ ಹಿಂಗಾಯ್ತು, ಅವ್ರಿಗೆ ಹೀಗೆ ಮಾಡ್ಬೇಕು, ಹಾಗೆ ಮಾಡ್ಬೇಕು, ನಾವ್ ಈ ತರ ಮಾಡ್ತೇವೆ. ಆದ್ರೆ ಇವ್ರು ಅದೆಲ್ಲ ಮಾಡಕ್ ಹೋಗ್ಲಿಲ್ಲ, ಈ ಚಿಕ್ಕ ಚಿಕ್ಕ ವ್ಯವಹಾರಗಳಲ್ಲಿ ಹೋಗ್ಲಿಲ್ಲ. ಮಾಂಡುಕ್ಯ ಮುನಿ ಯೋಚನೆ ಮಾಡಿದ್ರು, ಈ ರೀತಿ ನನಗೆ ಶಿಕ್ಷೆ ಆಗ್ಬೇಕಾಗಿತ್ತು ಅಂದ್ರೆ ಏನೋ ನನ್ನಲ್ಲಿ ಏನೋ ದೋಷ ಇರ್ಬೇಕಾ ಅಂತ. ಆದ್ರೆ ನನ್ನಲ್ಲೇನು ದೋಷ ಇಲ್ಲ ಅಲ್ವಾ, ನಾನು ಈ ತರ ಪಾಪ ಕಾರ್ಯಗಳಲ್ಲಿ ತೊಡಗಿಲ್ಲ ಅಲ್ಲ, ಇರ್ಲಿ ಇದನ್ನು ಹೋಗಿ ನಾನು ಯಮರಾಜನಿಗೆ ಕೇಳ್ತೇನೆ. ನೋಡಿ ಎಂತ ದೊಡ್ಡ ವ್ಯಕ್ತಿ ಅಂದ್ರೆ ನೇರವಾಗಿ ಯಮರಾಜರ ಹತ್ರ ಹೋಗ್ತಾರೆ. ಯಮರಾಜರು ಹೋಗಿ ಕೇಳ್ತಾರೆ, ನನಗೆ ಈ ರೀತಿ ಶಿಕ್ಷೆ ಆಗ್ಬೇಕಿತ್ತು, ಆದ್ರೆ ಆಗ್ಲಿಲ್ಲ, ಮತ್ತೆ ಅವರು ನನಗೆ ಬಿಡುಗಡೆ ಮಾಡಿದ್ರು, ಆದ್ರೆ ಯಾಕೆ ಈ ರೀತಿ ಒಂದು ಕೊಡೋ ಒಂದು ಸನ್ನಿವೇಶ ಬಂತು, ನಾನು ಏನ್ ಮಾಡಿದೆ ನಾನು? ಸೊ ಹಾಗೆ ಯಮರಾಜರು ಹೇಳ್ತಾರೆ, ನಿಮಗೆ ನೆನಪಿಲ್ಲ, ನೀವು ಚಿಕ್ಕ ಪುಟ್ಟ ಬಾಲಕನಾದಾಗ ನೀವು ಒಂದು ಇರುವೆಯನ್ನು ನೀವು ಅದೊಂದು ಸೂಜಿಯನ್ನು ಇಟ್ಕೊಂಡು ಅದರ ಹಿಂದೆ ಸ್ಥಳದಿಂದ ಅದ್ರ ಒಳಗೆ ಅದಕ್ಕೆ ಹಾಕಿದ್ರಿ. ಸೊ ನೀವು ಆ ಕೊಟ್ಟ ಹಿಂಸೆಗೆ ನಿಮಗೆ ಇದು ಪ್ರತಿಕ್ರಿಯೆ. ನೋಡಿ, ಸೊ ನಾನು ನನ್ನ ಜನ್ಮದಲ್ಲಿ ಯೋಚನೆ ಮಾಡಿದ್ರೆ ನಾನು ಎಷ್ಟೆಷ್ಟು ಹಿಂಸೆ ಕೊಟ್ಟಿದ್ದೀನಿ, ಎಷ್ಟೆಷ್ಟು ಜೀವಿಗಳಿಗೆ ಹಿಂಸೆ ಕೊಟ್ಟಿದ್ದೀನಿ, ಎಷ್ಟೆಷ್ಟು ಮಾಂಸವನ್ನು ಭಕ್ಷಣೆ ಮಾಡಿದ್ದೀನಿ. ಮತ್ತೆ ಈ ಜೀವಿಗಳಿಗೂ ಈ ರೀತಿ ನನಗೆ ಹೇಳ್ಬೇಕು ಅಂದ್ರೆ, ವೈಯಕ್ತಿಕವಾಗಿ ಹೇಳ್ಬೇಕು ಅಂದ್ರೆ, ಇರುವೆಗಳನ್ನ ನಾನು ಏನ್ ಮಾಡ್ತಾ ಇದ್ದೆ, ಅಗರಬತ್ತಿ ಇರುತ್ತಲ್ಲ, ಅಗರಬತ್ತಿಯನ್ನು ಪೂಜೆ ಮಾಡ್ಬೇಕು ಭಗವಂತನನ್ನು, ಆದ್ರೆ ಅದನ್ನ ನಾವೇನ್ ಮಾಡೋದು, ಅದನ್ನ ಸುಟ್ಟಿ ಅದನ್ನ ಇರುವೆಗೆ ನಾನು ಮುಟ್ಟಿಸಿ ಅದನ್ನ ಸಾಯಿಸಿ ಎಷ್ಟೋ ಜನ, ನಾನು ಸಾವಿರ ಎಷ್ಟು ಮಾಡಿ ನನಗೆ ಗೊತ್ತಿಲ್ಲ. ಮಕ್ಕಳಲ್ಲಿ ಎಲ್ಲ ಆಟ, ಮಕ್ಕಳ ಇದ್ದಾಗ ನಮಗೆ ಯಾವ್ದು ಸರಿ ಅಂತ ಯಾವ್ದು ತಪ್ಪು ಅಂತ ಗೊತ್ತಿರೋದಿಲ್ವೋ, ಇಲ್ಲಾಂದ್ರೆ ನಮ್ಗೆ ಹಿರಿಯರು ಹೇಳಿರೋದಿಲ್ವೋ, ಇಲ್ಲ ನಮ್ಮ ಕರ್ಮನೇ ನಮ್ಮದೇ, ನಾವು ಆ ರೀತಿಯ ಒಂದು ಹಿಂದೆ ಜನ್ಮದಲ್ಲೂ ಕೂಡ ಆ ರೀತಿ ಕ್ರೂರಿಗಳಾಗಿದ್ವಿ, ಈ ಜನ್ಮದಲ್ಲಿ ಹುಟ್ಟಾನೆ ಕ್ರೂರಿಗಳಾಗಿ ನಾವು ಒಂದು ಗುಣವನ್ನು ಬೆಳೆಸಿ ಇರ್ತೇವೆ ನಾವು. ಸೊ ಈ ರೀತಿ ಒಂದು ಇರುವೆಗೆ ಕೊಟ್ಟ ಚಿಕ್ಕ ಒಂದು ನೋವು ಆ ಮಾಂಡುಕ್ಯ ಮುನಿಗೆ ಅವ್ರು ಯಮರಾಜರು ಹೇಳ್ತಾರೆ. ಮಾಂಡುಕ್ಯ ಮುನಿ ಕೂಡ ಹೇಳ್ತಾರೆ, ಹೌದು ಸರಿ ನಾನು ಮಾಡಿದೆ, ಆದ್ರೆ ನನ್ನ ವಯಸ್ಸು ಹೇಳ್ತಾರೆ, ಈ ಧರ್ಮಕ್ಕೂ ಕೂಡ ಒಂದು ವಯಸ್ಸಿದೆ, ಆ ವಯಸ್ಸಿನ ಮೇಲೆ ಮಕ್ಕಳು ಬೆಳವಣಿಗೆ ಆಗಿರುತ್ತೆ, ಅವ್ರಿಗೆ ಸರಿ ತಪ್ಪು ಅಂತ ನಿರ್ದೇಶನ ಮಾಡೋ ಒಂದು ಶಕ್ತಿ ಸಿಗುತ್ತೆ. ಅದ್ರ ಮುಂಚೆ ಅವ್ರು ಪಾಪಗಳು ಮಾಡಿದ್ರು ಕೂಡ ಅದಕ್ಕೆ ನಿರ್ಣಯ ಮಾಡಬಾರ್ದು. ಇವಾಗ ಚಿಕ್ಕ ಮಗು ಏನೋ ಇವಾಗ್ಲೂ ಕೂಡ ಹೇಳ್ತಾರೆ, ಚಿಕ್ಕ ಮಗು ಏನಾದ್ರು ತಪ್ಪು ಮಾಡ್ಬಿಟ್ರೆ ಏನ್ ಮಾಡ್ತಾರೆ, ಅವ್ರಿಗೆ ಶಿಕ್ಷೆ ಕೊಡೋದಿಲ್ಲ, ಅವ್ರಿಗೆ ಸಪರೇಟ್ ಅವ್ರಿಗೆ ಒಂದು ಇದು ಸ್ಕೂಲಲ್ಲಿ ಜುವೆನೈಲ್ ಡೆಲಿಕ್ವೆನ್ಸಿ ಅದರಲ್ಲೆಲ್ಲ ಹೇಳ್ತಾರೆ, 18 ವರ್ಷದ ಕೆಳಗೆ ಆಗಿದ್ರೆ ಅವರಿಂದ ಒಂದು ಕಳ್ಳತನ ಆದ್ರೂ ಕೂಡ, ಅವರಿಂದ ಕೊಲೆ ಆದ್ರೂ ಕೂಡ, ಅವರಿಂದ ಏನೇ ಆದ್ರೂ ಕೂಡ ಕಾನೂನು ಕೂಡ ಅವ್ರಿಗೆ ಶಿಕ್ಷೆ ಕೊಡೋದಿಲ್ಲ, ಅವ್ರಿಗೆ ತಿದ್ದುಪಡಿ ಮಾಡೋ ಒಂದು ಅವಕಾಶವನ್ನು ಕೊಡುತ್ತೆ, ಯಾಕಂದ್ರೆ ಅವ್ರಿಗೆ 18 ವಯಸ್ಸು ಆಗಿಲ್ಲ ಅವರು. ಇದು ನಮ್ಮ ಕಾನೂನಲ್ಲಿ ಇದ್ರೆ ಇನ್ನು ಭಗವಂತನ ಕಾನೂನಲ್ಲಿ ಇಲ್ವಾ? ನಮ್ಮ ಕಾನೂನು ಭಗವಂತನ ಕಾನೂನಿಂದ ನಾವು ತಗೊಂಡಿರೋದೆಲ್ಲ, ಬಾರೋ ಮಾಡಿರೋದು. ಹಾಗೆ ಅವ್ರಿಗೆ ಮಾಂಡುಕ್ಯ ಮುನಿ ಹೇಳ್ತಾರೆ ಯಮರಾಜನಿಗೆ, ನನಗೆ ವಯಸ್ಸು ಆಗಕ್ಕೆ ಚಿಕ್ಕ ವಯಸ್ಸು, ನಾನು ಗೊತ್ತಿಲ್ಲದೆ ಮಾಡಿದ್ದು ನಾನು, ಹಾಗೆ ನೀನು ಕೊಟ್ಟ ಶಿಕ್ಷೆ ತಪ್ಪು, ನೀನೇ ತಪ್ಪು. ಸೊ ಅವರು ಯಮರಾಜನಿಗೆ ಶಿಕ್ಷೆ ಕೊಡ್ತಾರೆ, ನೀನು ನ್ಯಾಯಾಧೀಶನಾಗಿದ್ಯಾ, ಭಗವಂತನ ಪ್ರತಿನಿಧಿ ಆಗಿದ್ಯಾ, ಆದ್ರೆ ನೀನ್ ಕೊಟ್ಟದ್ದು ಶಿಕ್ಷೆ ನನಗೆ ಮಾಡಿದ್ದು ತಪ್ಪು, ಹಾಗಾಗಿ ನೀನು ಶೂದ್ರನಾಗ, ನೀನು ಈ ದೇವತೆ ಸ್ಥಾನಕ್ಕೆ ಅರ್ಹನಲ್ಲ. ಸೊ ಹೇಳ್ತಾರೆ ಯಮರಾಜರಿಗೆ ಆಗ ಶಾಪ ಬಂದಿದ್ರಿಂದ ಅವರು ವಿದುರನಾಗಿ ಹುಟ್ಟಿರ್ತಾರೆ. ಆಕ್ಚುಲಿ ಇದು ಹೊರಗಿನ ಕಾರಣ, ಆದ್ರೆ ಒಳಗಿನ ಕಾರಣ ಅಂದ್ರೆ ಅವರು ಮಹಾನ್ ಭಕ್ತರು. ಅವರು ಕೃಷ್ಣ ಯೋಚನೆ ಮಾಡಿದ್ರು, ಸಾಕು ಇವರು ಜವಾಬ್ದಾರಿ, ಇವ್ರು ಹೋಗಿ ಭಕ್ತನಾಗಿ ವಿದುರ ಯಾರು? ಮಹಾತ್ಮ ವಿದುರ, ಸಾಮಾನ್ಯ ವ್ಯಕ್ತಿ ಅಲ್ಲ ವಿದುರ. ಆಕ್ಚುಲಿ ಒಂದು PPT ವಿದುರನ ಬಗ್ಗೆ ಮಾಡ್ಬೇಕು ನಾವು. ವಿದುರ ಅಂದ್ರೆ ಮಹಾಭಾರತದಲ್ಲಿ ನೀವು ಓದಿದ್ರೇನೋ, ಇಲ್ಲ ಭಾಗವತದಲ್ಲಿ ಓದಿದ್ರೇನೋ, ತುಂಬಾ ಮಹಾನ್ ವ್ಯಕ್ತಿ. ಅದೇ ಯಮರಾಜರು ವಿದುರನಾಗಿ ಬಂದು ಅವರು ಭೂಲೋಕದಲ್ಲಿ 5000 ವರ್ಷಗಳ ಹಿಂದೆ ಕೃಷ್ಣನ ಶುದ್ಧ ಭಕ್ತರು. ವಿದುರನ ಬಗ್ಗೆ ನೀವು ಕೇಳಿರ್ತೀರಾ ನೀವು. ಕೃಷ್ಣನು ಆ ಸಂಧಿ ಮಾಡುವಾಗ, ಯಾರು ದುರ್ಯೋಧನ ಮತ್ತು ದುಶ್ಯಾಸನ ಅವ್ರ ಜೊತೆ ಮಾಡುವಾಗ, ದುರ್ಯೋಧನ ಹೇಳ್ತಾನೆ, ಬಾ ನೀನು ಕೃಷ್ಣ, ನೀನು ದುಶ್ಯಾಸನ ನನ್ನ ದೊಡ್ಡ ಅರಮನೆ ಇದೆ, ಇಲ್ಲಿ ನೀನು ಆಹಾರವನ್ನು ಸ್ವೀಕರಿಸಬೇಕು. ಕೃಷ್ಣ ಹೇಳ್ತಾನೆ, ಇಲ್ಲ ನಾನು ಸ್ವೀಕರಿಸೋದಿಲ್ಲ, ನನಗೆ ನೀನ್ ಕೊಡುವ ಚಪ್ಪನ್ ಭೋಗ್ ನನಗೆ ಇಷ್ಟ ಇಲ್ಲ. ನನಗೆ ಚಪ್ಪನ್ ಭೋಗ್, ಈಗ ದುಶ್ಯಾಸನಿಗೇನು ರಾಜ, ಚಪ್ಪನ್ ಭೋಗೋ, ಡಬಲ್ ಚಪ್ಪನ್ ಭೋಗೋ, 5 times ಚಪ್ಪನ್ ಭೋಗ್ ಕೊಡ್ಬೋದು. ಕೃಷ್ಣ ಹೇಳ್ತಾನೆ, ನನಗೆ ಅದು ಬೇಡ, ನನಗೆ ನೀನು ಹೊರಗೆ ನೀನು ನಾಟಕ ಮಾಡ್ಬೋದು, ನೀನು ಇದನ್ನು ನೀನು ತೋರಿಸ್ಬೋದು, ಆದ್ರೆ ಇದರಿಂದ ನನಗೆ ತೃಪ್ತಿ ಆಗೋದಿಲ್ಲ. ನನಗೆ ವಿದುರ ಕರೆದಿದ್ದಾರೆ, ನಾನು ವಿದುರನ ಮನೆಗೆ ಹೋಗ್ತೇನೆ.
ಸೊ ವಿದುರನ ಮನೆಗೆ ಕೃಷ್ಣ ಹೋಗ್ತಾರೆ ಆ ಟೈಮ್ಗೆ. ಹೇಳ್ತಾರೆ ಆ ಟೈಮ್ಗೆ ವಿದುರ ಮತ್ತೆ ವಿದುರನ ಹೆಂಡತಿ ಅವರು ಕೂಡ ಸಾಮಾನ್ಯ ವ್ಯಕ್ತಿ ಅಲ್ಲ. ಈ ಮಹಾಜನರ ಹೆಂಡತಿಯವರು ಅವರು ಕೂಡ ಇನ್ನೊಂದು ಮಹಾಜನವೇ. ಸೊ ಆ ವಿದುರನ ಹೆಂಡತಿ ಕೂಡ ಅವರು ಕೂಡ ಅವರು ಕೂಡ ಆಕ್ಚುಲಿ ಒಂದು ದಾಸಿ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಇವ್ರ ಜನ್ಮ ಆ ರೀತಿಯಲ್ಲಿ ಆಗುತ್ತೆ, ವಿದುರನ ಜನ್ಮ. ಅವರು ಕೂಡ ಆ ರೀತಿಯಲ್ಲೇ ಒಂದು ಇವ್ರನ್ನ ವಿವಾಹ ಮಾಡ್ಕೊಂಡಿರ್ತಾರೆ, ಆದ್ರೆ ಶುದ್ಧ ಭಕ್ತರು. ಸೊ ಕೃಷ್ಣ ಅಲ್ಲಿ ಬಂದದ್ದೇ ಅವ್ರಿಗೆ ದಿವ್ಯ ಆನಂದ. ಹೇಳ್ತಾರೆ ಬಾಳೆಹಣ್ಣು ಕೊಡುವಾಗ ವಿದುರನು ಬಾಳೆಹಣ್ಣು ಇದನ್ನು ಕೊಡ್ತಾ ಇಲ್ಲ, ಬಾಳೆಹಣ್ಣು ಸಿಪ್ಪೆಯನ್ನು ಕೊಡ್ತಾ ಇದ್ದಾನೆ. ಮತ್ತೆ ಕೃಷ್ಣ ಅದನ್ನ ತಿಂತಾ ಇದ್ದಾನೆ. ಕೃಷ್ಣನಿಗೆ ಅದು ಸಂತೋಷ. ಯಾಕಂದ್ರೆ ವಿದುರ ಶುದ್ಧ ಭಕ್ತ, ಯಮರಾಜ ಈಗ ಅವನು ಒಂದು ಶಾಪದಿಂದ ಈಗ ವಿದುರನಾಗಿ ಬಂದಿರೋದು. ಸೊ ಕೃಷ್ಣನಿಗೆ ಗೊತ್ತು. ಸೊ ಆ ಮಹಾತ್ಮ ವಿದುರ ಇದ್ದಾರೆ. ಮಹಾತ್ಮ ವಿದುರ. ಹರಿದಾಸ್ ಠಾಕೂರ್ ಅಂತಾರಲ್ಲ ಪ್ರಭುಜಿ, ಹರಿದಾಸ್ ಠಾಕೂರು ಬ್ರಹ್ಮ ಅಲ್ವಾ? ಬ್ರಹ್ಮ. ಅದೇ ರೀತಿಯಲ್ಲಿ ವಿದುರ ಅಂದ್ರೆ ಯಮರಾಜ. ಯಮರಾಜ, correct. ಯಮರಾಜ ಇವ್ರು ವಿದುರನ ಒಟ್ಟಿಗೆ ಹೋಗ್ತಾರಲ್ಲ ಸ್ವರ್ಗಕ್ಕೆ. ಅಲ್ಲ, ಅವರು ತಮ್ಮ ಸ್ಥಾನಕ್ಕೆ ಹೋಗ್ತಾರೆ. ಅವ್ರು ಹೇಳ್ತಾರೆ ಅವ್ರಿಗೆ ಚಿಕ್ಕ ಸಮಯಕ್ಕೆ ಅವ್ರ ಶಾಪ ಇತ್ತು, ಮತ್ತೆ ಕೃಷ್ಣ ಲೀಲೆಯಲ್ಲಿ ಅವರು ಕೂಡ ಭಾಗವಹಿಸುವ ಅವಕಾಶ ಸಿಕ್ತು ಅವ್ರಿಗೆ. ಅದೆಲ್ಲ ಆದ್ಮೇಲೆ ಅವರು ಮತ್ತೆ ವಾಪಸ್ ವಿದುರ ಯಮರಾಜನಾಗಿ ಅವ್ರಿಗೆ ಇನ್ನ ಹೊಣೆಗಾರಿಕೆ ಜವಾಬ್ದಾರಿ ಇದೆ ಅವ್ರಿಗೆ. ಕೃಷ್ಣನಿಗೆ ಇನ್ನ ಅವರಿಂದ ತುಂಬಾ ಇಲ್ಲಿ ಸೇವೆ ಆ ರೀತಿಯಲ್ಲಿ ಆಗ್ಬೇಕು ಕೃಷ್ಣ. ಅದಕ್ಕೆ ಅಲ್ಲೇ ಅವ್ರನ್ನ ಇಟ್ಟಿದ್ದಾನೆ. ಮತ್ತೆ ಕೃಷ್ಣ ಕರೆಸ್ಬೋದು ಎನಿ ಟೈಮ್, ವಿದುರನ ರೀತಿಯಲ್ಲಿ ಮತ್ತೆ ಕರೆಸ್ಬೋದೇನೋ ಅವ್ರಿಗೆ. ಆದ್ರೆ ಇದ್ದಾರು ನಾವು ಯಮಲೋಕಕ್ಕೆ ಹೋದ್ರೆ ಅವ್ರನ್ನ ನೋಡ್ಬೋದು. ನಾಯಿಯಾಗಿ ಹೋಗ್ತಾರಲ್ಲ ಪ್ರಭುಜಿ, ಫಾಲೋ ಮಾಡ್ಕೊಂಡು ನಾಯಿಯಾಗಿ ಯುಧಿಷ್ಠಿರನೊಟ್ಟಿಗೆ ಹೋಗ್ತಾರಲ್ಲ ಅವರು. ಅಲ್ಲ, ಹೋಗಿ ಅವ್ರು ಇದಕ್ಕೆ ಹೋಗ್ತಾರ, ಯಮಲೋಕಕ್ಕೆ ಹೋಗ್ತಾರ ಯಮರಾಜರು. ಅಂದ್ರೆ ಆ ಸಮಯದಲ್ಲಿ ಹೇಳ್ತಾರೆ ಅವರ ಪದವಿಗೆ ಖಾಲಿ ಇತ್ತು. ಯಾರು ಮಾಡ್ತಾರೆ ಅವ್ರ ಪದವಿ ಕೆಲಸ? ಯಾರು ಮಾಡ್ತಾರೆ ಆ ಟೈಮಲ್ಲಿ? ಅರ್ಯಮ ಪಿತೃಲೋಕದ ಅಧಿಪತಿ, ಪಿತೃಲೋಕದ ದೇವತೆ. ಅವರು ಕೂಡ ಅವ್ರಿಗೆ ಹೇಳ್ತಾರೆ ನೀವೀಗ ಕೆಲಸ ಮಾಡಿ, ಅದು ನನ್ನ ಜವಾಬ್ದಾರಿ ಇದೆ. ಅಷ್ಟು ಸಮಯಕ್ಕೆ ನಾವು ಹೇಳ್ತೇವೆ ಪ್ರೈಮ್ ಮಿನಿಸ್ಟರ್ ಇಲ್ಲ ಅಂದ್ರೆ ಆಕ್ಟಿಂಗ್ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ತೇವೆ ನಾವು. ಇದೆಯಾ ಇದು? ಆಕ್ಟಿಂಗ್ ಪ್ರೈಮ್ ಮಿನಿಸ್ಟರ್, ಆಕ್ಟಿಂಗ್ ಚೀಫ್ ಮಿನಿಸ್ಟರ್ ಎಲ್ಲ ಇದೆ. ಅದೇ ರೀತಿಯಲ್ಲಿ ಸ್ವಲ್ಪ ಸಮಯ ಆಕ್ಟಿಂಗ್ ಯಮರಾಜನಾಗಿ ಅವ್ರದ ಯಾರು ಹರಿಯಮ ಅಂತ ಅವ್ರ ದೇವತೆ ಇರ್ತಾರೆ, ಅವ್ರ ಕೆಲಸ ಮಾಡ್ತಾರೆ. ಮತ್ತೆ ವಿದುರನು ಇಲ್ಲಿ ಹೋದ್ಮೇಲೆ ಮತ್ತೆ ಅವ್ರು ವಾಪಸ್ ಅವ್ರಿಗೆ ಅಪಾಯಿಂಟ್ಮೆಂಟ್ ಅವ್ರಿಗೆ ಇರೋದು. ಈಗ ಎಷ್ಟು ಸಮಯ ಇದೋ ಅವ್ರಿಗೆ ಅದು ಸಿನಿಮಾ ಯಮರಾಜನ್ ಮತ್ತೆ ಅಲ್ಲಿ ಹೋಗಿದ್ದಾರೆ. ಆದರೆ ವಿದುರನಾಗಿ ನೋಡಿ ಅವರು ಎಷ್ಟು ಕರುಣಾಮಯಿ ಅಂದ್ರೆ ಒಂದು ನೋಡ್ಬೋದು ನೀವು. ಅವರೇ ರಕ್ಷಣೆ ಮಾಡಿದ್ರು ಪಾಂಡವರ ನೀವು ಮಹಾಭಾರತ ನೋಡಿ ಸೂಕ್ಷ್ಮವಾಗಿ ಓದಿ ನೀವು. ಈ ದುರ್ಯೋಧನ ಮತ್ತೆ ದುಶ್ಯಾಸನ, ಈ ಧೃತರಾಷ್ಟ್ರ ಎಷ್ಟು ಬಾರಿ ಕೊಲ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಪ್ರತಿಯೊಂದು ಬಾರಿ ಕೂಡ ರಕ್ಷಣೆ ಮಾಡಿದವರು ವಿದುರ. ಹೇಳ್ತಾರೆ ಅರಗಿನ ಮನೆಯಲ್ಲಿ ಸುಡ್ತಾರೆ ಅಂತ ಮೊದ್ಲೇ ಹೇಳ್ಬಿಟ್ಟಿದ್ರು ಅವರಿಗೆ, ನಿಮ್ಗೆ ಅವರೇ ಬಂದು ಹೇಳ್ಬಿಡ್ತಾರೆ, ಅವರೇ ಬಂದು ಉಪಾಯ ಕೊಡ್ತಾರೆ, ಅವರೇ ಮಾರ್ಗವನ್ನು ಕೂಡ ತೋರಿಸಿದ್ರು ಅವರು, ಸುರಂಗ ಮಾರ್ಗ. ಹೌದು. ಸೊ ಎಷ್ಟರ ಮಟ್ಟಿಗೆ ಅಂದ್ರೆ ಇವ್ರು ಹೇಳ್ತಾರೆ, ಯುಧಿಷ್ಠಿರ ನೀವು ನಮಗೆ ಪಕ್ಷಪಾತವನ್ನು ಮಾಡಿದ್ರಿ. ನಮ್ಮ ತಂದೆ ಎಲ್ಲದ ಮಕ್ಕಳು ನಾವು. ಪಾಂಡು ನಮ್ಮ ತಂದೆ ಚಿಕ್ಕ ವಯಸ್ಸಲ್ಲಿ ತೀರ್ಕೊಂಡ್ಬಿಟ್ರು. ಸೊ ನಮಗೆ ನೀವು ರಕ್ಷಣೆ ಮಾಡಿದ್ದು ಒಂದೊಂದು ಹೇಗೆ ಒಂದು ಪಕ್ಷಿಗಳು ತಮ್ಮ ಮರಿಗಳನ್ನು ರಕ್ಷಣೆ ಮಾಡುತ್ತೆ, ಆ ರೀತಿ ನಮಗೆ ಪಕ್ಷಪಾತದಿಂದ ನೀವು ರಕ್ಷಣೆ ಮಾಡಿದ್ರಿ ನೀವು. ಇಲ್ಲ ಅಂದ್ರೆ ನಾವು ನಮ್ಮ ಅಸ್ತಿತ್ವವೇ ಇರ್ತಾ ಇರ್ಲಿಲ್ಲ. ಸೊ ನಿಮಗೆ ನಮ್ಮ ವಂದನೆಗಳು ಅಂತ ಅವರು ಯುಧಿಷ್ಠಿರ ಮಹಾರಾಜರು ಹೇಳೋ ಮಾತು ವಿದುರರ ಬಗ್ಗೆ. ಮತ್ತೆ ವಿದುರರು ಬರ್ತಾರೆ, ಬಂದು ಕೊನೆಗೆ ಏನ್ ಮಾಡ್ತಾರೆ, ಈ ಧೃತರಾಷ್ಟ್ರರನ್ನ ಉದ್ಧರಿಸ್ಬೇಕು ನಾನು, ಕೊನೆಗೂ ಬಿಡೋದಿಲ್ಲ. ಏನ್ ಇಷ್ಟ ಆದ್ರೂ ನನ್ನ ಅಣ್ಣ, ಆ ಒಬ್ಬ ಬಾಂಧವ್ಯ ವಾತ್ಸಲ್ಯ ಭಾವ ಇದೆ ಅವ್ರಿಗೆ ಇರ್ಬೋದು. ಧೃತರಾಷ್ಟ್ರ ಇಷ್ಟು ರೀತಿಯಲ್ಲಿ ಅನ್ಯಾಯ ಮಾಡಿರ್ಬೋದು, ಪಾಂಡವರಿಗೆ ಹಿಂಸೆ ಕೊಟ್ಟಿರ್ಬೋದು, ಎಷ್ಟೇ ಇರ್ಬೋದು, ಆದ್ರೆ ಎಷ್ಟೇ ಆದ್ರೂ ನನ್ನ ಅಣ್ಣ. ನೋಡಿ ವಿದುರನು ಕೊನೆಗೆ ಬಂದು ಧೃತರಾಷ್ಟ್ರರನ್ನು ಅವ್ರಿಗೆ ಮೋಕ್ಷದ ಹಾದಿಯನ್ನು ತೋರಿಸ್ತಾರೆ. ನೋಡಿ ಯಾವ್ದು ರೀತಿಯ ಅವರ ಅನುಕಂಪ, ಯಾವ ರೀತಿಯ ಅವರ ಸಾಮರ್ಥ್ಯ, ಯಾವ ರೀತಿಯ ವ್ಯಕ್ತಿತ್ವ ನೋಡಿ ವಿದುರಾಮ ಯಮರಾಜ. ಅವ್ರಿಗೆ ಅಯ್ಯೋ ಅವತ್ತು ನನಗೆ ಇವರ ಮಗ ದುರ್ಯೋಧನನ್ನು ಕಳಿಸ್ಬಿಟ್ಟ, ನನಗೆ ಬೈದು ಬಿಟ್ಟ, ಅದೆಲ್ಲ ಇಲ್ಲ ಅವ್ರಿಗೆ. ನಾವಂದ್ರೆ ಏನ್ ಮಾಡ್ತೇವೆ ನಾವು, ಅಯ್ಯೋ ಆ ದಿವಸ ಹಿಂಗ ಹೇಳಿದ್ರು, ಆ ದಿವಸ ನೀನು ಅದು ಮಾಡಿದ್ವಿ ನೀವು, ನಮಗೆ ಅದು ನಮಗೆ ಒಳ್ಳೇದ್ ನಿಂತಿರೋದಿಲ್ಲ. ಯಾರಾದ್ರೂ ಏನಾದ್ರು ಒಳ್ಳೆ ಮಾಡಿರ್ತಾರೆ, 1000 ವಿಷಯ ಒಳ್ಳೇದ್ ಮಾಡಿರೋದು ನಮ್ಗೆ, ನಾವು ಅದನ್ನ ನೆನ್ಪಿಟ್ಕೊಳ್ಳೋದಿಲ್ಲ. ಯಾರಾದ್ರೂ ಒಂದು ತಪ್ಪು ಮಾಡ್ಬಿಟ್ರೆ ನೋಡು ನೀವ್ ಈ ತರ ಮಾಡಿದ್ರಿ ನೀವು ಅಂತ. ಇದು ನಮ್ಮ ವ್ಯಕ್ತಿತ್ವ ನಮ್ಮದು. ಆದ್ರೆ ವಿದುರನ ವ್ಯಕ್ತಿತ್ವ ಆಗಲ್ಲ, ಶುದ್ಧ ಭಕ್ತ ವ್ಯಕ್ತಿತ್ವ ಆಗಲ್ಲ. ಆ ಧೃತರಾಷ್ಟ್ರನು ಈಗ ಮಾತು ಕೇಳಲಿಲ್ಲ, ಎಷ್ಟು ಬಾರಿ ಹೇಳಿದ್ರು, ಮೊದಲಿಂದ ಹೇಳಿದ್ರು ಆ ದುರ್ಯೋಧನನ್ನು ಅವನು ಬಿಟ್ಬಿಡಿ, ಅವನಿಂದಲೇ ನಮ್ಮ ವಂಶ ನಾಶ ಆಗುತ್ತೆ. ಕೇಳಲಿಲ್ಲ ಮಾತು. ಕೊನೆಗೆ ಆ ದುರ್ಯೋಧನನೇ ಯುದ್ಧದ ಮುಂಚೆ ಬಂದಾಗ ಈ ವಿದುರನ ಬಗ್ಗೆ, ಯಾಕಂದ್ರೆ ವಿದುರ ಯಾವಾಗ್ಲೂ ಹೇಳ್ತಾರೆ, ಈಗಲೂ ಕೂಡ ಸಮಯ ಮಿಂಚಿಲ್ಲ, ನಿನ್ನ ಮಗನ ಮಾತನ್ನು ಕೇಳ್ಬೇಡ ನೀನು. ಅವ್ರದ್ದು ಯುಧಿಷ್ಠಿರ ಮಹಾರಾಜ ಅವರಿಗೆ ಒಪ್ಪಂದ 5 ಹಳ್ಳಿಗಳು ಕೊಡು ಅಂತ ಅವಾಗ್ಲೂ ಕೂಡ ಮನವಿ ಮಾಡ್ತಾರೆ. ಆದ್ರೆ ಹೇಳ್ತಾರೆ ಒಪ್ಪೋದಿಲ್ಲ ಅವರು. ಅವಾಗ ಆಮೇಲೆ ಇವ್ರು ಹೇಳ್ತಾರೆ, ನಿನ್ನ ಮಗ ಹೇಗೆ ಅಂದ್ರೆ
ಏನಾದ್ರೂ ಒಂದು ಕಣ್ಣಿಗೆ ಒಂದು ಇದು ಬರುತ್ತೆ, ಏನ್ ಬರುತ್ತೆ, ಏನೊಂದು ರೋಗ ಬರುತ್ತೆ, ಅವಾಗ ಏನ್ ಮಾಡ್ತೀವಿ, ಕಣ್ಣು ತೆಗಿಬೇಕಾಗುತ್ತೆ. ಕ್ಯಾನ್ಸರ್, ಆ ಕಣ್ಣದು ಕ್ಯಾನ್ಸರ್ ತೆಗಿಲಿಲ್ಲ ಅಂದ್ರೆ ಅದೆಲ್ಲ ದೇಹಕ್ಕೆ ಹರಡಿ ದೇಹವೇ ನಾಶ ಆಗುತ್ತೆ. ಹಾಗೆ ಹೇಳ್ತಾರೆ, ನಿನ್ನ ಮಗ ದುರ್ಯೋಧನನು ವಂಶನಾಶಕನು, ಅವನನ್ನು ಈಗಾದ್ರೂ ಅದನ್ನ ತೆಗೆದು ಬಿಡು, ಅವ್ನು ಬಿಟ್ಬಿಡು ಅವನ್ನ. ಆದ್ರೆ ಧೃತರಾಷ್ಟ್ರ ಬಿಡೋದಿಲ್ಲ. ಸೊ ಈ ಮಾತನ್ನು ಅಲ್ಲಿ ಹೊರಗಿಂದ ಬಾಗಿಲಿಂದ ಕೇಳ್ತಾ ಇರ್ತಾರೆ ದುರ್ಯೋಧನ. ಕೇಳಿ ಅವರು, ನೀವು ದೊಡ್ಡಪ್ಪ, ಆಕ್ಚುಲಿ ಅವರ ಚಿಕ್ಕಪ್ಪ ಅಂದ್ರೆ ಮರ್ಯಾದೆಯಿಂದ ಹಿರಿಯರು, ಆಮೇಲೆ ಯಾರು ಸಾಮಾನ್ಯ ವ್ಯಕ್ತಿ ಅಲ್ಲ, ಧರ್ಮರಾಜನೇ ಅವತರಿಸಿರೋದು. ಆದ್ರೆ ಹೇಳ್ತಾರೆ, ನೀನು ಒಂದು ದಾಸಿಯ ಮಗ, ನಿನಗೆ ಇಷ್ಟು ಅಹಂಕಾರ, ನಮಗೆ ನೀವು ಇವನಿಗೆ ಅಲ್ಲಿ ಇದರಲ್ಲಿ ರಸ್ತೆ ಬೀದಿಯಲ್ಲಿ ಒಡೆದು ಸಾಯಿಸಿ ಅಂತ ಒಂದು ಮಾಡೋದಿಲ್ಲ. ಆದ್ರೆ ಬಾಯಲ್ಲಿ ಆ ರೀತಿಯ ಒಂದು ಅಘೋರವಾದ ಮಾತುಗಳನ್ನು ಆಡಿದ್ದು. ಯಾರು ಹೇಳಿದ್ದು? ಇದೆ ದುರ್ಯೋಧನ. ಆಕ್ಚುಲಿ ಹೇಳ್ತಾರೆ, ವಿದುರ ಯಮರಾಜನು, ಯಮದಂಡ ಇದೆ ಅವ್ರ ಹತ್ರ, ಆಗಲೇ ದುರ್ಯೋಧನನ್ನ ಒಂದು ಕ್ಷಣದಲ್ಲಿ ಮುಗಿಸ್ಬೋದಾಗಿತ್ತು. ಯಮರಾಜನಿಗೆ ದೊಡ್ಡದಲ್ಲ, ಮಹಾತ್ಮ ವಿದುರನಿಗೆ ಈ ದುರ್ಯೋಧನ ಕೊಲ್ಲೋದು ದೊಡ್ಡ ಕೆಲಸ ಅಲ್ಲ. ಆದ್ರೆ ಅವರು ಯೋಚನೆ ಮಾಡ್ತಾರೆ, ಇದು ನನ್ನ ಕಾರ್ಯ ಅಲ್ಲ, ಇದು ಭಗವಾನ್ ಶ್ರೀಕೃಷ್ಣನೇ ಇದ್ದಾನೆ, ಅವನ ಪ್ರತಿನಿಧಿಗಳು ಧರ್ಮರಾಜರು, ಪಾಂಡವರಿದ್ದಾರೆ. ಸೊ ನನ್ನ ಸಮಯ ಆಯ್ತು, ಈಗ ನಾನು ಹೋಗೋಣ, ನಾನು ವನಪ್ರಸ್ಥಕ್ಕೆ ಹೋಗೋಣ ಅಂತ ಅವರು ಅಲ್ಲೇ ಆ ಬಿಲ್ಲು ಬಾಣವನ್ನು ಬಿಟ್ಟು ಅವರು ಹೋಗ್ಬಿಡ್ತಾರೆ. ಮತ್ತೆ ನಾವು ಈ ಭಾಗವತ ಕೇಳ್ತಾ ಇದ್ದೀವಿ, ಮತ್ತೆ ವಿದುರರ ಮೈತ್ರಿಯ ಸಂಭಾಷಣೆ ನಡೀತಾ ಇದೆ, ಅವ್ರಿಗೆ ಈ ಭಾಗವತದ ಚರ್ಚೆ ನಡೀತಾ ಇದೆ. ಅದೇ ಯಮರಾಜರು ವಿದುರ ರೂಪದಲ್ಲಿ ಕೇಳ್ತಾ ಇರೋದು, ಪ್ರಶ್ನೆ ಮಾಡ್ತಾ ಇರೋದು ಕೇಳ್ತಾ ಇರೋದು, ಅದೇ ವಿದುರ, ಅದೇ ಯಮರಾಜ. ಸೊ ನಂತರ ಕೊನೆಗೆ ವಾಪಸ್ ಬರ್ತಾರೆ, ಇದೆಲ್ಲ ಮಹಾಭಾರತ ಯುದ್ಧ ಆದ್ಮೇಲೆ ಬಂದು ಕೊನೆಗೆ ಆ ಯಮರಾಜ ಇವ್ರು ಹೇಳೋ ಮಾತು, ಯಾವ್ದು ಹೇಳೋ ಮಾತು, ಧರ್ಮರಾಜರು ಹೇಳೋ ಮಾತು, ನೀವು ತೀರ್ಥೀಕರುವಂತಿ ತೀರ್ಥಾನಿ, ನಿಮ್ಮ ವ್ಯಕ್ತಿಗಳು ಎಲ್ಲಿ ಹೋಗ್ತಾರೋ ಅಲ್ಲಿ ನೀವು ತೀರ್ಥವನ್ನು ಸೃಷ್ಟಿ ಮಾಡ್ತೀರಾ. ಸೊ ತೀರ್ಥ ಸ್ಥಾನ ನಾವು ಹೋಗಿದ್ವಿ, ಅಲ್ಲಿ ಅಯೋಧ್ಯೆ ಹೋಗಿದ್ವಿ, ಇನ್ನೊಂದ್ ಕಡೆ ಹೋಗಿದ್ವಿ, ಅದು ತೀರ್ಥ ಅದು ಯಾವಾಗ ಆಗುತ್ತೆ? ಓಕೆ, ಅದು ತೀರ್ಥ, ಅದು ಒಂದು ಮಟ್ಟಿಗೆ ತೀರ್ಥ. ಅದು ನಿಜವಾದ ತೀರ್ಥ ಅಂದ್ರೆ ಎಲ್ಲಿ ಆ ರೀತಿಯ ಶುದ್ಧ ಭಕ್ತರಿದ್ದಾರೆ, ಅವರ ಒಂದು ನಾವು ಸಂಘವನ್ನು ಪಡೆದು, ಅವರ ಒಂದು ಕೃಪೆಯನ್ನು ಪಡೆದು, ಅದು ನಿಜವಾದ ತೀರ್ಥ ಸ್ಥಾನದ ಲಾಭ. ಸೊ ಅವ್ರು ಹೇಳ್ತಾರೆ, ನೀವು ಬಂದಿದ್ದೀರಾ ನಮ್ಮ ಮನೆಗೆ ಅಂದ್ರೆ ಇದು ನಮ್ಮ ತೀರ್ಥವಾಯಿತು. ಸೊ ಆ ವ್ಯಕ್ತಿ ಮಹಾತ್ಮ ವಿದುರ. ಸೊ ನಂತರ ಅವರು ಉಪದೇಶ ಮಾಡಿ ಧೃತರಾಷ್ಟ್ರನ ಬಿಡ್ತಾರೆ. ಓಕೆ, ಇದು ಇಲ್ಲಿ ಟೈಮ್ ಆಯ್ತು, ಇಲ್ಲಿ ನಾನು ಇಲ್ಲಿ ನಿಲ್ಲಿಸ್ತೇನೆ. ಬೇಡ ಹೋಗ್ಬಿಡು, ಒಳ್ಳೇದಾಯ್ತು. ಏನೋ ಒಂದ್ ಮಾಡ್ಕೊಂಡ್ರೆ ಬಿಡ, ಆಮೇಲೆ ಕನ್ಕ್ಲೂಷನ್, ಏನೋ ಒಂದ್ ಮಾಡ್ಕೊಂಡ್ರೆ ಅವ್ನು ಬಿಡು. ಈಗ ಯಮರಾಜರು ಸದ್ಯಕ್ಕೆ ಕೇವಲ ಅವರು ಮೃತ್ಯುವಿನ ದೇವತೆ ಅಲ್ಲ, ಅವರೊಬ್ಬ ಶುದ್ಧ ಭಕ್ತರು, ಮತ್ತೆ ಅಷ್ಟು ಕರುಣಾಮಯಿ ವ್ಯಕ್ತಿ, ಆಚಾರ್ಯರು. ಅವರು ಪ್ರತಿಯೊಂದು ಜೀವಿಯು ಯಾವ ಒಂದು ಅನ್ಯಾಯವಿಲ್ಲದೆ, ನಾವ್ ಹೇಳ್ತೇವೆ, ಅಯ್ಯೋ ನಮ್ಗೆ ಅನ್ಯಾಯ ಆಗೋಯ್ತಪ್ಪ, ದೇವರು ನೋಡಿ ನಾನು ಇಷ್ಟು ಪೂಜೆ ಮಾಡಿದೆ, ಇಷ್ಟು ಹಣ ಖರ್ಚು ಮಾಡಿದೆ, ಅಲ್ಲಿ ಹೋದೆ, ಇಲ್ಲಿ ಹೋದೆ. ಇಲ್ಲ ಸರ್, ಯಾರಿಗೂ ಏನು ಕೂಡ ಅನ್ಯಾಯ ಆಗೋದಿಲ್ಲ. ಯಮರಾಜರಿದ್ದಾರೆ, ಅವ್ರು ನಮ್ಗೆ ಏನ್ ಬೇಕೋ ನಮಗೆ ಕೊಡ್ತಾರೆ. ನಾವೇ ಮಾಡಿದ್ದು ನಮ್ಗೆ ಕೊಡ್ತಾ ಇದ್ದಾರೆ ಅಷ್ಟೇ. ಅವ್ರೇನು ಹೊಸದಾಗಿ ನಮ್ಗೆ ಅಯ್ಯೋ ಆ ರೀತಿ ಕಷ್ಟ ಬಂದ್ಬಿಡ್ತು, ಆ ರೀತಿ ಅಗೌರವ ಬಂದ್ಬಿಡ್ತು, ಏನು ಇಲ್ಲ. ನಮಗೆ ಬರೋದೇ ಬರ್ತಾ ಇದೆ ಅಷ್ಟೇ. ಎಸ್, ಹರೇ ಕೃಷ್ಣ, ಎಲ್ಲರಿಗೂ ಧನ್ಯವಾದಗಳು. ಸೊ ಯಾರಾದ್ರೂ ನಾನು ಇಂಪಾರ್ಟೆಂಟ್ ಪಾಯಿಂಟ್ಸ್, ಎಷ್ಟೊಂದು ಪಾಯಿಂಟ್ಸ್, 1000 ಪಾಯಿಂಟ್ ಮಿಸ್ ಮಾಡಿದೀನಿ, ಏನಾದ್ರೆ ಹೇಳಿ. ಧನ್ಯವಾದಗಳು ಪ್ರಭುಜಿ, ತುಂಬಾ ಚೆನ್ನಾಗಿತ್ತು ಪ್ರಭುಜಿ. ಹರೇ ಕೃಷ್ಣ. ಪ್ರಭುಜಿ, ಚಿತ್ರದಲ್ಲಿ ಕೆಳಗೆ ಕೂತವರೆಲ್ಲ ಯಾರು? ಯಮದು ಇವರ ದೂತರ ಅಲ್ಲ, ಬೇರೆ ಬೇರೆ ಇದ್ದಾರೆ ಯಾರು? ಸೊ ಇಲ್ಲಿ ಯಮರಾಜ, ಓಕೆ, ಇಲ್ಲಿ ಯಮರಾಜರ ಜೊತೆಗೆ ಯಾರಿದ್ದಾರೆ ಇಲ್ಲಿ ಅಂತನಾ? ತುಂಬಾ ಜನ ಇದ್ದಾರೆ ನೋಡಿ, ಯಾರು ಇದ್ದಾರೆ. ಎಲ್ಲ ಮನುಷ್ಯರಾಗಿ ಕಾಣ್ತಾರೆ ಇವರೆಲ್ಲನು. ಅದೇ ಅವ್ರಿಗೆ ಯಮರಾಜರ ಪೂಜೆ ಮಾಡ್ತಾ ಇದ್ದಾರೆ ಒಂದ್ ರೀತಿಯಲ್ಲಿ ಅಲ್ವಾ? ಪೂಜೆ ಮಾಡ್ತಾ ಇದ್ದಾರೆ. ಹೇಗೆ, ಯಾಕೆ ಬಂದಿದ್ದಾರೆ ಅವರೆಲ್ಲ? ಎದುರು ಕೂತಿದ್ದಾರೆ, ಆಚೆ ಈಚೆ ಎಲ್ಲ. ಪ್ರಭುಜಿ ಹರೇ ಕೃಷ್ಣ. ಯಮರಾಜ ಕೂಡ ಇದಕ್ಕೆ ಪ್ರಭುಜಿ ಶಂಕ ಇಟ್ಕೊಂಡಿದ್ದಾರೆ. ಗದೆ ಇದೆ ನೋಡಿ ಅವ್ರ ಹತ್ರ, ಗದೆ ಶಂಕ ಎರಡು ಇದೆ ಮಾತಾಜಿ. ಆಕ್ಚುಲಿ ಇನ್ನೊಂದು ನಾನು ಕೇಳಿದ್ದು ಗೊತ್ತಿರುತ್ತೆ ನಿಮ್ಗೆ, ನಿಮ್ಮ ಪರಂಪರೆ ಪರ್ಟಿಕ್ಯುಲರ್ಲಿ ಕನಕದಾಸರು ಯಮರಾಜರು ಅಂತ ಕೇಳಿದ್ದೇನೆ. ಹೌದು ಪ್ರಭು, ಅದು ನನಗೂ ಹೇಳ್ತಾರೆ ನಾರದ ಮುನಿ ಅವತಾರ. ಈ ನಾನು ಯಾವ್ದೋ ಇದ್ರಲ್ಲಿ ಓದಿದ್ದೆ ಪ್ರಭು. ಕನಕದಾಸರು ಪ್ರಭು ಯಮರಾಜನ ಸರಿ ಓದಿದ್ದೆ ಪ್ರಭು, ನಾನು ಯಾವ್ದೋ ಬುಕ್. ಹಾಗೆ ಅವ್ರಿಗೆ ಅವ್ರ ಗುರು ಹತ್ರ ಅವ್ರು ಹೋದಾಗ ಮಂತ್ರ ಉಪದೇಶ ಕೇಳಿದಾಗ ಅವ್ರು ಹೇಳುದು, ಕುರುಬನಿಗೆ ಏನೋ ಏನದು ಕೋಣದ ಮಂತ್ರ, ಯಮರಾಜರ ವಾಹನ ಕೋಣ. ಕುರುಬ ಇದ್ರಲ್ಲಿ ಬಂದಿರ್ತಾರೆ, ಕುರುಬರಿಗೆ ಏನೋ ಕೋಣದ ಮಂತ್ರ, ಅವರು ಕೋಣ 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 ಅಂತ ಸ್ಟಾರ್ಟ್ ಮಾಡ್ತಾರೆ. ಈಗ ಗುರು ಹೇಳಿದ್ದು ಕೋಣದ ಮಂತ್ರ. ಸೊ ಕೋಣದ ಮಂತ್ರ ಅಂದ್ರೆ ಕೋಣ 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 ಅಂತ ಹೇಳ್ಬೇಕು. ಸೊ ಹೇಳ್ತಾರೆ, ಆ ಯಮರಾಜನ ಆ ಕೋಣನೇ ಬಂದ್ಬಿಡುತ್ತೆ ಅವ್ರು ಯಾರಿಗೆ, ವ್ಯಾಸತೀರ್ಥರಿಗೆ.
ಯಾಕಂದ್ರೆ ಇವ್ರು ಯಮರಾಜ ಬಂದೇ ಬರ್ಬೇಕು, ಅವರ ವಾಹನನೇ ಅದು. ಹಾಗೆ ಗೊತ್ತಾಗುತ್ತೆ. ಸೊ ಹೇಳ್ತಾರೆ, ಹಾಗೆ ಹೇಳ್ತಾರೆ ಕನಕದಾಸರು ಆಕ್ಚುಲಿ ಯಮರಾಜರು ಅಂತ ನಾನು ಕೇಳಿದ್ರೆ. ನೀವು ಮಧ್ವ ಪರಂಪರೆಯಲ್ಲಿ ಯಾರಾದ್ರೂ ಮಧ್ವ ಪರಂಪರೆ ಸೇರಿದವರು ಇರ್ತೀರಾ, ಇದು ಇನ್ನ ನೀವು ಹೆಚ್ಚು ಮಾಹಿತಿ ನನಗೆ ಸರಿಯಾಗಿ ಕೊಡ್ಬೋದು ನೀವು ನಮಗೆ. ಸೊ ಕೇಳಿದಿನ ಕನಕದಾಸರು ಯಮರಾಜರು ಅಂತ ಕೇಳಿ. ಹೌದು ಪ್ರಭು, ನಾನು ಕೇಳಿದ್ದೀನಿ ಪ್ರಭು. ಹೌದು ಗುರುಗಳೇ, ಹೌದು. ಹೌದಲ್ಲ ಮಾತಾಜಿ? ಹ್ಮ್. ಸೊ ಸಾಮಾನ್ಯ ವ್ಯಕ್ತಿ ಅಲ್ಲ, ಅದೇ ಕನಕದಾಸರಿಗೆ ನಮಗೆ ಇಲ್ಲಿ ಉಡುಪಿ ಶ್ರೀಕೃಷ್ಣನು ಅವರು ದರ್ಶನ ಅದೇ, ಕೊಟ್ಟಿದ್ರು. ಕನಕನ ದರ್ಶನ ಕಿಂಡಿ ಕೊಟ್ಟೆ. ನೋಡಿ, ಎಂತ ವ್ಯಕ್ತಿ ನೋಡಿ, ಎಲ್ಲ ನೋಡಿ ಯಮರಾಜ ಅಂದ್ರೆ ನೋಡಿ ಎಂತ ವ್ಯಕ್ತಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಮಾತಾಜಿ, ಹರೇ ಕೃಷ್ಣ ಹರೇ ಕೃಷ್ಣ. ಹರೇ ಕೃಷ್ಣ ಹರೇ- ಪ್ರಭು, ಧನ್ಯವಾದ. ಹರೇ ಕೃಷ್ಣ ಪ್ರಭು. ನಾಳೆ ನಾನು ತುಂಬಾ ಇಲ್ಲ, ನಾನು ನಾಳೆ ಕೂಡ ಸ್ವಲ್ಪ ಪ್ರಯಾಣದಲ್ಲಿ ಇದು ಏನ್ ಮಾಡುತ್ತೆ, ಒಂದೊಂದ್ಸಲ ಭಗವಂತರು ನಮ್ಗೆ ಕೊಡೋದಿಲ್ಲ ಒಂದೊಂದ್ಸಲ ಏನಿವೆ. ಸೊ ನಾನು ನಾಳೆ ಭಾಗವತ ಕ್ಲಾಸು ನಾಗವೇಣಿ ಮಾತಾಜಿ, ನೋಡಿ ನೀವು ಹೇಗೆ ಅರೇಂಜ್ ಮಾಡ್ತೀರಾ ಇದು. Okay. ನಾನು ಇನ್ನು 3-4 ದಿವಸ ನಾನು ಇಲ್ಲ ಈಗ ನಾನು ಹಾ. ಅದೇ ಶ್ರೀರಂಗಂ ಇದೆ ಏನ್ ಯಾತ್ರೆ ಅಂತ ಹೇಳ್ತಾ ಇದ್ದಾರೆ. ಅದು ಫಸ್ಟ್ ಅರೇಂಜ್ಮೆಂಟ್ ಆಗಿದೆ, ಇವಾಗ ಸೆಕೆಂಡ್ ಅರೇಂಜ್ಮೆಂಟ್ ಮಾಡೋಕೆ ಸೆಕೆಂಡ್ ಟೈಮ್. ಅದಕ್ಕೆ ಅವರು ತಮಿಳ್ ಟೀಮ್ ಅವರು ಸೆಲ್ವಂ ಪ್ರಭು ಇದ್ದಾರೆ, ಬಂದಿದ್ದಾರೆ, ಮಂಗಳೂರಲ್ಲೇ ಇದ್ದಾರೆ. ಅವ್ರ ಜೊತೆಗೆ ಹೋಗಿ, ಏನಿಲ್ಲ ನನಗೆ ಭಾಷೆನೂ ಬರೋದಿಲ್ಲ ತಮಿಳ್, ನನಗೆ ಏನ್ ಮಾಡೋದು, ತಮಿಳ್ ಸ್ವಲ್ಪ ಅರ್ಥ ಆಗುತ್ತೆ ಅಷ್ಟೇ. ಆದ್ರೆ ಅವರೊಟ್ಟಿಗೆ ಹೋಗ್ತಾ ಇದ್ದಾನು. ಹೋಗಿ ನಾನು ಅಲ್ಲಿ ಶ್ರೀರಂಗಂ, ಕುಂಭಕೋಣಂ, ರಾಮೇಶ್ವರಂ. ಸೊ ಹಿಂದೆ ಹೋಗಿದ್ದೆ, ಎಷ್ಟು 10 ವರ್ಷಗಳಿಂದ ಮತ್ತೆ ಚಾನ್ಸ್ ಸಿಕ್ಕಿರ್ಲಿಲ್ಲ. ಈಗ ಮತ್ತೆ ಇನ್ನೊಂದು ಚಾನ್ಸ್ ನನಗೆ. ಈಗ ಮೊನ್ನೆ ಎಲ್ಲೋಗಿದ್ರು ಪ್ರಭು? ಹರೇ ಕೃಷ್ಣ. ಮೊನ್ನೆ ಈಗ ಜಸ್ಟ್ ಅಯೋಧ್ಯೆಗೆ ಹೋಗಿ ಬಂದದ್ದು ನಾನು. ಓ ರಾಮ ರಾಮ. ಅಯೋಧ್ಯ, ಪ್ರಯಾಗರಾಜ್, ಮತ್ತೆ ಎಲ್ಲದು ಚಿತ್ರಕೂಟ, ಹಾ, ಮತ್ತೆ ಕಾಶಿ. ಪ್ರಯಾಗರಾಜ್, ಕಾಶಿ. ಈ 4 ಸ್ಥಳಗಳು. So ಇದಕ್ಕೆ ಅವರೆಲ್ಲ ನಮ್ದು ಯಾತ್ರೆ ನಡೆಯುತ್ತೆ ಮಾತಾಜಿ. ಹಾಗಾಗಿ ಅದಕ್ಕೆ ಇನ್ನೊಂದು ಅರೇಂಜ್ಮೆಂಟ್ ಇನ್ನೊಂದ್ಸಲ ಮಾಡಿ ಬರಕ್ಕೆ ಅರೇಂಜ್ಮೆಂಟ್ ಮಾಡಿದಾರಾಗ್ಲೇ, ಬಟ್ ಇನ್ನೊಂದು ಸೆಕೆಂಡ್ ಟೈಮ್ ನನ್ನ ಕಳಿಸ್ತಾ ಇದ್ದಾರೆ ನಾವು ಕೂಡ. ಏನೋ ನಿಮ್ಗೆ ಭಗವಂತ ಈಗ ಕೊಟ್ಟಿದ್ದಾನೆ, ಪ್ರಭು- ಮಾಡಿ ಪ್ರಭು. ನಾವು ನಿಮ್ಗೆ ಪ್ರಭುಜಿ, ದರ್ಶನ ಮಾಡ್ತೀವಲ್ಲ ಅಲ್ಲಿ ಸಾಕು. ಮುರಳೀಧರ್ ಪ್ರಭುಜಿ ಮೆಸೇಜ್ ಹಾಕಿದ್ದಾರೆ.